ಹರಿ ಓ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ಸರಸ್ವತೇ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷುತೌ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರೌ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗೌರಿ ನಾರಾಯಣಿ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ದೇ ನಮಸ್ತೆ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸದಾ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮ ಪಾರ್ವತೀಪತೆ ವಲ್ಲಭ ಹರ ಹರ ಮಹದೇವ. ರಘುರಾಮಚಂದ್ರ ಕೀ ಜೈ. ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥ. ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥ. ಸಂದೇಹ ಸಲ್ಲ ಶ್ರೀಹರಿ ಆಜ್ಞೆ ಇದಕ್ಕುಂಟು. ಸಂದೇಹ ಸಲ್ಲ ಶ್ರೀಹರಿ ಆಜ್ಞೆ ಇದಕ್ಕುಂಟು. ವಂದಿಸುವುದು ಆದಿಯಲ್ಲಿ ಗಣನಾಥನ ಗಣನಾಥ. ಆದಿಯಲ್ಲಿ ಧರ್ಮಜನು ನಿನ್ನ ಪ್ರಾರ್ಥನೆ ಮಾಡಿ ಸಾಧಿಸಿದ ರಾಜ್ಯವನ್ನು ಗಣನಾಥನ. ಆದಿಯಲ್ಲಿ ಧರ್ಮಜನು ನಿನ್ನ ಪ್ರಾರ್ಥನೆ ಮಾಡಿ ಸಾಧಿಸಿದ ರಾಜ್ಯವನ್ನು ಗಣನಾಥನ. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ. ಸಂದರಾಮಣ ರಣದಿ ಗಣನಾಥ ವಂದಿಸುವುದು ಆದಿಯಲ್ಲಿ ಗಣನಾಥ ಗಣನಾಥ. ಸಂದೇಹ ಸಲ್ಲ ಶ್ರೀಹರಿ ಆಜ್ಞೆ ಇದಕ್ಕುಂಟು. ಸಂದೇಹ ಸಲ್ಲ ಶ್ರೀಹರಿ ಆಜ್ಞೆ ಇದಕ್ಕುಂಟು. ವಂದಿಸುವುದು ಆದಿಯಲ್ಲಿ ಗಣನಾಥನ 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 ಗಣನಾಥನ. ಪುಂಡರೀನಾಥ ಭಗವಾನಕ್ಕೆ ಕೀರ್ತನಾರಂಭ ಕಾಲದಲ್ಲಿ ಸರ್ವ ವಿಘ್ನ ನಿವಾರಕನಾಗಿರತಕ್ಕಂಥ ವಿಘ್ನೇಶನನ್ನು ಪ್ರಾರ್ಥನೆ ಮಾಡಿಯೇ ಕೆಲಸ. ಸನಾತನ ಹಿಂದೂ ಸಂಸ್ಕೃತಿ ಭಾರತೀಯ ಭಕ್ತಿ ಪಂಥದಲ್ಲಿ ಮೊದಲ ಒಂದೇ ದೇವರಾಗಿ ಮಹಾಗಣೇಶನಿದ್ದಾನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ಗಣೇಶ ಹಬ್ಬ ಸಮಿತಿ ಅಂತೇಳಿ ಮಾಡಿಕೊಂಡು 35 ವರ್ಷಗಳ ಪರ್ಯಂತ ಈ ಒಂದು ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. ನೀವೆಲ್ಲ ಖಂಡಿತವಾಗಿಯೂ ಕೂಡ ಬಹಳ ಸಂಪೂರ್ಣವಾದಂಥ ಒಂದು ಅನುಗ್ರಹ ದೇವರದ್ದು ಸಿಕ್ಕುವುದಕ್ಕೆ ಏನು ಸಂಶಯ ಇಲ್ಲ.
ಅದು ಕೂಡ ಶ್ರೀಕೃಷ್ಣನ ಮಂದಿರ. ಆ ಸಭಾಂಗಣದಲ್ಲಿ ಆಗುವಂಥ ಈ ಸಂದರ್ಭದಲ್ಲಿ ದೇವತಾ ಕಾರ್ಯಕ್ರಮಕ್ಕೆ ಹತ್ತಿರವಾಗಿರತಕ್ಕಂಥ ಒಂದು ಪೂರಕವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಕಥೆಯನ್ನು ಅಥವಾ ಯಾವುದೇ ವಿಚಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಣಬಹುದಂತೆ. ಅಂದರೆ ರೂಪಕದಲ್ಲಿ ಕಾಣಬಹುದು, ನೃತ್ಯದಲ್ಲಿ ನಾವು ತೋರಿಸಬಹುದು, ಭಜನೆಯಲ್ಲಿ ನಾವು ಹೇಳಬಹುದು, ಯಕ್ಷಗಾನದಲ್ಲಿ ನಾವು ಪ್ರತಿಬಿಂಬಿಸಬಹುದು. ಆದರೆ ಹರಿಕಥೆಯಲ್ಲಿ ಕೂಡ ಅದು ಹೇಗೆ ಎಂಬುದನ್ನು ನಿಮಗೆ ತೋರಿಸಿಕೊಡುವಂಥ ಒಂದು ಪ್ರಯತ್ನ ಸಮಿತಿ ಮಾಡಿದೆ. ಹಿರಿಯರಾಗಿರತಕ್ಕಂಥ ಶ್ರೀಯುತ ಶಶಿಯಣ್ಣನವರು ನಮ್ಮನ್ನು ಸಂಪರ್ಕಿಸಿ ಇಂಥ ಒಂದು ಗೌರವದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರೊಟ್ಟಿಗೆ ಎಲ್ಲ ಸಮಿತಿಯವರು ಸೇರಿಕೊಂಡು ಅದಕ್ಕೆ ಕೈ ಜೋಡಿಸಿದ್ದಾರೆ. ಹಿರಿಯರ ಆಶೀರ್ವಾದದ ಶ್ರೀರಕ್ಷೆ ಕಲಾವಿದರಿಗೆ ಬೇಕು ಅಂತೇಳಿ ತುಂಬ ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಒಂದು ಸೇವೆಯಲ್ಲಿ ಯಾವ ರೀತಿ ನಾವು ಭಾಗವಹಿಸಬೇಕು ಅಂಥೇಳಿ ನಿಮ್ಮನ್ನು ಕಂಡು ಗೊತ್ತಾಯಿತು. ಹೇಗೆ ಅಂತ ಹೇಳಿದ್ರೆ, ಅನ್ನ ಪ್ರಸಾದ ಸ್ವೀಕರಿಸುವುದು, ಪಂಚಕಜ್ಜಾಯ ಪ್ರಸಾದ ಸ್ವೀಕರಿಸುವುದು, ಸೇವೆಯನ್ನು ಕೊಡುವುದು, ತೀರ್ಥ ತೆಗೊಳ್ಳುವುದು, ಮಂಗಳ ಆರತಿಯಲ್ಲಿ ಭಾಗವಹಿಸುವುದು, ಅಲಂಕಾರದಲ್ಲಿ ಭಾಗವಹಿಸುವುದು, ಇದೆಲ್ಲ ಭಕ್ತಿ ಭಗವಂತನಿಗೆ ತೋರುವಂಥದ್ದು. ಅಲ್ಲಿಗೆ ಮುಗಿಯಲಿಲ್ಲ. ಭಕ್ತಿ ಪೂರ್ಣ ಆಗುವುದು ಹೇಗೆ? ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿ ಕೂಡ ಒಂದಾಗಿದೆ. ಇವೆಲ್ಲ ಈ ಕಾರ್ಯಕ್ರಮವನ್ನು ನೋಡುವಂಥದ್ದು, ಕೇಳುವಂಥದ್ದು ಮಾಡಿದರೆ ಅಲ್ಲಿಗೆ ನಿಮ್ಮ ಭಕ್ತಿ ಪೂರ್ಣ ಆಯಿತು, ಅನುಗ್ರಹವೂ ಪೂರ್ಣ ಸಿಗ್ತದೆ. ಅರ್ಧದಲ್ಲಿ ಹೋದ್ರ ಪೂರ್ಣ ಆಗಲಿಲ್ಲ ಅಂತ ಲೆಕ್ಕ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಪೂರ್ತಿ ನೋಡಿದಾಗ ನಿಮ್ಮ ಸಮರ್ಪಣಾ ಮನೋಭಾವನೆ, ಪೂರ್ಣ ಭಕ್ತಿ ದೇವರಿಗೆ ಸಂದಿತು, ಪೂರ್ಣ ಅನುಗ್ರಹವೂ ಕೂಡ ನಿಮಗೆ ಸಿಗ್ತದೆ. ಇದು ಬಹಳ ಮುಖ್ಯವಾದ್ದು. ಯಾಕಂದರೆ 3 ಆರಾಧನೆಗಳು ಬಹಳ ಮುಖ್ಯವಾದ್ದು. ಒಂದು ದೇವತಾ ಆರಾಧನೆ, ಭಟ್ರು ಪೂಜೆ ಮಾಡುವಂಥದ್ದು, ಉತ್ಸವ ಮಾಡುವಂಥದ್ದು, ಹೋಮ ಮಾಡುವಂಥದ್ದು, ಭಜನೆ ಮಾಡುವಂಥದ್ದು. 2ನೇ ಆರಾಧನೆ ಪ್ರಸಾದ ವಿತರಣೆಯಲ್ಲಿ ಸಮಾರಾಧನೆ ಅಂತ ಹೆಸರು. ದೇವತಾ ಆರಾಧನೆ, ಸಮಾರಾಧನೆ. ಇನ್ನು 3ನೇದು ಯಾವುದು? ಕಲಾರಾಧನೆ. ಈ 3 ಆರಾಧನೆಗಳನ್ನು ಮಾಡಿದಾಗ ಶ್ರೀಕೃಷ್ಣ ಅರ್ಪಣಮಸ್ತು ಅಂತೇಳಿ ಅದು ಭಗವಂತನಿಗೆ ಸಲ್ತದೆ. ಹಾಗಾಗಿ ಈ ಆರಾಧನೆ ನಡೀತಾ ಇದೆ. ಭರತ ನೃತ್ಯವನ್ನು ತಾವೆಲ್ಲ ಗಮನಿಸಿ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಅಂತಹ ರೀತಿಯಲ್ಲಿ ಈ ಕಾರ್ಯಕ್ರಮ ಎಷ್ಟು ಉದ್ದವೂ ಮಾಡಬಹುದು, ಎಷ್ಟು ಗಿಡ್ಡವೂ ಮಾಡಬಹುದು. ಹಾಗಾಗಿ ಅದು ನಿಮ್ಮ ಮೇಲೆ ಉಂಟು. ಹಾಗಾಗಿ ನಾವು ಇದೆಲ್ಲವೂ ಕೂಡ ಗಣೇಶನ ಮಹಿಮೆಯು, ದೇವಿ ಮಾತ್ಮೆ ಆಟ ನೋಡಿದವರು ಇರಬಹುದು, ಗಣೇಶನ ಮಹಿಮೆ ಇರಬಹುದು, ದೇವಿಯ ಮಹಿಮೆ ಇರಬಹುದು. ಇದೆಲ್ಲವನ್ನು ಸಂಕಲ್ಪೋಚಿತವಾಗಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ಹರಿ, ಶ್ರೀಹರಿ, ಶ್ರೀಮನ್ನಾರಾಯಣ ಅಂತ ಹೇಳ್ತೇವೆ ನಾವು. ನಾರಾಯಣ ಅಂತ ಹೇಳಿದ್ರೆ, ನಾರ ಅಂದ್ರೆ ಏನು? ದೋಷ ಅಂತ. ಅಯಣ ಅಂದ್ರೆ ದೋಷ ಇಲ್ಲದವ, ನಿರ್ದೋಷಿಯಾಗಿರ್ತಕ್ಕಂಥವನು ಯಾರು? ಭಗವಂತ, ಅನಂತ ಶಕ್ತಿ. ಅದಕ್ಕೆ ಹೇಳಿದ್ದಾರೆ, ಹರಿ ನಿನ್ನ ಮಹಿಮೆ ಅಪಾರ, ಹರಿ ನಿನ್ನ ಮಹಿಮೆ ಅಪಾರ, ಶರಣರ ಪೊರೆಬುದೆ ನಿನ್ನ ವ್ಯಾಪಾರ, ಶರಣರ ಪೊರೆಬುದೆ ನಿನ್ನ ವ್ಯಾಪಾರ, ಹರಿ ನಿನ್ನ ಮಹಿಮೆ ಅಪಾರ. ಭಕ್ತರಿಗಾಗಿ, ಭಕ್ತರಿಗಾಗಿ ನಿನ್ನವತಾರ, ಭಕ್ತರಿಗಾಗಿ ನಿನ್ನವತಾರ, ಭಕ್ತರ ಬಳಿಯೇ ನಿನ್ನ ಸಂಚಾರ, ಭಕ್ತರ ಬಳಿಯೇ ನಿನ್ನ ಸಂಚಾರ, ಹರಿ ನಿನ್ನ ಮಹಿಮೆ ಅಪಾರ, ಶರಣರ ಪೊರೆಬುದೆ ನಿನ್ನ ವ್ಯಾಪಾರ, ಶರಣರ ಪೊರೆಬುದೆ ನಿನ್ನ ವ್ಯಾಪಾರ, ಹರಿ ನಿನ್ನ ಮಹಿಮೆ ಅಪಾರ. ಭಕ್ತ ಜನಕ್ಕೆ ನೀ ಜೀವಾಧಾರ, ಬಹುತಿಯ ಶಾಸ್ತ್ರ ಪುರಾಣದ ಸಾರ, ಕಲಿಯೊಳನ್ಯ ಸಾಧನೆ ನಿಸ್ಸಾರ, ಛಲ ಬಿಡು ಭಕ್ತಿ ಒಂದೇ ಆಧಾರ, ಕಲಿಯೊಳನ್ಯ ಸಾಧನೆ ನಿಸ್ಸಾರ,
ಛಲ ಬಿಡು ಭಕ್ತಿಯೊಂದೇ ಆಧಾರ ಹರಿ ನಿನ್ನ ಮಹಿಮೆ ಹರಿ ನಿನ್ನ ಮಹಿಮೆ ಶರಣರ ಪೊರೆವುದ ನಿನ್ನ ವ್ಯಾಪಾರ ಶರಣರ ಪೊರೆವುದ ನಿನ್ನ ವ್ಯಾಪಾರ ಹರಿ ನಿನ್ನ ಮಹಿಮೆ ಹರಿ ನಿನ್ನ ಮಹಿಮೆ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ಕೇಶವ ಅಚ್ಯುತ ಗೋವಿಂದ ಕೇಶವ ಅಚ್ಯುತ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ಜೈ ವಿಠಲ ಜೈ ವಿಠಲ ಜೈ ವಿಠಲ ಜೈ ವಿಠಲ ಜೈ ವಿಠಲ ಜೈ ವಿಠಲ 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 ಪಂಡರೀನಾಥ ಭಗವಾನಕ್ಕೆ. ಈ ರೀತಿಯಲ್ಲಿ ಭಗವಂತನನ್ನು ನಾವು ನೆನೆಯಬೇಕಾಗಿದೆ. ಯಾಕೆಂದ್ರೆ ಅಂತ ಹರಿ ಮಹಿಮಾವಂತ, ಅವನ ಮಹಿಮೆ ಹೇಗೆ ಎಲ್ಲಿ ಯಾವಾಗ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕಲಿಯೋರ ಅನ್ಯ ಸಾಧನೆ ನಿಸ್ಸಾರ ಛಲ ಬಿಡು ಭಕ್ತಿಯೊಂದೇ ಆಧಾರ. ಹೇಗಪ್ಪ ಭಕ್ತಿ ಮಾಡೋದು? ಭಕ್ತಿ ಮಾಡುವ ವಿಧಾನ ಹೇಗೆ? ಭಜನೆ ಮಾಡ್ತಾರೆ ಎಷ್ಟೋ ಜನ, ದೇವಸ್ಥಾನಕ್ಕೆ ಹೋಗುವವರ ಲೆಕ್ಕವೇ ಇಲ್ಲ ನಮ್ಮ ಊರಿನಲ್ಲಿ. ಅಂಥ ರೀತಿಯಲ್ಲಿ ಭಜನೆ ಮಾಡುವಂಥ ವಿಶೇಷತೆ, ಎಲ್ಲ ರೀತಿಯಲ್ಲಿ ಆ ಭಕ್ತಿಯನ್ನು ಸಲ್ಲಿಸುವುದು ಹೇಗೆ ಅಂತೇಳಿ ಇಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಾವು ಕೇಳುವಂಥದ್ದು ನೋಡುವಂಥದ್ದು ಬಹಳ ಒಂದು ಸೌಭಾಗ್ಯ ನಮಗೆ, ಮಾಡುವವರಿಗೂ ಕೂಡ. ಹರಿದಾಸರಂತ ಹೇಳಿದರೆ ಹರಿಯ ದಾಸರು, ಭಕ್ತಿಯಿಂದ ಸೇವೆ ಮಾಡುವವರು ನಾವು ಹರಿದಾಸರಂತ ಒಂದು ಹೆಸರು ಬಂದಿದೆ. ನೀವೆಲ್ಲ ಭಕ್ತರಲ್ಲವೇ? ಹರಿಕತೆ ಕೇಳುವವರು ಕೂಡ ಹರಿದಾಸರೇ. ಹರಿಯ ದಾಸ ಅಂದರೆ ಹರಿ ದೇವರು, ದಾಸ ಭಕ್ತ. ಹಾಗಾಗಿ ನಾವು ಹರಿದಾಸರು, ನೀವು ಹರಿದಾಸರು, ಅಲ್ಲಿ ಕೂತವರು ಕೂಡ ಏನು ವ್ಯತ್ಯಾಸವಿಲ್ಲ. ಅಂಥ ರೀತಿಯಲ್ಲಿ ಭಕ್ತಿಯನ್ನು ಹೇಗೆ ಸಲ್ಲಿಸುವುದು? ಇವತ್ತು ಅರ್ಪಣಾ ಮನೋಭಾವನೆಯ ಸೇವೆ ಆಗಬೇಕು, ಶರಣಾಗತಿ ಆಗಬೇಕು ದೇವರಿಗೆ. ಆವಾಗ ಮಾತ್ರ ಭಕ್ತಿ ಸಲ್ತದೆ. ಅಂತಹ ಭಕ್ತರ ಮಹಿಮೆ, ಭಗವಂತನ ಮಹಿಮೆ, ಭಕ್ತಿಯ ಮಹಿಮೆ ಎಲ್ಲವನ್ನೂ ನಾವು ತಿಳ್ಕೊಳ್ಳುವುದೇ ಹರಿಕಥೆಯ ಸಾರ. ಇದಕ್ಕೆ ಕಥಾ ಕಾಲಕ್ಷೇಪ ಅಂತ ಇನ್ನೊಂದು ಹೆಸರಿಟ್ಟಿದ್ರು ಮೊದಲು. ಅದನ್ನೆಲ್ಲ ನಾವು ಚೇಂಜ್ ಮಾಡಿದ್ದೇವೆ, ತೆಗೆದಿದ್ದೇವೆ. ಯಾಕಂದರೆ ಕಾಲಕ್ಷೇಪಕ್ಕಾಗಿರುವಂಥದ್ದಲ್ಲ ಇದು, ಸುಮ್ಮನೆ. ಹಾಗಾಗಿ ಹರಿಕಥಾ ಸತ್ಸಂಗ ಅಥವಾ ಸಾಂಸ್ಕೃತಿಕ ವೈಭವ ಏನೋ ಇರಲಿ, ಅಂಥ ಸಂಸ್ಕೃತಿ ಪ್ರಧಾನವಾದಂಥ ಕಾರ್ಯಕ್ರಮ ಆಗಿರಬೇಕೇ ಹೊರತು ಕಾಲಕ್ಷೇಪಕ್ಕಾಗಿ ಅಲ್ಲ ಎಂಬುದನ್ನು ಕೂಡ ಗಮನಕ್ಕೆ ತರಬೇಕು. ಇಂಥ ರೀತಿಯಲ್ಲಿ ಭಕ್ತಿಯನ್ನು ಮಾಡುವಾಗ ಏಕೋದ್ರಢ ಚಿತ್ತತೆ ಬೇಕು. ಅಂತಃಕರಣ ಪರಿಶುದ್ಧವಾಗಿ ಓಂ ನಮಃ ಶಿವಾಯ ಅಂತೇಳಿ ಹೇಳುವಂಥದ್ದು ಇರಬಹುದು, ಓಂ ಗಂಗಣಪದೇ ನಮಃ ಇರಬಹುದು, ಓಂ ಕೃಷ್ಣಾಯ ನಮಃ ಯಾವುದೇ ಇರಬಹುದು. ಅಂತಃಕರಣ ಪರಿಶುದ್ಧವಾದಂಥ ಭಕ್ತಿಯಲ್ಲಿ ಸಲ್ಲಬೇಕು. ಮನೋ ಚಂಚಲತೆ ಇರಬಾರದು ಅಂತೇಳಿ ಕೆಲವರಿಗೆ ಉಂಟು ಚಂಚಲತೆ. ನಮಸ್ಕಾರ ಮಾಡ್ತಾರೆ ದೇವರಿಗೆ, ಗರ್ಭಗುಡಿಗೆ ಹೋಗಿ, ನಮ್ಮ ಊರಲ್ಲೆಲ್ಲ ಅಭ್ಯಾಸ ಹಾಗೆ. ನಮೋ ನಮ್ಮ ದೇವರೇ ನನ್ನನ್ನು ಒಳ್ಳೇದು ಮಾಡು, ಒಳ್ಳೆಯ ರೀತಿಯ ಅನುಗ್ರಹವನ್ನು ಪ್ರಾರ್ಥಿಸುವಂಥ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು. ಹೊಸ ಚಪ್ಪಲಿ ತಗೊಂಡದ್ದನ್ನು ಹೊರಗೆ ಇಟ್ಟಿದ್ದೇನೆ, ಯಾರು ಕೊಂಡೋಗ್ತಾರೋ ಏನೋ. ಹೊಸ ಶೂ ತಗೊಂಡಿದ್ದಾನೆ ಅಂತ ಅದನ್ನೆಲ್ಲ ತೆಗೆದಿಟ್ಟಿದ್ದಾನೆ, ಅದನ್ನೇ ನೆನೆಸಿ ಕೈ ಮುಗಿಯೋದು ಸುಮ್ಮನೆ. ಅಲ್ಲ, ದೇವಸ್ಥಾನದಲ್ಲೂ ಕಷ್ಟ, ಇಲ್ಲಿ ಮಾತ್ರ ಅದು ಏನಾಗುವುದಿಲ್ಲ. ನಮ್ಮ ಊರಲ್ಲಿ ಅದು ಉಂಟು, ಗೊತ್ತುಂಟು ನಿಮಗೆ. ಗಂಡ ಹೆಂಡತಿ ಇಬ್ಬರು ದೇವಸ್ಥಾನಕ್ಕೆ ಬಂದರಂತೆ, ಒಂದು ಮಗು ಉಂಟು ಪ್ರತ್ಯೇಕ. ದೇವಸ್ಥಾನಕ್ಕೆ ಬಂದವರು ಒಳಗೆ ಹೋಗುವಾಗ ಹೆಂಡತಿ ಹತ್ರ ಹೇಳ್ತಾನಂತೆ, ಹೊಸ ಶೂ ನಿನ್ನೆ ತಗೊಂಡದ್ದು 3,000 ಕೊಟ್ಟಿದ್ದೇನೆ, ನಾನು ಹೊರಗೆ ನಿಲ್ತೇನೆ, ನೀನು ಹೋಗು ಮಗುವನ್ನು ಹಿಡ್ಕೊಂಡು ಅಂತ. ಎಂಥ ಅವಸ್ಥೆ ನಿಮ್ಮದು! ದೇವಸ್ಥಾನಕ್ಕೆ ಭಕ್ತಿಯಿಂದ ಕಾರಣಿಕವಾಗಿ ಇರುವಂಥ ದೇವರ ಹತ್ತಿರ ಬಂದಿದ್ದೇವೆ, ನೀವು ಹಾಗೆ ಹೇಳುವುದು ಯಾಕೆ ಅಂತ ಗಂಡನಿಗೆ ಹೇಳ್ತಾಳೆ. ನಿನಗೆ ಗೊತ್ತಿಲ್ಲ ಇಲ್ಲಿದ್ದು, ನಾನು ಇಲ್ಲಿ ನಿಲ್ತೇನೆ, ನೀನು ಒಳಗೆ, ಈಗ ಹಣ ಬೇಕಾ ನಿನಗೆ, ಒಳಗೆ ಹೋಗಿ ಎಂಥ ಹರಕೆ ಉಂಟು ಹಾಕಿ ಬಾ ಅಂತ. ಹಾಗಲ್ಲ, ಇಲ್ಲಿ ಕಾರಣಿಕ ದೇವರು, ಭಾಳ ಸತ್ಯದ ದೇವರು. ಹಾಗಾಗಿ ನೀವು ಬನ್ನಿ ಸ್ವಾಮಿ, ಏನಾಗುವುದಿಲ್ಲ, ನಿಮ್ಮ ಶೂ ಅಲ್ಲೇ ಇರ್ತದೆ, ಬನ್ನಿ ಒಳಗೆ ಹೋಗುವ. ಒಂದು ವೇಳೆ ನಿಮ್ಮ ಶೂ ಬರುವಾಗ ಅಲ್ಲೇ ಇದ್ದರೆ ಮತ್ತೊಂದು 50 ರೂಪಾಯಿ ಡಬ್ಬಿಗೆ ಹಾಕುವ, ಹರಕ್ಕೆ ಬರಬೇಕು ನೀವು ಒಳಗೆ ಅಂತ ಹೇಳಿದಿಲ್ಲಂತೆ. ಆಯ್ತು
ಹಾಂ ಆಯ್ತಂತ ಮತ್ತೆ ನೋಡಿ ಹೆಚ್ಚು ಕಡಿಮೆ ಆದರೆ ನೀನೇ ಜವಾಬ್ದಾರಿ ಅಂತ ಹೇಳಿದ. ಒಳಗೆ ಹೋಗಿ ಇಡೀ ದೇವಸ್ಥಾನ ಸುತ್ತು ಬರುವಾಗ 1 ಗಂಟೆ ಆಯ್ತು. ಅಂದರೆ ಪ್ರಧಾನ ಗರ್ಭಗುಡಿಯಲ್ಲಿ ಒಂದು ದೇವರಿದ್ದರೆ ಅಲ್ಲಲ್ಲಿ ಕೆಲವು ಸಣ್ಣ ಸಣ್ಣ ದೇವರು, ಅಂದರೆ ದೇವರು ಸಣ್ಣವರಲ್ಲ, ಸಣ್ಣ ಸಣ್ಣ ಗುಡಿಯಲ್ಲಿ ಕೆಲವು ದೇವರು ಇರ್ತಾರೆ. ಏನೇ ಇರಲಿ ಸುತ್ತು ಬರುವಾಗ 1 ಗಂಟೆ ಆಯ್ತು. ಬಂದ ಮೇಲೆ ಜಗಲಿಯಲ್ಲಿ ಕೂತು ಪ್ರಸಾದವನ್ನು ಹಂಚುತ್ತಾ ಇದ್ದಾಳೆ ಯಾರು? ಹೆಂಡತಿ. ಇವ ಸೀದ ಹೊರಗೆ ಬಂದ. ಅವ ಶೂ ತೆಗೆದಿಟ್ಟು ಹೋಗಿದ್ದಾನಲ್ಲ, ಹಾಗೆ ಹೊರಗೆ ಬಂದು ಶೂ ನೋಡ್ತಾನೆ, ಅಲ್ಲೇ ಉಂಟು, ಯಾರು ಮುಟ್ಲಿಲ್ಲ. ಭಾಳ ಸಂತೋಷ ಆಯ್ತು ಅವನಿಗೆ. ಓಡಿ ಬಂದ ಹೆಂಡತಿ ಹತ್ರ, ನೋಡಿ ಏನಾಗಲಿಲ್ಲ, ನೀನು ಹೇಳಿದಾಗ ಆಯಿತು ಮಾರೈತೆ, ದೇವರ ಸತ್ಯ ಕಾರಣಿಕ. ಅಯ್ಯೋ ದೇವರೇ, ಶೂ ಯಾರೂ ಮುಟ್ಲಿಲ್ಲ, ಅಷ್ಟು ಹೊಸತಾದರೂ ಅಷ್ಟು ಕ್ರಯದಾದರೂ ಕೂಡ ಅಯ್ಯೋ ದೇವರೇ ತುಂಬ ಸಂತೋಷ ಆಯಿತು ಅಂತ ಹೇಳಿದಾಗ, ಒಳಗೆ ಹೋಗುವಾಗ ಹೇಳಿದ್ದು ನೆನಪುಂಟ, 50 ರೂಪಾಯಿ ಡಬ್ಬಿಗೆ ಹಾಕಿ ಬನ್ನಿ ಅಂತ ಹೇಳಿದಲ್ಲಂತೆ. ಹೌದಲ್ಲ ಅಂತೇಳಿ ಕಿಸೆಯಿಂದ ತೆಗೆದು 50 ರೂಪಾಯಿ ಮತ್ತೆ ಡಬ್ಬಿಗೆ ಹಾಕಿ ಹೊರಗೆ ಬರುವಾಗ ಶೂ ಇಲ್ಲ. ಬೇಕಾ? ಯಾಕೆ ಹೀಗಾಯಿತು ಅವನಿಗೆ ಅಂದರೆ, ವಿಶೇಷವಾಗಿ ಅವನ ಮನೋಚಂಚಲತೆ. ನಮಸ್ಕಾರ ಮಾಡುವಾಗ ದೇವರ ಚಿತ್ತದಲ್ಲಿ ಏಕೋದೃಢವಾಗಿ ಇರಲಿಲ್ಲ ಎಂಬುದು ಸತ್ಯ. ಹಾಗಾಗಿ ನಮಗೆ ದೇವರ ಅನುಗ್ರಹ ಆಗದೇ ಇರುವುದಕ್ಕೆ ನಮ್ಮಲ್ಲಿಯೇ ತಪ್ಪುಗಳು ಆಗ್ತಾ ಹೋಗ್ತದೆ ಎಂಬುದನ್ನು ಗಮನಕ್ಕೆ ತರ್ತಾ ಇದ್ದೇನೆ. ಅದಕ್ಕಾಗಿ ಫಲದಾಯಕ ಹರಿ ಮೂಲ ನಾರಾಯಣ, ಫಲದಾಯಕ ಹರಿ ಮೂಲ ನಾರಾಯಣ, ಒಲಿವನೆಂಬುದಕ್ಕೆ ಭಕ್ತರಾದಾರ, ಒಲಿವನೆಂಬುದಕ್ಕೆ ಭಕ್ತರಾದಾರ, ಹರಿ ನಿನ್ನ ಮಹಿಮೆ ಅಪಾರ. ಭಕ್ತರಿಗಾಗಿ ನಿನ್ನವತಾರ, ಭಕ್ತರಿಗಾಗಿ ನಿನ್ನವತಾರ, ಭಕ್ತರ ಬಳಿಯ ನಿನ್ನ ಸಂಚಾರ, ಹರಿ ನಿನ್ನ ಮಹಿಮೆ ಅಪಾರ. ಶರಣರ ಪೊರೆಬುದೆ ನಿನ್ನ ವ್ಯಾಪಾರ, ಶರಣರ ಪೊರೆಬುದೆ ನಿನ್ನ ವ್ಯಾಪಾರ, ಹರಿ ನಿನ್ನ ಮಹಿಮೆ ಅಪಾರ, ಹರಿ ನಿನ್ನ ಮಹಿಮೆ ಅಪಾರ. ಅಂತ ಹರಿ ಅಪಾರವಾದಂತಹ ಮಹಿಮೆ ಉಳ್ಳವನು. ಭಕ್ತ ಜನಕ್ಕೆ ಜೀವನಕ್ಕೆ ಆಧಾರವಾಗಿರತಕ್ಕಂಥ ಆ ದೇವರನ್ನು ನಾವು ನಂಬುವಂತಹ ಸಂದರ್ಭದಲ್ಲಿ ಕೇವಲ ಭಜನೆ ಮಾಡಿದರೆ ಸಾಲದು, ಹರಕೆ ಕೊಟ್ಟರೆ ಸಾಲದು. ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ಪರೀಕ್ಷೆ ಮಾಡ್ತಾನಂತೆ ಭಗವಂತ. ತಸ್ಯ ಪ್ರಾಣಿ ಉಪಕಾರೇಣ ಪ್ರೀತೋ ಭವತಿ ಕೇಶವ. 4 ಜನರಿಗೂ ಉಪಕಾರ ಮಾಡುವಂತಹ ಸತ್ಕರ್ಮ ಅವನಿಂದ ಏನು ನಡೀತದೆ? ಈಗ ಕೃಷ್ಣಾಂತರಂಗದಲ್ಲಿ ತೋರಿಸಿದ್ರು. ಬಾಣ ಬಿಡ್ತಾನೆ, ಆದರೆ ಮನಸ್ಸಿಲ್ಲ ಅರ್ಜುನನಿಗೆ. ಆದರೂ ಗೀತೋಪದೇಶದ ಮೂಲಕ ಅವನ ಮನಸ್ಸನ್ನು ತಿರುಗಿಸಿ ಆ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಅದೇ ಹೇಳುದು ಅರ್ಜುನ ಹೇಳುದಂತ ಕೃಷ್ಣನ ಹತ್ರ ಏನಂತ, ಬೇಡ ಮಾರಾಯ ಯುದ್ಧ ಬೇಡ. ಯಾಕೆ? ನನ್ನ ಬಂಧುಗಳು, ನನ್ನ ಹಿರಿಯರು, ನನ್ನ ಅಜ್ಜಂದಿರು, ಅಯ್ಯೋ ದೇವರೇ, ಅವರ ಹತ್ರ ಎಲ್ಲ ನಾನು ಹೋರಾಟ ಮಾಡಲಿಕ್ಕೆ ನಾನು ತಯಾರಿಲ್ಲ, ನನಗೆ ಮನಸ್ಸು ಬರುವುದಿಲ್ಲ, ಬೇಡ ಬೇಡ ಅಂತೇಳಿ ಅಂತ ಹೇಳುವಾಗ ಕೃಷ್ಣ ನೆಗಾಡ್ತಾನೆ ಸಾರಥಿಯಾಗಿ. ಏನು ಅರ್ಜುನ, ಈಗ ವ್ಯವಹಾರದಲ್ಲಿ ಕಾಮ್ಯ ಕರ್ಮ ಮತ್ತು ನಿಯತ ಕರ್ಮ ಅಂತ 2 ಉಂಟು. ಕಾಮ್ಯ ಕರ್ಮ ಅಂದರೆ ಮಾಡಿದರೆ ಮಾಡ್ಬೋದು, ಬಿಟ್ಟಿದ್ರೆ ಬಿಡ್ಬೋದು ಅಂತ. ಇನ್ವಿಟೇಷನ್ ಎಲ್ಲರಿಗೂ ಹೋಗಿದೆ, ಹೇಳಿದರು ಸಮಿತಿಯವರು, ಎಲ್ಲರಿಗೂ ಮೆಸೇಜ್ ಹೋಗಿದೆ ಅಂತ. ಆದರೆ ಒಂಜಿ ಕಾರ್ಯಕ್ರಮ ಉಂಡು ಎಲ್ಲಂಜಿ ನಮ್ಮ ಸಮಿತಿದ ಆಂಡ ಪೋಡು ಆಂಡ ಅದು ಪ್ರಯೋಜನ ಇಲ್ಲ ಅಂದರೆ ಆದರೆ ಹೋಗಬೇಕು ಅಂತೆಲ್ಲ. ಆದರೆ ಆಯಿತು, ಹೋದರೆ ಆಯಿತು ಉಂಟಲ್ಲ, ಅದು ಕಾಮ್ಯ ಕರ್ಮ, ಪ್ರಯೋಜನ ಇಲ್ಲ. ಹೋಗಲೇಬೇಕು, ಭಾಗವಹಿಸಲೇಬೇಕು, ಕೊನೆಯವರೆಗೆ ಕೂತ್ಕೊಳ್ಳೇಬೇಕು. ಇದು ನಿಯತ ಕರ್ಮ, ಇದು ನಿಯತ ಕರ್ಮ. ಹಾಗಾಗಿ ಆ ನಿಯತ ಕರ್ಮ ಏನು ಎಂಬುದನ್ನು ಅರ್ಜುನನಿಗೆ ಬೋಧನೆ ಮಾಡೋದು ಕೃಷ್ಣ. ಯಾವ ರೀತಿಯಲ್ಲಿ ಬೋಧನೆ ಮಾಡ್ತಾನೆ ಅಂತ ಹೇಳಿದ್ರೆ, ನೋಡು, ನಿನ್ನ ಯಾರೇ ಬಂಧುಗಳಿರ್ಬೋದು, ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಗೋಸ್ಕರವಾಗಿ ನಾನು ದ್ವಾಪರಾಯುಗದಲ್ಲಿ ಅವತಾರಕ್ಕೆ ಬಂದಿದ್ದೇನೆ. ಇಲ್ಲಿ ಎಲ್ಲಿ ಧರ್ಮ ಗ್ಲಾನಿ ಆಗ್ತದೋ ಅಲ್ಲಿಯ ಧರ್ಮದ ಪುನರುತ್ಥಾನಕ್ಕಾಗಿ ನಿನ್ನ ರಥದಲ್ಲಿ ನಾನು ಸಾರಥಿಯಾಗಿದ್ದೇನೆ. ಹಾಗಾಗಿ ನೀನು ಮಾಡಬೇಕಾದ ಕೆಲಸ ಇಷ್ಟೇ, ಏನಂತ ಹೇಳಿದ್ರೆ, ಯುದ್ಧ ಮಾಡಲೇಬೇಕಾದಂಥ ಒಂದು ನಿಯತ ಕರ್ಮ ನಿನ್ನಲ್ಲಿ ಉಂಟು ಅಲ್ವಾ? ಯುದ್ಧ ಮಾಡಲೇಬೇಕಾದಂಥ ಒಂದು ನಿಯತ ಕರ್ಮದಲ್ಲಿ ನೀನು ಮಾಡಬೇಕು. ಆಮೇಲೆ ಸಿಕ್ಕಿದ
ಆ ಭೂಮಿ ಉಂಟಲ್ಲ ಹಸ್ತಿನಾವತಿದ್ದು, ಅದು ನೀನು ಇಟ್ಟುಕೋ ಅಥವಾ ಸೆಣಸಿಗೆ ಕಡಿಮೆಯಲ್ಲಿ ಯಾರಿಗಾದ್ರೂ ಮಾರಿಬಿಡು, ಅದು ನನಗೆ ಅಂದರೆ ಒಂದು ಭಾವನಾತ್ಮಕ ಅವನೊಂದು ಮಾತಿಗೆ ಅಂದರೆ ಅದು ಅಗತ್ಯ ಇಲ್ಲ. ಮತ್ತೆ ನನಗೆ ಯುದ್ಧ ಮಾಡಬೇಕಾದ್ದು ಒಂದು ಕರ್ತವ್ಯ ಕರ್ಮ, ನಿಯತ ಕರ್ಮ ನಿಂದಿದೆ, ಅದಕ್ಕೋಸ್ಕರ ನಾನು ಸಾರಥಿ ಆಗಿದ್ದೇನೆ ಅಂತೇಳಿ ಹೇಳ್ತಾರೆ. ಅಂದರೆ ಅದರಲ್ಲಿ ನಿಯತ ಕರ್ಮ ಮತ್ತು ಕಾಮ್ಯ ಕರ್ಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸಂದೇಶ ಭಗವದ್ಗೀತೆ ಶ್ರೀಕೃಷ್ಣ ಅರ್ಜುನನಿಗೆ ಮಾತ್ರ ಬೋಧನೆ ಮಾಡುವಂಥ ವಿಚಾರಗಳಲ್ಲ, ಇಡೀ ಜಗತ್ತಿನ ಮಾನವ ಕುಲವು ಕೂಡ ತಿಳ್ಕೊಳ್ಬೇಕಾದಂಥ ವಿಚಾರಗಳಿವೆ. ನಿಯತ ಕರ್ಮ ಯಾವುದು, ಕಾಮ್ಯ ಕರ್ಮ ಯಾವುದು ಅಂತ. ಗಂಡ ಹೆಂಡತಿ ಇಬ್ಬರು, ಮತ್ತೆ ಮಕ್ಕಳಿದ್ದಾರೆ 4. ಒಂದಿನ ಹೆಂಡತಿ ಹೇಳ್ತಾಳಂತೆ, ಯಾವಾಗ 8 ಗಂಟೆ ರಾತ್ರಿಗೆ, ಓಯ್ ಸ್ವಾಮಿ ನಾನಿವತ್ತು ಊಟ ಮಾಡೋದಿಲ್ಲ ಹೇಳಿದಿಲ್ಲಂತೆ. ಹೌದಾ, ಏನು ಹಸಿವೆ ಆಗುದಿಲ್ವಾ ಅಂತ ಕೇಳಿದ ಗಂಡ, ಅಷ್ಟೇ, ಅವನ ಕೆಲಸಕ್ಕೆ ಹೋದ. 9 ಗಂಟೆ ಆಗುವಾಗ ಮತ್ತೆ ಹೇಳ್ತಾಳಂತೆ, ಓಯ್ ನಾನಿವತ್ತು ಊಟ ಮಾಡುವುದಿಲ್ಲ. ಆಯ್ತು ಮಾರದು, ಒಂದು ಊಟ ಬಿಟ್ಟರೆ ಯಾರು ಸಾಯುವುದಿಲ್ಲ, ಒಳ್ಳೆ ಜೀರ್ಣ ಆಗ್ತದೆ, ಆಯ್ತು ತೊಂದರೆ ಇಲ್ಲ ಅಂತ ಹೇಳಿದಂತೆ ಗಂಡ. ಪುನಃ 9:15 ಆಗುವಾಗ ಮತ್ತೆ ಹೇಳ್ತಾಳಂತೆ, ಓಯ್ ನಾನಿವತ್ತು ಊಟ ಮಾಡುವುದಿಲ್ಲ. ಅದಕ್ಕೆ ಏನಾಗಬೇಕೀಗ ಕೇಳಿದ ಗಂಡ, ನಾನು ಇವತ್ತು ಊಟ ಮಾಡುವುದಿಲ್ಲ, ಆದ್ದರಿಂದ ಅಡಿಗೆಯನ್ನು ಮಾಡುವುದಿಲ್ಲ. ಇದು ತಪ್ಪು. ನೀನು ಊಟ ಮಾಡುವುದು ನಿನ್ಗೆ ಬಿಟ್ಟದ್ದು, ನಿನ್ನ ಕಾಮ್ಯ ಕರ್ಮ. ಅದು ನಿನ್ನ ಗಂಡನನ್ನು ನಿನ್ನ ಮಕ್ಕಳನ್ನು ಹಸಿವೆಯಲ್ಲಿ ಬೀಳುವಂತೆ ಮಾಡೋದುಂಟಲ್ಲ, ಅದಲ್ಲ. ಆ ಕರ್ಮ ನೀನು ಮಾಡಬೇಕು, ಅಡಿಗೆ ಮಾಡಲೇಬೇಕು, ಅಂಥ ಒಂದು ನಿಯತ ಕರ್ಮ ನಿನ್ನಲ್ಲಿ ಇರಬೇಕು. ನೀನು ಊಟ ಮಾಡೋದು ಬಿಡುವುದಲ್ಲ ನಿನ್ನ ಆ ಕಾಮ್ಯ ಕರ್ಮ ಅಂತೇಳಿ ಒಂದು ನಾವು ವಿಚಾರವನ್ನು ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ನಮ್ಮ ಎಲ್ಲವೂ ಕೂಡ ಅಂದರೆ ಇಷ್ಟೆಲ್ಲ ಪಾಪ ಉದ್ಯೋಗ ನಿಮಿತ್ತ, ಉದ್ಯಮ ನಿಮಿತ್ತ ಈ ಒಂದು ಸೀಮೋಲ್ಲಂಘನ ಮಾಡಿ ಈ ಊರಿಗೆ ಬಂದವರು ನೀವೆಲ್ಲ. ಆದರೂ ಕೂಡ ಸಂಸ್ಕೃತಿ ಮೇಲಿನ ಪ್ರೀತಿ, ದೇವರ ಮೇಲಿನ ಭಕ್ತಿ, ಇದು ಹೇಗೆ, ಯಾಕೆ ನಿಮ್ಮ ಮಾಡ್ತಾ ಇದ್ದೀರಿ? ಅರ್ಥ ಮಾಡಿಕೊಂಡಿದ್ದೀರಿ ನೀವೆಲ್ಲ. ಯಾವುದಿದ್ರೂ ಕೂಡ, ಸಂಪತ್ತಿದ್ರೂ ಕೂಡ, ಮನೆ ಮಠ ಬಂಧು ಬಳಗ ಎಲ್ಲವೂ ಕೂಡ ಕ್ಷಣಿಕ. ದಾಸರೆಚ್ಚರಿಸಿದ್ದಾರೆ ನಮಗೆಲ್ಲ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಕನಕ ಯೌವನಾದಿಗ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಕನಕ ಯೌವನ. ಅಸ್ಥಿರೋ ಪುತ್ರಧಾರಾಶ್ಯ, ಎಲ್ಲವೂ ಅಸ್ಥಿರ. ಧರ್ಮಂ ಕೀರ್ತಿರ್ದ್ವಯೋ ಸ್ಥಿರಂ. ಧರ್ಮ ಮತ್ತು ಕೀರ್ತಿ ಎರಡೇ ಸ್ಥಿರವಾಗಿ ಉಳಿಯುವಂಥದ್ದು, ಎಲ್ಲವೂ ಅಸ್ಥಿರ. ಸಂಪತ್ತು, ಈ ಲೋಕದಲ್ಲಿ ಎಲ್ಲವೂ ಕೂಡ ಜೀವಿತವೂ ಅಸ್ಥಿರ, ಧನ ಕನಕ ಯೌವನಾದಿಗಳು ಅಸ್ಥಿರ. ಅದನ್ನು ತಿಳ್ಕೊಂಡಾಗ ಆ 4 ಗೋಡೆಯಿಂದ ಹೊರಗೆ ಬಂದಾಗ ಸಮಾಜ ಸೇವೆ, ಸಮಾಜಕ್ಕಾಗಿ ನಾನೇನು ಮಾಡಬೇಕು, ಸಮಾಜಕ್ಕಾಗಿ ನಾವೇನು ಮಾಡಬೇಕು, ಸೇವೆ, ದಾನ ಬುದ್ಧಿ, ಸೇವಾ ಬುದ್ಧಿ, ಪರೋಪಕಾರ, ಪ್ರೀತಿ, ವಿಶ್ವಾಸವನ್ನು ಕಾಣುವಂತಹ ಕೆಲಸದಿಂದ ನೆಮ್ಮದಿ. ಆ ನೆಮ್ಮದಿಯನ್ನು ನೀವು ಪಡ್ಕೊಂಡಿದ್ದೀರಿ. ನೆಮ್ಮದಿ ಬೇಕು ಮನುಷ್ಯನಿಗೆ. ನೆಮ್ಮದಿ ಬೇಕಾದರೆ ಈ ರೀತಿಯ ಕೆಲಸಗಳ ಮೂಲಕವಾಗಿ ನಾವು ಮಾಡಲೇಬೇಕು. ಬಹಳ ಒಳ್ಳೆಯ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬಹಳ ಇಂತಹ ಒಂದು ಒಗ್ಗಟ್ಟಾಗಿ ಸಮೂಹದ ಚಿಂತನೆಯಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಮುಂದಿನ ಪೀಳಿಗೆಗೆ, ಮಕ್ಕಳಿಗೂ ಕೂಡ ಒಂದು ರೀತಿಯಲ್ಲಿ ಅದನ್ನು ಕಲಿಸಿಕೊಡುವ, ಇಲ್ಲಿ ಭಜನೆ ಇರ್ಬೋದು, ನೃತ್ಯ ಇರ್ಬೋದು, ಎಲ್ಲವೂ ಅದನ್ನು ಸರಿಯಾಗಿ ತಿಳ್ಕೊಳ್ಳುವ ಹಾಗೆ ಮಕ್ಕಳಿಗೆ ಮಾಡಬೇಕು. ಎಲ್ಲವಾದರೂ ಪ್ರಯೋಜನ ಇಲ್ಲ. ಇಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ದೇವರ ಮಹಿಮೆ, ಭಕ್ತರ ಮಹಿಮೆಯನ್ನು ತಿಳ್ಕೊಳ್ಳುವಂಥ ಒಂದು ಆ ಸ್ಥಿರವಾಗಿ ಉಳಿಯುವಂತಹ ಧರ್ಮ, ಕೀರ್ತಿ ಹೇಗೆ ಎಂಬುದನ್ನು ಸತ್ಕರ್ಮದಲ್ಲಿ ನಾವು ಮಾಡಿಕೊಂಡು ಹೋದಾಗ ಮಾತ್ರ ಭಗವದನುಗ್ರಹ ಆಗ್ತದೆ ಎಂಬುದನ್ನು ದಾಸರೆಚ್ಚರಿಸಿದ್ದಾರೆ. ದೇವಾದಿದೇವತೆಗಳು ಮತ್ತು ರಕ್ಕಸರು ಹೋರಾಟ ಮಾಡುವುದರ ಮೂಲಕವಾಗಿ ಅಮೃತವನ್ನು ಪಡೀತಾ ಇದ್ದಾರಂತೆ. ಗಣೇಶನ ಮಹಿಮೆ ಬಹಳಷ್ಟಿದೆ. ನೀವೊಂದು ಶ್ಲೋಕವನ್ನು ಕೇಳಿರಬಹುದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಶ್ಲೋಕ ವಿಘ್ನೇಶನದ್ದಲ್ಲ, ವಿಷ್ಣು ವಿಘ್ನೇಶನಾದಂಥ ಒಂದು ಶ್ಲೋಕ ಅದು. ಹಾಗಾದರೆ ಅದು ಯಾವಾಗ ಅಮೃತವನ್ನು ಪಡೆಯುವಂಥ ಈ ಹೋರಾಟ ವಾಸುಕಿಯನ್ನು ಆಚೆ ಬದಿಯಲ್ಲಿ ಈಚೆ ಬದಿಯಲ್ಲಿ ಇಟ್ಕೊಂಡಿರುವಾಗ ಅಲ್ಲಿ ಗಣಪತಿಯೇ ಇರಲಿಲ್ಲಂತೆ, ದೇವಾದಿ ದೇವತೆಗಳು ಧ್ಯಾನವೂ ಮಾಡಲಿಲ್ಲಂತೆ. ಆವಾಗ ವಿಷ್ಣುವಿಗೆ ಗೊತ್ತಾಯಿತು, ಅಯ್ಯೋ ದೇವರೇ, ವಿಘ್ನೇಶ್ವರ, ವಿಘ್ನಗಳನ್ನು ದೂರ ಮಾಡತಕ್ಕಂಥವನು ವಿಘ್ನೇಶ್ವರ, ಗಣಗಳಿಗೆಲ್ಲ ಒಡೆಯನಾದಂಥ ಗಣನಾಯಕ. ಅದೇ ರೀತಿಯಲ್ಲಿ
ಆನೆಯ ಮುಖವನ್ನು ಹೊಂದಿದ್ರಿಂದ ಗಜಾನನ ಅಂತೇಳಿ ಅವನನ್ನು ಕೊಂಡಾಡ್ತಾ ಇದ್ದಾರೆ. ಅವನು ಹೋಗಬೇಕು, ಮೊದಲ ಒಂದೇ ದೇವರಾಗ ಅವನಿಗೆ ಅಪ್ಪಣೆ ಕೊಡುವಂಥದ್ದು. ಹಾಗಾಗಿ ಎಲ್ಲಿದ್ದಾನೆ ಅಂತ ನೋಡುವಾಗ ಅವನು ಬರಲೇ ಇಲ್ಲ. ಓಹ್, ಈಗ ಕೆಲಸ ಕೆಡ್ತದೆ ಅಂತೇಳಿ ಸಮುದ್ರ ಮಧ್ಯಕ್ಕೆ ಹೋಗಿ ವಿಷ್ಣುವೇ ವಿಘ್ನೇಶನಾಗಿ ದೇವಾದಿ ದೇವತೆಗಳಿಗೆ ಕಾಣಿಸಿಕೊಂಡಂತೆ. ಅದನ್ನೇ ಹೇಳಿದ್ದಾರೆ. ಯಾವ ರೀತಿಯಲ್ಲಿ? ಶುಕ್ಲಾಂಬರಧರೋ ವಿಷ್ಣು ಶಶಿವರ್ಣಂ, ಶುಕ್ಲಾಂಬರಧರೋ ವಿಷ್ಣು ಶಶಿವರ್ಣಂ, ಚತುರ್ಭುಜಂ ಪ್ರಸನ್ನವದನಂ, ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶುಕ್ಲಾಂಬರಧರೋ ವಿಷ್ಣು ಶಶಿವರ್ಣೋ, ಶುಕ್ಲಾಂಬರಧರೋ ವಿಷ್ಣು ಶಶಿವರ್ಣೋ. ವಿಷ್ಣು ಸಮುದ್ರದ ಮಧ್ಯಕ್ಕೆ ಹೋಗಿ ಅಲ್ಲಿ ಯಾವ ರೀತಿ ಕಾಣಿಸಿಕೊಂಡಿದ್ದಾನೆ? ಶುಕ್ಲಾಂಬರಧಾರಿಯಾಗಿ, ಶಶಿವರ್ಣ ರೂಪದಲ್ಲಿ, ಆಮೇಲೆ ಚತುರ್ಭುಜನಾಗಿ, ಪ್ರಸನ್ನ ವದನದ ಮೂಲಕವಾಗಿ ವಿಘ್ನೇಶನಾಗಿ ಕಾಣಿಸಿಕೊಂಡಾಗ ನಮೋ ನಮೋ ದೇವಾದಿ ದೇವತೆಗಳಿಗೆ ವಿಘ್ನೇಶ ಕಾಣ್ತಾ ಇದ್ದಾನೆ. ಸರ್ವ ವಿಘ್ನೋಪಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣಯಕಾರಂ ಒಂದೇ ವಿಜಯತೆ ಹರಿಂ ಅಂಥೇಳಿ ಬಹಳ ವಿಶೇಷವಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಇನ್ನೇನು ಅವನನ್ನು ಭಜನೆ ಮಾಡುವುದರ ಮೂಲಕವಾಗಿ ನಮ್ಮ ಕೆಲಸವನ್ನು ಸಾಧನೆ ಮಾಡಬೇಕು ಅಂತೇಳಿ ದೇವಾದಿ ದೇವತೆಗಳು ವಿಶ್ವಂಬರ ಗಣಪತಿ ಮೂರುತಿ ವಿಶ್ವನಾಮ ಗಣ ಕೊಡು ನಿನ್ನ ಬಗುದಿ, ವಿಶ್ವಂಬರ ಗಣಪತಿ ಮೂರುತಿ. ವ್ಯಾಸನು ನೀನೆ, ವ್ಯಾಸನು ನೀನೆ, ಗಣೇಶನು ನೀನೆ, ಶ್ರೀಶ ಸೂರ್ಯ ಶಶಿ ರೂಪನು ನೀನೆ. ಬಾಸುರಾಂಗ ಭಾರತ ಪ್ರಗತಿಸಿರುವ, ಬಾಸುರಾಂಗ ಭಾರತ ಪ್ರಗತಿಸಿರುವ ಭೂಸುರ ವಂದ್ಯ ಕೊಡು ಶರಣಾಗತಿ. ವಿಶ್ವಂಬರ ಗಣಪತಿ ಮೂರುತಿ ವಿಶ್ವನಾಮಕನ ಕೊಡು ನಿನ್ನ ಬಗುದಿ, ವಿಶ್ವಂಬರ ಗಣಪತಿ ಮೂರುತಿ ವಿಶ್ವನಾಮಕನೆ ಕೊಡು ನಿನ್ನ ಬಗುದಿ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ವಿಶ್ವಂಬರ ಗಣಪತಿಯನ್ನು ದೇವಾದಿ ದೇವತೆಗಳು ಧ್ಯಾನ ಮಾಡಿದ ಮೇಲೆ ಅಮೃತವನ್ನು ಪಡೆಯುತ್ತಾರೆ, ಅದರಲ್ಲಿ ಯಶಸ್ವಿ ಆಗ್ತಾರೆ ಅಲ್ವಾ. ಇಂಥ ರೀತಿಯಲ್ಲಿ ಇರತಕ್ಕಂಥ ಗಣಪತಿ ಯಾವ್ಯಾವ ರೀತಿಯ ಮಹಿಮೆಯನ್ನು ತೋರಿದ್ದಾನೆ. ಆ ಗಣಪತಿಯನ್ನು ಹುಡುಕಿಕೊಂಡು ಬಂದಂತೆ ಮಹಾವಿಷ್ಣು. ಎಲ್ಲಿ ಹೋಗಿದ್ದೆ ಮಾರಾಯ? ಸಮುದ್ರ ಮಥನ ಮಾಡುವಾಗ ಎಲ್ಲ ಹಾಳಾಗ್ತಿತ್ತು, ಯಾಕೆ ಹೋಗಲಿಲ್ಲ ನೀನು ಅಂತ ಕೇಳಿದಾಗ ಅವರು ನನ್ನನ್ನು ಧ್ಯಾನ ಮಾಡಲಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ ಹೇಳಿದಂತೆ. ನೋಡು, ಹಾಗಲ್ಲ ಗಣಪತಿ. ಹರಿ ಹೇಳು, ಯಾರು ಒಳ್ಳೆಯ ಕೆಲಸ ಮಾಡ್ತಾರ, ಸತ್ಕರ್ಮದಿಂದ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತಾರ, ಅಂಥವರಲ್ಲಿಗೆ ಅವರು ಧ್ಯಾನ ಮಾಡದಿದ್ದರೂ ನೀನಾಗಿ ಹೋಗಬೇಕು. ವಿಷ್ಣು ಹೇಳಿದ್ದು ಗಣಪತಿಗೆ. ಹೌದಾ, ಇನ್ನು ಮುಂದೆ ನಾನು ಹಾಗೇ ಮಾಡ್ತೇನೆ ಅಂತ ಹೇಳಿದಂತೆ. ಆಯ್ತಲ್ಲ, ಈಗ ನನ್ನೊಂದು ಅವತಾರ ರೂಪ ಅಲ್ಲಿ, ಈಗ ಆ ರೂಪದ ಶಕ್ತಿ ಮತ್ತು ನಿನ್ನ ನಿಜ ಶಕ್ತಿ ಈ ಎರಡೂ ಕೂಡ ಭಾದ್ರಪದ ಶುಕ್ಲದ ಈ ಚೌತಿಯ ನಿನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿನ್ನಲ್ಲಿ ಐಕ್ಯವಾಗಿರಲಿ. ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರ ಅವರಿಗೆ ಎರಡು ಶಕ್ತಿಯ ಸಂಪೂರ್ಣ ಅನುಗ್ರಹ ಇರಲಿ ಅಂತೇಳಿ ವಿಷ್ಣು ನಮಸ್ಕಾರದ ಮೂಲಕವಾಗಿ ಎಲ್ಲರಿಗೂ ಕೂಡ ತಿಳಿಸುವ ಮೂಲಕದಲ್ಲಿ ಅವನಿಗೆ ನಮಸ್ಕಾರ ಸಲ್ಲುವಂಥ ಒಂದು ಅನುಗ್ರಹವನ್ನು ಕೊಟ್ಟಿದ್ದಾನಂತೆ. ಅಂಥ ರೀತಿಯಲ್ಲಿರತಕ್ಕಂಥ ಗಣೇಶ ಹುಟ್ಟುಹಬ್ಬ, ಬರ್ತ್ಡೇ ಎಲ್ಲರಿಗೂ ಬರ್ತದೆ, ದೇವಾದಿ ದೇವತೆಗಳಿಗೂ ಬರ್ತದೆ, ಮನುಷ್ಯರಲ್ಲಿ ಕೂಡ ಹುಟ್ಟುಹಬ್ಬ ಅಲ್ವಾ. ಆ ಹುಟ್ಟುಹಬ್ಬ ಅಂತ ಹೇಳಿದ ಕೂಡಲೇ ಗಣಪತಿಗೂ ಕೂಡ ಆಗಲೇ ತೋರಿಸಿದ್ರು ಭರತನಾಟ್ಯದವರು. ಪಾರ್ವತಿಯ ಮೈಕೊಳೆಯಿಂದ ಹುಟ್ಟಿದಂಥ ಆ ಗಣಪತಿಗೆ ಜೀವಕಳೆಯನ್ನು ಕೊಟ್ಟ ನಂತರ ವಿಶೇಷವಾಗಿ ಯಾರು ಎಂದು ಪರಿಚಯವಿಲ್ಲದೆ ಶಿವನಿಂದಲೇ ತಲೆ ಕತ್ತರಿಸಲ್ಪಟ್ಟ ಮೇಲೆ ಉತ್ತರ ಬದಿಯಲ್ಲಿ ಮಲಗಿದಂಥ ಪ್ರಾಣಿ ಅದು ಆನೆಯ ಮುಖವನ್ನು ತಂದು ಕೂತ್ಕೊಳಿಸಿದ್ರಿಂದ ಗಜಾನನ ಆಗಿದ್ದಾನೆ ಅವ ಅಲ್ವಾ. ಅಲ್ಲಿ ನೋಡಿದ್ರು, ಮತ್ತೆ ಅದರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಈ ರೀತಿಯಲ್ಲಿರತಕ್ಕಂಥ ಗಣಪತಿಯ ವಾಹನ ಯಾವುದು? ಇಲಿ. ಆ ಇಲಿಯಲ್ಲಿ ಕೂತ್ಕೊಂಡು
ಆ ಹುಟ್ಟುಹಬ್ಬದ ದಿವಸ ಅವನು ಹೋಗುವಂಥ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುವಾಗ ಒಂದು ಗಮ್ಮತ್ತು ಮಾಡ್ತಾರೆ ಎಲ್ಲರೂ ಸಹ. ಮನೆಯಲ್ಲಾದರೂ ಅಷ್ಟೇ 10ನೇ ವರ್ಷದವರೆಗೆ ಸಾಮಾನ್ಯ ಮಾಡ್ತಾರೆ ಎಲ್ಲ ಮಕ್ಕಳಿಗೆ. ಈಗ ಹಾಗಲ್ಲ, 40 ವರ್ಷದವನಿಗೂ ಹುಟ್ಟುಹಬ್ಬ, 50 ವರ್ಷದವನಿಗೂ ಹುಟ್ಟುಹಬ್ಬ, 60 ವರ್ಷದವನಿಗೂ ಹುಟ್ಟುಹಬ್ಬ, 70 ವರ್ಷ ಯಾರು ಮಾಡೋದು? ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರು ಒಟ್ಟಾರೆ ಗೌಜಿ. ಹುಟ್ಟುಹಬ್ಬ ಮಾಡಬೇಕಂತ ಮಾಡೋದಲ್ಲ, ಅವರಿಗೊಂದು ಗೌಜಿ ಆಗಬೇಕು ಊಟಕ್ಕೆ ಅಲ್ವಾ. ಅಂತೂ ಇಂತೂ ಹುಟ್ಟುಹಬ್ಬ ಯಾವ್ಯಾವ ನಮೂನೆಯಲ್ಲ ಹುಟ್ಟುಹಬ್ಬದ ಕ್ರಮವೇ ಹೋಗಿದೆ ಈಗ ಅಲ್ವಾ. ಮೊನ್ನೆ ಒಂದು ಕಡೆಯಲ್ಲಿ 60ರ ಹುಟ್ಟುಹಬ್ಬ ಆಗ್ತಾಯಿತ್ತು ಒಂದು ಮನೆಯಲ್ಲಿ. ಒಂದು ಹಾಲಿಗೆ ತಗೊಂಡೋದ್ರು. ಹಾಲಿಗೆ ತಗೊಂಡೋಗೋದು. ಈಗ ಎಲ್ಲ ಹಾಲೆ, ಮನೆಯಲ್ಲಿ ಏನು ಮಾಡೋದಿಲ್ಲ, ಮನೆ ಎಷ್ಟು ದೊಡ್ಡದಿದ್ರು ಕೂಡ. ಮೊನ್ನೆ ಒಂದು ಮಗು ತೊಟ್ಲಾಗಲೇ ಗೋಲ್ಡ್ ಬಿಂಚಿನ 11ನೇ ಮಾಳಿಗೆ ಹೋಗ್ತಾ ಇದ್ದಾರೆ ತೊಟ್ಟಿಲು ಹಿಡ್ಕೊಂಡು. ನಾನು ಹೇಳಿದೆ, ನಿಕ್ಲೆ ಇಲ್ಲಿದ್ದೆ ಸ್ವಾಮಿ ಅಂತ ಕೇಳಿದ್ದೆ. ಮಗು ತೊಟ್ಲು ಹಾಕೋದನ್ನು 11ನೇ ಮಾಳಿಗೆ ಹೋಟ್ಲಲ್ಲಿ ತೊಟ್ಲು ಹಿಡ್ಕೊಂಡು ಲಿಫ್ಟಲ್ಲಿ ಹೋಗೋದು. ಒಟ್ಟಾರೆ ಅಲ್ಲೇ ಏನಾದರೂ ಮಾಡಬೇಕು, ವೈಭವ ಆಗಬೇಕು, ದುಡ್ಡು ಖರ್ಚಾಗಬೇಕು. ಅದಲ್ಲ, ಅದು ಹೇಗೆ ಖರ್ಚು ಮಾಡಬೇಕೆಂಬುದು ಕೂಡ ಗೊತ್ತಿರಬೇಕು. ನೋಡಿ, ಇದು ಅರ್ಥಪೂರ್ಣವಾದಂಥ ರಚನಾತ್ಮಕ ರೀತಿಯಲ್ಲಿ ಹೋಗಬೇಕೇ ಹೊರತು ಬೇರೆ ಅಲ್ಲ. ಅಂಥ ಹುಟ್ಟುಹಬ್ಬ 60ರದ್ದು ಮಾಡುವಾಗ ಅಲ್ಲೇನಾಯಿತು, ಎಲ್ಲ ಬಂದಿದ್ದರು ಪಾಪ. 60ರ ತಂದೆ ತಾಯಿಯನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಅಪ್ಪನದ್ದು ಹುಟ್ಟುಹಬ್ಬ 60ರದ್ದು. ಎಲ್ಲರೂ ಹಿರಿಯರು ಬಂದಿದ್ದಾರೆ, ಕಿರಿಯರು ಬಂದಿದ್ದಾರೆ, ಎಲ್ಲ ಸೇರಿದ್ದಾರಂತೆ. ಸೇರಿದಂಥ ಹೊತ್ತಿನಲ್ಲಿ ಕೆಲವರು ಹೇಳ್ತಾರೆ ಹಿರಿಯರು, ಇವರೇನು ಮಾಡಿದ್ದಾರೆ, ಒಂದು ದೊಡ್ಡ ಕೇಕ್, ಅದು ಸಿಹಿ ತುಂಡನ್ನು ಕತ್ತರಿಸಿ ಎಲ್ಲರಿಗೆ ಹಂಚುವಂಥದ್ದು. ಅದನ್ನು ತಗೊಂಡು ಮಾಡಿ, ಅದು ನಮ್ಮದಲ್ಲ, ಅದಕ್ಕೊಂದು ಬತ್ತಿ ಹಚ್ಚುವುದು, ಫುಕ್ ಅಂತ ಊದುವುದು. ಅದು ನಮ್ಮದಲ್ಲವೇ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಅದು. ಅದು ಎಲ್ಲಿಂದಲೂ ಬಂದದ್ದನ್ನು ನಾವು ಸ್ವಾಗತಿಸಿದ್ದೇವೆ ಅಷ್ಟೇ. ಕಡೆಗೆ ನಾವು ನಿರೂಪಣೆ ಮಾಡುವವರು ಹೇಳೋದು ಏನಂತ ಹೇಳಿದರೆ, ಕೆಟ್ಟ ಕ್ಷಣಗಳೆಲ್ಲ ಹೋಗಲಿ ಅಂತ ಫುಕ್ ಮಾಡೋದಂತ, ಒಳ್ಳೆಯ ಕ್ಷಣಗಳು ಬರಲಿ ಅಂತೇಳಿ. ಒಂಥರ ಅವ್ರಿಗೆ ಹೇಳಿದ್ದಕ್ಕೆ ನಾವೇನಾದರೂ ಹೇಳಬೇಕಲ್ವ. ಆ ರೀತಿಯಲ್ಲಿ ಏನೇ ಇರಲಿ, ದೀಪವನ್ನು ಹಚ್ಚುವುದು ನಮ್ಮ ಧರ್ಮ ಅಂತ ಅಲ್ವಾ. ದೀಪವನ್ನು ಉರಿಸುವುದು ನಮ್ಮ ಧರ್ಮ, ಅದು ಸಂಸ್ಕೃತಿ ಅಂತ. ಅಂಥದ್ದನ್ನು ಯಾರೋ ಹೇಳಿದರು ಹಿರಿಯರು. ಅಯ್ಯೋ, 60ನೇ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದೀರಿ ನೀವು, ವೇದಿಕೆಯಲ್ಲಿ ಒಂದು 60 ದೀಪ ಹಚ್ಚಿದರೆ ಎಷ್ಟು ಚೆಂದ ಆಗ್ತಿತ್ತು ಅಲ್ವಾ ಅಂತ ಹೇಳಿದ್ರಂತೆ. ಆವಾಗ ಯಾರೋ ಒಬ್ಬ ಮೊಮ್ಮಗ ಹೇಳಿದಂತೆ, ಗೊತ್ತುಂಟು ನಮಗೆಲ್ಲ, ದೀಪ ಹರಡ್ತದೆ, ಉರಿತದೆ, ಆಯಿತಾ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಮಕ್ಕಳು ಬಿಡು, ಅವರು ಮಾಡೋದಲ್ವಾ, ಅವರೇ ಖರ್ಚು ಮಾಡೋದಲ್ಲ ಮಕ್ಕಳು, ನೀವು ಸುಮ್ಮನೆ ಕೂತ್ಕೊಳ್ಳಿ, ನಾವು ದೀಪ ಯಾವ ರೀತಿಯಲ್ಲಿ ಉರಿಸ್ತೇವೆ ಅಂತ ನಾವು ಹೇಳ್ತೇವೆ, 60 ದೀಪ ಗೊತ್ತುಂಟು ನಮಗೆ ಅಂತೇಳಿ ಅಲ್ಲಿ ಕೂತ್ಕೊಳಿಸಿದ್ರಂತೆ. ಆಯಿತು, ನಮಸ್ಕಾರ, ನೀವು ಏನು ಬೇಕಾದ್ರೂ ಮಾಡಿ, ಮಕ್ಕಳು ಅಂತ ಸುಮ್ಮನೆ ಕೂತ್ಕೊಳ್ತಾರೆ ಕೆಲವರು. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಆ ರೀತಿಯಲ್ಲಿ ಆಯಿತು. ದೀಪ ಹಚ್ಚುವಾಗ ದೊಡ್ಡದೊಂದು ಕೇಕ್ ಬಂತು. ಅದರ ಮೇಲೆ ಒಂದು ಗುಳ್ಳೆ ಇಟ್ಟಿದ್ದಾರೆ, ಇಷ್ಟು ದೊಡ್ಡದು, ಬಿಳಿ ಗುಳ್ಳೆ. ಎಂಥದ್ದೆಲ್ಲ ಆಗ್ತದಂತೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಮಕ್ಕಳ ಹತ್ರ ದುರ್ಸು ಬಾಣ ಇರ್ತದೆ, ಎಂಥದ್ದೆಲ್ಲ ಇರ್ತದೆ. ಢಮ್ ಅಂತ ಬಣ್ಣಕ್ಕಾಗದ ಚೂರುಗಳೆಲ್ಲ ಹೋಗ್ತದೆ, ಅದೆಲ್ಲ ಬರ್ತದೆ. ಅದೆಲ್ಲ ಆಗುವಾಗ ಶುರುವಾಯಿತು, ಇವರದ್ದು ಮ್ಯೂಸಿಕ್ ಎಲ್ಲ ಶುರುವಾಯಿತು, ಸಂಗೀತ ಎಲ್ಲ ಆಗುವಾಗ ಯಾರೋ ಹೋಗಿ ಆ ಕೇಕಿನ ಮಧ್ಯೆ ಇರುವಂಥ ಗುಳ್ಳೆ ಉಂಟಲ್ವ, ಒಂದು ಸ್ವಿಚ್ ಹಾಕಿದ್ರಲ್ಲಿ ಡಮ್ ಅಂತ ಉರಿತದು. ಎಂಥದ್ದು ಖುಷಿ ಆಯಿತು, ಎಲ್ಲ ಚಪ್ಪಾಳೆ ತಟ್ಟಿದ್ರು. ಆವಾಗ ಆ ಮೊಮ್ಮಗ ಹೋಗಿ ಆ ಹಿರಿಯರ ಹತ್ರ ಹೇಳ್ತಾರಂತೆ, ಗೊತ್ತಾಯ್ತಾ ಈಗ 60 ದೀಪ ಬೇಕಂತಿಲ್ಲ, ಅದು ಯಾವುದಂತ ಗೊತ್ತಾಯ್ತಾ, 60 ವೋಲ್ಟಿನ ಬಲ್ಬು ಅಂತ. ಯಾವ್ಯಾವ ನಮೂನೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಅವರಿಗೆ ಗೊತ್ತು. ಅವನು 60 ದೀಪ ಹಚ್ಚಬೇಕಂತ ಇಲ್ಲ, ನೋಡಿ ನಾವು ಇಟ್ಟದ್ದು ಬಲ್ಬು 60 ವೋಲ್ಟ್ ಇದ್ದು ಅಂತ. ಅದು ಉರಿತಲ್ವ, ಸಾಕಲ್ಲ, ಅಲ್ಲಿಗೆ ಒಂದು ಸಮಾಧಾನ ಆಯಿತು ಅಂತೇಳಿ. ಹಾಗಲ್ಲ, ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಾಗ ಯಾವ ರೀತಿಯಲ್ಲಿ ಧರ್ಮ ಪ್ರಕಾರವಾಗಿ ಸಂಪ್ರದಾಯವಾಗಿ ಮಾಡಬೇಕಂತ ಪಾರ್ವತಿಗೂ ಗೊತ್ತು. ಆ ಪಾರ್ವತೀ ದೇವಿ ಗಣಪತಿಯನ್ನು ಏನು ಮಾಡ್ತಾಳೆ, ಶುಚಿರ್ಭೂತಳಾಗುವಂಥ ಭಾಳ ಒಳ್ಳೆಯ ರೀತಿಯಲ್ಲಿ ಮಿಂದು ಶುಚಿರ್ಭೂತರಾಗಬೇಕು ಮೊದಲು, ಆಮೇಲೆ ದೇವರ ದರ್ಶನ ಮಾಡುವಂಥದ್ದು, ಇದೆಲ್ಲ ಪದ್ಧತಿ. ಅದೇ ರೀತಿಯಲ್ಲಿ ಗಣಪತಿಯನ್ನು ಕೂಡ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಬೇಕಲ್ವ, ಅದು ಬೇಕು. ಅವನಿಗೇನು ಬಟ್ಟೆ ಪಾಪ, ಅಂತೂ ಇಂತೂ ಒಂದು ಅಲಂಕಾರ ಅಂತೂ ಬೇಕು. ಆ ಮಗುವಿಗೆ, ಆ ಮಗನಿಗೆ ಅಲಂಕಾರ ಮಾಡುವಂಥ ರೀತಿಯಲ್ಲಿ ಪಾರ್ವತಿ ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿ ಮತ್ತೆ ಬೇಕಾದಂಥ ತಿಂಡಿ ತಿನಿಸುಗಳನ್ನು ಕೊಡುವಂಥದ್ದು ಹುಟ್ಟುಹಬ್ಬದ ಧರ್ಮ. ಇದನ್ನು ನಮ್ಮ ದಾಸರು ಹೇಗೆ ವರ್ಣಿಸಿದ್ದಾರೆ ಅಂದರೆ, ನಿಟಿಲ ನೇತ್ರನ ದೇವಿ ಸುತನ ನಾಗಭೂಷಣ ಪ್ರಿಯನೇಯ, ನಿಟಿಲ ನೇತ್ರನ ದೇವಿ ಸುತನ ನಾಗಭೂಷಣ ಪ್ರಿಯನೇ,
ಕಟಿಲತಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ನಿಟಿಲ ನೇತ್ರನ ದೇವಿ ಸುತಜ ನಾಗಭೂಷಣ ಪ್ರಿಯನ ಕಟಿಲತಾಂಕಿತ ಕೋಮಲಾಂಗನ ಕರ್ಣಕುಂಡಲಧಾರನ ಬಟ್ಟ ಮುತ್ತಿನ ಹಾರ ಪದಕನ ಬಾಹುಹಸ್ತ ಚತುಷ್ಕ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಶರಣು. ಈ ರೀತಿಯಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ವಿಜಯದಾಸರಿರ್ಬೋದು, ಶ್ರೀಪಾದರಾಜರಿರ್ಬೋದು, ಜಗನ್ನಾಥದಾಸರಿರ್ಬೋದು. ಭಗವಂತನ ಮಹಿಮೆಯನ್ನು ಬಹಳ ವಿಶೇಷವಾಗಿ ಲಕ್ಷೋಪಲಕ್ಷ ಕೀರ್ತನೆಗಳ ಮೂಲಕವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಮಾಡಿ ಅತಿ ಸುಲಭದಲ್ಲಿ ಭಜನೆಯ ಮೂಲಕ ದೇವರನ್ನು ಒಲಿಸಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಭಜನೆ ಮಾಡ್ತಾರೆ ಮಕ್ಕಳು, ಮಾಡ್ತಾರಾ? ಇಲ್ಲ. ರಾತ್ರಿ ಸಾಯಂಕಾಲ ಆದಕೊಳ್ಳೆ ಭಜನೆ ಮಾಡೋದನ್ನು ಎಲ್ಲ ಊರಿನಲ್ಲಿ ಬಿಟ್ಟಿದ್ದಾರೆ ಈಗ ಅಲ್ವಾ. ಅವರದ್ದೇ ಆದಂಥ ವಿಷಯದಲ್ಲಿ ನಾವೆಲ್ಲ ಒಂದು ಕಾಲದಲ್ಲಿ ನಮಗೆ ಲ್ಯಾಂಡ್ ಫೋನ್ ಇತ್ತು, ಈಗ ಮಾಹಿತಿ ತಂತ್ರಜ್ಞಾನ ಬಂದಿದೆ ನಮಗೆಲ್ಲ. ಆ ಮಾಹಿತಿ ತಂತ್ರಜ್ಞಾನದ ಮೂಲಕವಾಗಿ ನಾವೆಲ್ಲರೂ ಕೂಡ ಕೂತ್ಕೊಂಡಲ್ಲೇ ಇಡೀ ಪ್ರಪಂಚವನ್ನು ನೋಡುವಂಥ ಒಂದು ಸಂಪ್ರದಾಯ ಅಲ್ವಾ. ಒಂದು ಕಾಲದಲ್ಲಿ ಲ್ಯಾಂಡ್ ಫೋನ್ ಇತ್ತು ನಮಗೆ, ಮನೆಯ ಒಳಗಡೆ ರಿಂಗ್ ಬಂದರೆ ಅಂಗಳದಲ್ಲಿದ್ದವನು ಒಳಗೆ ಓಡುವುದು. ಈಗ ಹಾಗಲ್ಲ, ಒಳಗಡೆ ರಿಂಗ್ ಬಂದ ಕೂಡಲೇ ಅದನ್ನು ಹಿಡ್ಕೊಂಡು ಹೊರಗೆ ಓಡುವ ಕಾಲ ನಮ್ಮದು. ನೆಟ್ವರ್ಕ್ ಇಲ್ಲಲ್ಲ ಅಲ್ಲಿ. ಆ ರೀತಿಯಾಗಿ ಬಂದಿದ್ದೇವೆ ನಾವೆಲ್ಲ. ಕೆಲವು ಅದರಲ್ಲಿ ಲಾಭ ಉಂಟು, ನಷ್ಟ ಉಂಟು ಸ್ವಾಮಿ. ಕೆಲವು ಸಭೆಯಲ್ಲಿ ನಾವು ನೋಡ್ತೇವೆ, ಏನಂತ ಹೇಳಿದರೆ ರಿಂಗ್ ಬಾರದಿದ್ದರೂ ಸುಮ್ಮನೆ ಹಲೋ ಹಲೋ ಹೇಳಿಕೊಂಡು ಹೋದ ಹೊರಗೆ. ರಿಂಗ್ ಬರಲೇ ಇಲ್ಲ, ನಾವು ಎಣಿಸೋದು ಅವ ಫೋನ್ನಲ್ಲಿ ಮಾತಾಡಿ ಬಂದು ಕೂತ್ಕೊಳ್ತಾನಂತ. ಅವ ಜನ್ಮಕ್ಕೂ ಬರುವುದಿಲ್ಲ, ಹೋಗ್ಬೇಕಂತೇಳಿ ಯಾವ್ಯಾವ ಲಾಭವನ್ನು ಅದರಲ್ಲೆಲ್ಲ ಪಡ್ಕೊಳ್ತಾರೆ ನೋಡಿ. ಅಂತೂ ಇಂತೂ ಯಾವುದೇ ರೀತಿಯಲ್ಲಿ ನಾವು ನೋಡಲೇಬೇಕು, ಕೇಳಲೇಬೇಕಂತಂತಿದ್ರೆ ನಾವು ಒಳ್ಳೆ ರೀತಿಯಲ್ಲಿ ಅದ್ಯಾವುದನ್ನು ಬಯಸದೆ ನಾವಿರ್ತೇವೆ ನೋಡಿ. ಇಷ್ಟೆಲ್ಲ ದೂರದರ್ಶನದಲ್ಲಿ, ಟಿ ವಿಯಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಅಂಥ ಕಾರ್ಯಕ್ರಮ ಇದ್ದರೂ ಕೂಡ ಮಸ್ಕತ್ನ ಈ ಒಂದು ಗಣೇಶ ಹಬ್ಬ ಸಮಿತಿಯ ಕಾರ್ಯಕ್ರಮ ಇಷ್ಟು ಮಂದಿ ಬಂದಿದ್ದೇವೆ. ನಮಸ್ಕಾರ ನಿಮಗೆ, ಅಭಿನಂದನೆಗಳು. ಈ ಸಹಕಾರ ಕೊನೆಯವರೆಗೂ ಇರಬೇಕು ನಿಮ್ಮ ಹತ್ರ. ಇದು ಶ್ರದ್ಧೆ ಅಂತ ಹೆಸರು ಇದಕ್ಕೆ. ಇದಕ್ಕೆ ಶ್ರದ್ಧೆ ಅಂತ ಹೆಸರು. ಶ್ರದ್ಧಾಭಕ್ತಿಯನ್ನು ತೋರುವುದು ಯಾವುದಕ್ಕೆ? ಕೊನೆಯವರೆಗೆ ಅಂತ ಹೇಳಿದ್ರೆ ಗಣೇಶ ಸಮಿತಿಯ ಕಾರ್ಯಕ್ರಮ ಎಲ್ಲಿವರೆಗೆ ಮಾಡ್ತಾರೆ ಅಲ್ಲಿವರೆಗೆ, ನನ್ನ ಕಾರ್ಯಕ್ರಮದವರೆಗೆ ಅಂತ ಹೇಳಿದಲ್ಲ ನಾ. ಅಂತೂ ಇಂತೂ ಎರಡಕ್ಕಾಯ್ತದು. ಆ ರೀತಿಯಲ್ಲಿ ಭಕ್ತಿಯನ್ನು ತೋರಬೇಕು ಹೇಗೆ ಎಂಬುದನ್ನು ಕೂಡ ಆ ಪಾರ್ವತೀ ದೇವಿ ಅಲಂಕಾರ ಮಾಡಿ ವಿಶೇಷವಾಗಿ ಎಲ್ಲ ಮಾಡಿ, ಲಂಬೋದರ ಅಂತ ಅವನು. ಲಂಬೋದರ ಆದ್ದರಿಂದ ಅವನಿಗೆ ಹೊಟ್ಟೆ ಮೊದಲೇ ಉದ್ದ ಅವನಿಗೆ. ಆ ರೀತಿಯಲ್ಲಿ ಹೊಟ್ಟೆ ಉದ್ದ ಅವನಿಗಿದ್ದರೆ ಅದರಿಂದ ಲಂಬೋದರ, ಉದರ ದೊಡ್ಡದಾಗಿದ್ದವನ ಅಂತ ಅರ್ಥ. ಅವನಿಗೆ ಸಾಮಾನ್ಯತೆ ಆಗುವುದಿಲ್ಲ. ಕೆಲವರು ಗಣೇಶೋತ್ಸವ 3 ದಿವಸ ಮಾಡೋದು ಯಾಕೆಂದರೆ ದಿನ ದಿನ ಭಕ್ಷ್ಯಗಳನ್ನು ಬದಲಾವಣೆ ಮಾಡಲಿಕ್ಕೆ ಉಂಟು ಅದಕ್ಕೆ. ಅದಕ್ಕೋಸ್ಕರ 3 ದಿವಸ ಮಾಡೋದು. ಕೆಲವರು ಒಂದೇ ದಿವಸ ಸಾಯಂಕಾಲ ಹಾಕಿ ಆಯಿತು ಮತ್ತೆ ನೀರಿಗೆ. ಆಗುವುದಿಲ್ಲ, 2 ದಿವಸ ಲಾಡು ಮಾಡಲಿಕ್ಕೆ ಅವರ ಹತ್ರ ಆಗುವುದಿಲ್ಲ. ಬೇರೆ ಬೇರೆ ಆಗಬೇಕು ತಿಂಡಿ. ಘಟ್ಟದ ಮೇಲೆ ಅದನ್ನು ಪ್ರಾಯೋಜಕತ್ವ ಪಡೆದುಕೊಂಡು 1 ತಿಂಗಳೆಲ್ಲ ಇಡ್ತಾರೆ. ಮುಂಬೈಯಲ್ಲಿ ಕೂಡ ಇಡ್ತಾರೆ, ಬೇರೆ ಬೇರೆ ದಿವಸಕ್ಕೆ ಒಂದು ಭಕ್ಷ್ಯ ಕೊಡುವವರಿದ್ದಾರೆ. ಆ ರೀತಿಯಲ್ಲಿ ಮಾತ್ರ ಮಾಡ್ತಾರೆ ವಿನಃ ಇದ್ರೆ ಸಾಧ್ಯ ಇಲ್ಲ. ಗಣಪತಿಗೆ ಅಂಥ ತಿಂಡಿ ತೀರ್ಥಗಳನ್ನು ಮಾಡಿ ಹಾಕುವಂಥ ಈ ಪಾರ್ವತಿ ದೇವಿ ಎಲ್ಲ ಅಲಂಕಾರ ಮಾಡಿ ಹುಟ್ಟುಹಬ್ಬದ ದಿವಸ ತಡ ಮಾಡಲಿಲ್ಲ. ಈ ಗಣಪತಿಗೆ ಬೇಕಾದ್ದನ್ನು ಅವಳು ಮಾಡಿದ್ದಾಳೆ. ಗಣಪಗಾಗಿ ಮೋದಕ ಕರಿಕಡಬು ಪಂಚಗಜ್ಜಾಯ ಉಂಡೆಯ ಲಾಡು, ಲಾಡಿನುಂಡೆ ಸುಕುನುಂಡೆಯು ದೋಸೆ, ಗಣೇಶ ಗದು ಬಲು ತಿನ್ನುವ ಆಸೆ.
ಪುಲಿ ಬಾಳೆ ಕಿತ್ತಳೆ ಸೇಬು ಇಕ್ಕಿದರು ಹುಲಿ ಕಡಲೆಯ ಕಬ್ಬು ಕುಸುರಿನ ಒಡೆ ಹೋಳಿಗೆ ದುಪ್ಪಟ್ಟು ಮಸಾಲೆ ಕೋಡ್ಬಳೆ ಅದು ಮುಪ್ಪಟ್ಟು ಎರೆದರು ಪಾಯಸ ಮಧುರ ಮಂಡಿಗೆ ಸುರಿದರು ತುಪ್ಪದಿ ಕಡುಬು ಶಾವಿಗೆ ತೇಗಿ ತೂಗಿ ಬೀಗಿದ ನೈ ಗಣಪ ಲಂಬೋದರತ ಬಿಗಿದನು ಸರ್ಪ ಏರಿ ಹೊರಟ ವಾಹನದಿ ಮೂಷಕ ಹಾರಿ ಚಂದ್ರ ನಗುತಿಹನು ಪಕ ಪಕ ಏರಿ ಹೊರಟ ವಾಹನದಿ ಮೂಷಕ ಹಾರಿ ಚಂದ್ರ ನಗುತಿಹನು ಪಕ ಪಕ ಮುರಿದ ಹಲ್ಲ ಗುರಿ ಇಟ್ಟನು ಗಣಪ ಮರೆಯಾದನು ಕರಿಮೋಡದಿ ಗೋಪ ಮುರಿದ ಹಲ್ಲ ಗುರಿ ಇಟ್ಟನು ಗಣಪ ಮರೆಯಾದನು ಕರಿಗೋಪದು ಗೋಪ ಗಣಪಗಾಗಿ ಮೋದಕ ಕರಿಕಡಬು ಪಂಚಗಜ್ಜಾಯ ಉಂಡೆಯ ಲಾಡು ಕೆಲವು ಮಕ್ಕಳ ಬಾಯಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಇಷ್ಟೆಲ್ಲ ಉಂಟಾ ಅಂತ ಅವ್ರಿಗೆ ಬಹುಶಃ ಒಂದೆರಡು ಬಗೆ ಕೊಟ್ಟಿದ್ದಾರೆ ಏನು. ಗಣಪತಿಗೆ ಇಂಥದ್ದೆಲ್ಲ ಬೇಕು, ಆದರೆ ಅವನೆಲ್ಲ ಅದನ್ನು ತಿನ್ನುವುದು ಮುಖ್ಯ ಅಲ್ಲ, ತಾಯಿ ಮಕ್ಕಳಿಗೆ ಬಡಿಸುವುದು ಮುಖ್ಯ ಅಲ್ಲ. ಆದರೆ ತೇಗಿ ತೂಗಿ ಬೀಗಿದ ನೈ ಗಣಪ ಮೂಷಕ ವಾಹನದಲ್ಲಿ ಹೋಗುವಾಗ ಭಾರ ಆಯ್ತೇನ, ಅದಕ್ಕೆ ಬಿದ್ದು ಬಿಟ್ಟ. ಇಲಿಯು ಬಿತ್ತು, ಅದು ಬಿತ್ತು. ಆವಾಗ ತಮಾಷೆಯಾಗಿ ಅಂತಾರೆ, ಈಗಿನ ಕಾಲದಲ್ಲಿ ಹಾಗೆ ಯಾರಾದರೂ ಬಿದ್ದು ಬಿಟ್ಟರೆ ಕೂಡಲೇ ಅದನ್ನು ಫೋಟೋ ತೆಗೆದು ಕಳಿಸೋದು. ಅವನನ್ನು ಎಬ್ಬಿಸುವವರು ಯಾರೂ ಇಲ್ಲ. ಇಷ್ಟು ಅಪಘಾತಗಳಾಗ್ತದಲ್ಲ, ಅಪಘಾತಗಳು ಈ ಮೊಬೈಲ್ ಬಂದ ನಂತರ ಅವ ಸಾಯೋದು ಜಾಸ್ತಿ ಜನಗಳು. ಅಂದರೆ ಅವನು ಎತ್ತುವವರೇ ಇಲ್ಲ, ರಕ್ತಸ್ರಾವ ಆಗಿ ಅವನು ಸಾಯ್ತಾನೆ. ಇದು ಮೊಬೈಲ್ ತೆಗಿತಾ ಇರೋದು ಈ ರೀತಿಯಲ್ಲಿ ಆಗಿದೆ. ಅಂದರೆ ಯಾವಾಗ ಎಲ್ಲಿ ಬೀಳ್ತಾರೆ, ಇವತ್ತು ತಮಾಷೆ ಮಾಡುವವರೇ ಜಾಸ್ತಿ ವಿನಃ ಅದನ್ನು ಬೇರೆ ರೀತಿಯಲ್ಲಿ ಆಟ ಆಡುವವರು ವಿನಃ ಎತ್ತುವವರಿಲ್ಲ. ಏನೇ ಇರಲಿ, ಗಣಪತಿ ಅವನಾಗಿ ಹೇಳುವಂಥ ಶಕ್ತಿ ಅವನಿಗೆ ಇರ್ಬೋದೇ ಏನೋ. ಅಂತೂ ಬಿದ್ದದ್ದಂತೂ ಸತ್ಯ ಅಲ್ವಾ. ಇದನ್ನು ನೋಡಿ ಚಂದ್ರ ನಕ್ಕ ಅಂತಲೇ ಆಗ ಕಥೆಯಲ್ಲಿ ನೀವು ನೋಡಿದ್ದೀರಿ. ಚಂದ್ರ ನಕ್ಕ ಕೂಡಲೇ ಏನಾಯಿತು, ಕೆಲವರಿಗೆ ನಕ್ಕಿದರೆ ಅವನು ಕೂಡ ನಗ್ತಾನೆ. ಈಗ ನಾವು ಇನ್ನೊಬ್ಬರು ನಕ್ಕರೆ ನಾವು ಕೂಡ ನಕ್ಕೊಂಡು ಅಲ್ಲಿ ಸರಿ ಸಮಾನ ಮಾಡೋದು. ಇನ್ನು ಕೆಲವರಿಗೆ ಸಿಟ್ಟು ಬರುವವರು ಇದ್ದಾರೆ, ಎಷ್ಟೋ ಜನರಿಗೆ ಅಲ್ವಾ, ಸಿಟ್ಟು ಬರುವವರು ಇರ್ತಾರೆ. ಆ ಸಿಟ್ಟು ಬರುವಾಗ ಮತ್ತೆ ಏನು ಮಾಡೋದು ಅಂತ ಹೊಡೆಯೋದೋ ಬಡಿಯೋದೋ ಏನೋ ಹೋಗ್ತಾರೆ. ಏನು ಸಿಕ್ಕಲಿಲ್ಲ, ಆಚೆ ಅವ ಮೇಲಿದ್ದಾನಲ್ಲ, ಆಚೆ ಈಚೆ ನೋಡ್ತಾನೆ, ಏನೂ ಸಿಕ್ಕಲಿಲ್ಲ. ಅವನ ದಾಡೆ ಉಂಟಲ್ಲ, ಅದರಲ್ಲಿ ಒಂದು ಮುರಿದು ಚಂದ್ರನಿಗೆ ಎಸಿತಾನೆ ಅಂತ ಆಗ ಕಥೆ ನೋಡಿದ್ರಿ ನೀವು. ಆದರೆ ಎಸೆಯುವಂಥ ಸಂದರ್ಭದಲ್ಲಿ ಅವನ ಕೋರೆ ದಾಡೆ ಆಯಿತು ಅಲ್ವಾ. ನಿಜವಾಗಿ ಬಹಳ ವಿಶೇಷವಾದ. ಆವಾಗ ಹೊಡಿಲಿಕ್ಕೆ ಹೋದಾಗ ಏನು ಮಾಡ್ತಾನೆ ಚಂದ್ರ, ಅವನು ಮೋಡದೊಳ, ಅವನು ಮೋಡದ ಮಧ್ಯದಲ್ಲಿರುವುದಲ್ಲ, ಅವ ಆಚೀಚೆ ಅವನು ಪೆಟ್ಟು ತಾಗದಾಗೆ ಮೋಡದ ಮರೆಗೆ ಹೋದ. ಆವಾಗ ಅಲ್ಲಿ ಶಾಪ ಕೊಟ್ಟದ್ದವ, ಸಿಗಲಿಲ್ಲಲ್ಲ ನನ್ನ ಪೆಟ್ಟಿಗೆ, ಇಗೋ ನಿನಗೆ ಶಾಪ ಅಂತ. ಯಾರು ನನ್ನ ಹುಟ್ಟುಹಬ್ಬದ ದಿವಸ ನಿನ್ನನ್ನು ನೋಡ್ತಾರಾ ಅವರಿಗೊಂದು ದೊಡ್ಡ ಅಪವಾದ ಬರಲಿ ಅಂಥೇಳಿ ಅಲ್ವಾ. ಅದೊಂದು ಪದ್ಯ ನೀವು ಕೇಳಿರ್ಬೋದು. ಭಾದ್ರಪದ ಶುಕ್ಲದ ಚೌತಿ ಎಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಅಂತೆಲ್ಲ ಒಂದು ಕೇಳಿದ್ದೀರಿ ನೀವು ಎಲ್ಲಿಯೋ ಒಂದು. ಅಂಥ ರೀತಿಯಲ್ಲಿ ಒಂದು ಶಾಪ ಕೊಟ್ಟು ಬಿಟ್ಟ. ಈ ಶಾಪ ಕೊಟ್ಟದ್ದು ಶ್ರೀಮನ್ನಾರಾಯಣನಿಗೆ ಕೂಡ ಕಿವಿಗೆ ಕೇಳಿತು. ಓ, ಗಣಪತಿ ಶಾಪಾನುಗ್ರಹ ಮೂರ್ತಿ, ಅವನ ಶಾಪ ಜಗತ್ತಿಗೆ ಗೊತ್ತಾಗಬೇಕು, ಅವನ ಸಿಟ್ಟು ಜಗತ್ತಿಗೆ ಗೊತ್ತಾಗಬೇಕು, ಅವನ ಮಹಿಮೆ ಜಗತ್ತಿಗೆ ಗೊತ್ತಾಗಬೇಕಂತ ಶ್ರೀಹರಿ ಮಹಿಮೆ ತೋರಿದ್ದಾನೆ. ಆ ಮೂಲಕವಾಗಿ ಆ ಅಪವಾದವನ್ನು ತನ್ನ ಮೇಲೆ ಹಾಕ್ಕೊಳ್ಳುವಂಥದ್ದು ಒಂದು ಕತೆ ಮುಂದುವರಿತದೆ ಸ್ವಲ್ಪ ಹೊತ್ತು. ಅಂಥ ರೀತಿಯಲ್ಲಿ ಮುರಿದ ಹಲ್ಲ ಗುರಿಯೆಟ್ಟನು ಗಣಪ ಮರೆಯಾದನು ಕರಿಮೋಡದಿ ಗೋಪ ಹೋದಾಗ ಈ ಶಾಪ ಕೊಡ್ತಾನೆ ಅಲ್ವಾ. ಈ ಶಾಪದ ಕತೆ ಆದ್ದರಿಂದ ಇಲ್ಲಿ ಒಂದು ದಾಡೆ ಮುರಿದದ್ದಂತೂ ಸತ್ಯ ಹೋಯ್ತಾ. ಈ ದಾಡೆ ಮುರಿದ ಕತೆ ಇದು ಮಕ್ಕಳಿಗೆ ಹೇಳಬೇಕು ನಾವು. ಇವತ್ತು ಎಲ್ಲಿವರೆಗೆ ಆಗಿದೆ, ನಮ್ಮ ಊರಲ್ಲಿ ಸಾಧಾರಣ ಕಿಲೋಮೀಟ್ರಿಗೊಂದು ಗಣಪತಿ ಉಂಟು. ಊರಿನಲ್ಲಿ ಕಿಲೋಮೀಟ್ರಿಗೊಂದು ಗಣಪತಿ. ಆ ಗಣಪತಿಯನ್ನು ನೋಡಲಿಕ್ಕೆಲ್ಲ ಅಪ್ಪ ಅಮ್ಮ ಮಕ್ಕಳನ್ನು ಚಿಕ್ಕ ಮಕ್ಕಳನ್ನೇ ಎಲ್ಲ ಹೇಳ್ಕೊಂಡು ಹೋಗೋದು. ಆ ಗಣಪತಿ ಈ ಗಣಪತಿ ಎಲ್ಲ ಒಂದೇ, ಆದರೂ ಒಂದು ದೊಡ್ಡದಿರ್ತದೆ, ಒಂದು ಸಣ್ಣದಿರ್ತದೆ, ಒಂದರ ಬಣ್ಣ ಬೇರೆ ಇರ್ತದೆ, ಇನ್ನೊಂದರ ಬಣ್ಣ ಬೇರೆ ಇರ್ತದೆ. ಅಂತೂ ಮಕ್ಕಳಿಗೊಂದು ಸಂತೋಷ. ಗಣಪತಿ ನೋಡಲಿಕ್ಕೆ ಹೋಗುವಂಥ ಕೋಸ್ಟಲ್ ಲೈನ್ನಲ್ಲಿ ಹೀಗೆ ತಿರುಗಾಡಲ್ಲ ಹೋಗುವಾಗ ಒಂದು ಮಗು ಅಪ್ಪನ ಹತ್ರ ಕೇಳ್ತದಂತೆ, ಅಪ್ಪ ನೋಡಿ ಗಣಪತಿ ಇದ್ದು ಅದರ ಒಂದು ದಾಡೆ ತುಂಡಾಗಿದೆ, ಇನ್ನೊಂದು ದಾಡೆ ಇಡಿ ಉಂಟು, ಇದೆಂಥದ್ದು ಕತೆ ಅಂತ ಅಪ್ಪನ ಹತ್ರ ಕೇಳ್ತದೆ. ಅದಕ್ಕೆ ಅಪ್ಪ ಹೇಳೋದಂತೆ ಮಗನಿಗೆ, ಅದು ಮಣ್ಣಿಂದಲ್ವ ಮಗ, ಎಲ್ಲೋ ಲಾರಿಯಲ್ಲಿ ಬರುವಾಗ ತುಂಡಾರಿಬೇಕು, ನೀವು ಸುಮ್ಮನೆ ಕೂತ್ಕೋ, ಅಲ್ಲಿ ಲಾಡು ಕೊಡ್ತಾರೆ ಅದನ್ನು ತಗೊಂಡು ಹೋಗುವ ನಾವು ಅಂತ ಅಷ್ಟೇ ಹೇಳೋದು. ಅಲ್ಲ ಅಪ್ಪನಿಗೆ ಗೊತ್ತಿದ್ರೆ ಅಲ್ವ ಕತೆ.
ಹಾಗಾಗಿ ನಾವು ಪಂಚಗಜ್ಜಾಯ ತಗೊಂಡು ತಿನ್ನುವ, ಲಾಡು ತಿನ್ನುವ, ಹೋಗುವ ಅಂತ ಹೇಳುವುದು ಅಷ್ಟೇ ಅಲ್ಲ. ಅವರು ಬರಬೇಕು ಈ ಭರತನಾಟ್ಯಕ್ಕೆ ಮತ್ತು ಹರಿಕತೆಗೆ, ಆವಾಗ ಮಾತ್ರ ಗೊತ್ತಾಗ್ತದೆ. ಈಗ ಕತೆ ಶಾಲೆಯಲ್ಲಿ ಯಾರು ಹೇಳಿಕೊಡೋದಿಲ್ಲ. ಮೊದಲು ನಾವೆಲ್ಲ ಕಲಿಯುವಾಗ ಶಾಲೆಯಲ್ಲಿ ಇಂಥ ಕಥೆಗಳನ್ನೆಲ್ಲ ಹೇಳುವವರಿದ್ದರು. ಈಗ ಯಾರು ಹೇಳ್ತಾರೆ? ಯಾರು ಹೇಳೋದಿಲ್ಲ. ಇಂಗ್ಲೀಷ್ ಮೀಡಿಯಂ ಶಾಲೆಯ ವಾತಾವರಣದಲ್ಲಿ ಯಾವುದಿಲ್ಲ ನಮಗೆ ಅಲ್ವಾ. ಮಕ್ಕಳು ಪೆದಮ್ ಅಂತ ಹೇಳ್ತಾರೆ, ತುಳುವಿನಲ್ಲೊಂದು ಪೆದಮ್ ಅಂತ ಹೇಳ್ತಾರೆ. ಆ ಪೆದಮ್ ಉತ್ತರ ಕೊಡುವವರು ಇರೋದು. ಒಂದು ಮಾಸ್ಟರು ಪ್ರೈಮರಿ ಶಾಲೆಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರಂತೆ, ನೋಡಿ ಮಕ್ಕಳೇ, ಈಗ ನಾನು 2 ಶಬ್ದ ಹೇಳ್ತೇನೆ, ಅದಕ್ಕೆ ವಾಕ್ಯ ಮಾಡಬೇಕಂತ. ಏನು? ಕರ್ತವ್ಯ ಮತ್ತು ಭ್ರಮೆ 2 ಶಬ್ದದ ವಾಕ್ಯ ಮಾಡಿ ಸ್ವಾಮಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಕರ್ತವ್ಯ ಮತ್ತು ಭ್ರಮೆ 2 ಶಬ್ದಕ್ಕೆ ವಾಕ್ಯ ಮಾಡಿ ಅಂತ. ಆವಾಗ ಒಂದು ವಿದ್ಯಾರ್ಥಿ ಎದ್ದು ನಿಂತಂತೆ, ಸರ್ ನಾನು ಹೇಳ್ತೇನಂತ. ಹೌದಾ? ಏನು? ನೀವು ನಮಗೆ ಪಾಠವನ್ನು ಹೇಳೋದು ನಿಮ್ಮ ಆದ್ಯ ಕರ್ತವ್ಯ ಸರ್. ವೆರಿ ಗುಡ್, ಭಾಳ ಚೆನ್ನಾಗಿ ಹೇಳಿದೆ, ಮುಂದುವರಿಸಿ ಹೇಳಿದ್ರಂತೆ. ಆದರೆ ಅದನ್ನು ನಾವು ಕೇಳ್ತೇವಂತ ನೀವು ತಿಳ್ಕೊಂಡಿದ್ರಲ್ವಾ, ಅದು ನಿಮ್ಮ ಭ್ರಮೆ. ಅಲ್ಲಿವರೆಗೆ ಪೆದಮ್ ಇದ್ದಾರೆ ಮಕ್ಕಳು. ಅದಕ್ಕೆ ತುಳುವಿನಲ್ಲಿ ಪೆದಮ್ ಅಂತ ಹೆಸರು. ಈಗ ಮಕ್ಕಳು ಅಂಥದ್ದೇ ಉತ್ತರ ಕೊಡೋದು. ಹಾಗಾಗಿ ನಾವು ಎಲ್ಲಿಯಾದರೂ ಕೂಡ ಯಾವ ರೀತಿಯಲ್ಲಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು, ಸರಿಯಾದ ರೀತಿಯಲ್ಲಿ ಮಕ್ಕಳು ಏರಿಗೆ ಬೆಳಿಬೇಕು ಎಂತಕ್ಕಂಥ ರೀತಿಯಲ್ಲಿ ಪಾರ್ವತಿ ಗಣಪತಿಯನ್ನು ಕೂಡ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾಳೆ. ಆದರೆ ಇವ ಶಾಪ ಕೊಡ್ತಾನೆ ಚಂದ್ರನ ಮೇಲಿನ ಸಿಟ್ಟಿನಿಂದ. ಶಿವಸುತ ಶಶಿಗಿತ್ತನು ಶಾಪವನೋ ದಿವದಿ ನಿನ್ನ ವದನವ ಕಾಣೆ, ಭುವನದೊಳಪವಾದ ನಿಶ್ಚಯವು ಜವದಿ ತೊಲಗೆನ್ನಾಣೆ. ಶಿವಸುತ ಶಶಿಗೆ ಇತ್ತನು ಶಾಪ. ದಿವದಿ ನಿನ್ನನ್ನು ಯಾರು ನೋಡ್ತಾರೋ ಅವರಿಗೆ ಶಾಪ ಬರಲಿ ಅಂತ ಕೃಷ್ಣ ಆ ಶಾಪ ಅನುಗ್ರಹವನ್ನು ಕಥೆ ಮಾಡಿ ತೋರಿಸಿಬಿಟ್ಟಿದ್ದಾನೆ. ಯಾರಿಗೂ ಸಿಟ್ಟು ಬರೆಸಬೇಡಿ, ದೇವರಿಗೆ ಗಣಪತಿಗೆ ಸಿಟ್ಟು ಬರೆಸಬೇಡಿ, ಹರಿಗೆ ಸಿಟ್ಟು ಬರೆಸಬೇಡಿ, ಒಳ್ಳೆಯ ರೀತಿಯಲ್ಲಿ ನೀವು ಇರಿ ಅಂತೇಳಿ ಅದನ್ನು ಜಗತ್ತಿಗೆ ಅವನ ಲೀಲಾ ನಾಟಕವನ್ನು ತೋರಿಸುವಂಥದ್ದು. ಆದರೆ ಸತ್ಕರ್ಮದ ಬಗ್ಗೆ ಹಿಂದೆ ಸದ್ಧರ್ಮದ ಬಗ್ಗೆ ಅವನ ದೃಷ್ಟಿ ಇದೆ. ಹಾಗಾಗಿ ಕಲಿಯುಗದಲ್ಲಿ ಕೂಡ ಇರ್ಬೋದು. ಹರಿದಾಸರು ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ, ಒಳ್ಳೆಯ ಕೆಲಸ, ಒಳ್ಳೆಯ ಧರ್ಮ ಪ್ರಕಾರವಾಗಿ ಸೇವಾ ಮನೋಭಾವನೆ, ವಿಶ್ವಾಸದಿಂದ, ಶ್ರದ್ಧಾಪೂರ್ವಕವಾಗಿ, ದಾನ ಬುದ್ಧಿಯಿಂದ ಒಳ್ಳೆಯ ನಮ್ಮ ಸತ್ಕರ್ಮಗಳನ್ನು ಮಾಡಿದರೆ ಭಾದ್ರಪದ ಶುಕ್ಲದ ಚೌತಿಯಂದು ಚಂದ್ರನನ್ನು ನೋಡಿದರೂ ಕೂಡ ಏನಾಗುವುದಿಲ್ಲ, ಆಯಿತಾ? ಅಂಥ ರೀತಿಯಲ್ಲಿ ನಾವೆಲ್ಲ ಇದ್ದಾಗ ಖಂಡಿತ ಭಗವಂತನ ಅನುಗ್ರಹ ಇದೆ ಎಂಬುದನ್ನು. ಹಾಗಾಗಿ ಈ ಒಂದು ಕೋರೆದಾಡೆ ಚಂದ್ರನಿಗೆ ಆ ದಾಡೆ ಬಿಸಾಡಿದ ಮೇಲೆ ಅವನ ರೂಪವೇ ಬದಲಾವಣೆ ಆಯಿತು. ಕನಕದಾಸರು ಅದನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಮೊರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೊರೆದಡೆಯ ನೀವ ಯಾರಮ್ಮ. ಮೊರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೊರೆದಡೆಯ ನೀವ ಯಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ, ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ತೀರತ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನೀವು ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಎಮ್ಮಯ್ಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ನೀವು ಯಾರಮ್ಮ ಯಾರಮ್ಮ ಯಾರಮ್ಮ. ಇದು ಕನಕದಾಸರು ಬಹಳ ಸುಂದರವಾಗಿ ಅಂದರೆ, ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಅವನಿಗುಂಟು, ಕೋರೆದಾಡೆಯ ನೀವನ್ಯಾರಮ್ಮ. ಉಮಾಮಹೇಶ್ವರಿ ಸರಸ್ವತಿ ಅವರ ಒಟ್ಟಿಗೆ ಎಲ್ಲ ಕೂತ್ಕೊಂಡಿರುವವನು ಇವನು ಯಾರು ಅಂತ ಪ್ರಶ್ನೆ ಮಾಡೋದರ ಮೂಲಕ ಗಣಪತಿಯ ವರ್ಣನೆ ಮಾಡಿದ್ದಾರೆ ಅಲ್ವಾ. ಕಮ್ಮಗೋಲನ ವೈರಿ, ಕಮ್ಮಗೋಲ ಅಂತ ಹೇಳಿದ್ರೆ ಮನ್ಮಥ, ಮನ್ಮಥನ ವೈರಿ ಯಾರು? ಶಿವ. ಅವನ ಸುತನಾದಂಥ ಸೊಂಡಿಲಿನ ಎಮ್ಮಯ್ಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಪಾರ್ವತಿ ಹತ್ರ ಕೇಳ್ತಾರೆ. ಈ ಪ್ರಶ್ನೆಯನ್ನು ದಾಸಾಗ್ರಗಣ್ಯರು ಮಾಡಿದ್ದಾರೆ. ಆ ಮೂಲಕವಾಗಿ ಅಂಥ ಒಂದು ಕೀರ್ತನೆ ಬರಲಿಕ್ಕೆ ಕಾರಣೀಭೂತನಾಗಿ ಒಂದು ದಾಡೆಯನ್ನು ತುಂಡರಿಸಲ್ಪಟ್ಟಿದ್ದಾನೆ. ಹಾಗಾದರೆ ಈ ಶಾಪಾನುಗ್ರಹದಿಂದ
ಈ ಅಪವಾದ ಬರ್ತದೆ ಅಂಥೇಳಿ ಇಲ್ಲಿ ಅದನ್ನು ಜಗತ್ತಿಗೆ ತೋರಿಸುವುದು ಹೇಗೆ ಅಂತೇಳಿ ಕೃಷ್ಣಾವತಾರದ ಸಂದರ್ಭದಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ವಿಹಾರಕ್ಕೆ ಹೋಗುವಾಗ ಚೌತಿಯ ದಿನ ಅದು ಹುಟ್ಟು ಹಬ್ಬ ಹೀಗೆ ನೋಡ್ತಾರಂತೆ ಚಂದ್ರನನ್ನು. ಹಗಲಿಗೂ ಕಾಣ್ತಾನೆ ಒಮ್ಮೊಮ್ಮೆ ಚಂದ್ರ, ರಾತ್ರಿಗೂ ಕಾಣ್ತಾನೆ ಸರಿಯಾಗಿ. ಅಂಥ ರೀತಿಯಲ್ಲಿ ನೋಡಿದ ಕೂಡಲೇ ಅಯ್ಯೋ ಅಂತ ಹೇಳಿದರು. ಇವತ್ತು ನೋಡಿಬಿಟ್ರಾ, ಇವತ್ತು ಚಂದ್ರನ ನೋಡಿಬಿಟ್ರಾ. ಜ್ಯೋತಿಷ್ಯದ ಬಗ್ಗೆ ಎಲ್ಲ ಸ್ವಲ್ಪ ಕೆಲವರಿಗೆ ವೈಬ್ರೇಷನ್ ಇರ್ತದೆ, ಭಯ. ಇವತ್ತು ನೋಡಬೇಕಲ್ಲ ಟಿ ವಿಯಲ್ಲಿ 7 ಗಂಟೆಗೊಬ್ಬ ಜ್ಯೋತಿಷ್ಯ ಬರ್ತಾನೆ. ಅವ ಉತ್ತರ ದಿಕ್ಕಿನಲ್ಲಿ ಕನ್ನಡಿ ಇಡಬಾರ್ದು, ಅದನ್ನು ಪೂರ್ವ ದಿಕ್ಕಿಗೆ ಇಡಬೇಕಂತ ಹೇಳ್ದ. ಆಮೇಲೆ 7ವರೆಗೆ ಇನ್ನೊಂದು ಜ್ಯೋತಿಷ್ಯ ಮತ್ತೊಂದು ಟಿ ವಿಯಲ್ಲಿ ಅವ ಹೇಳ್ತಾನೆ ಪೂರ್ವದಲ್ಲಿ ಅಲ್ಲ ದಕ್ಷಿಣದಲ್ಲಿ ಇಡಬೇಕು ಕನ್ನಡಿ ಅಂತ. ತೆಗೆದಿಡುದು ಹೆಂಗಸರು. ಅದನ್ನು ಕೇಳಿ ಮನೆಯವರು ಹೇಳಿದ್ದು ಕೇಳುವುದಿಲ್ಲ, ಯಜಮಾನ ಹೇಳಿದ್ದು, ಜ್ಯೋತಿಷ್ಯ ಹೇಳಿದ್ದು ಕೇಳುವುದು. ಆ ಕನ್ನಡಿ ಅಲ್ಪಪ್ಪೆರ ಬಲ್ಲಿಗೆ ಮುಳ್ಪದಿ ಓಡಿಗೆ ಅಂತೇಳಿ. ಆಯ್ತಲ್ಲ, ಆ ರೀತಿಯೆಲ್ಲ ಆಯ್ತು. ಮತ್ತೊಬ್ಬ 7ವರೆಗೆ ಮತ್ತೊಬ್ಬ ಬಂದ, ಅವನು 8 ಗಂಟೆ ಅವನು ಮತ್ತೊಬ್ಬ ಹೇಳ್ದ. ಅದು ದಕ್ಷಿಣದಲ್ಲಿ ಇಡಬಾರ್ದು, ಅದು ಮತ್ತೊಂದು ಕಡೆಯಲ್ಲಿ ಪಶ್ಚಿಮದಲ್ಲಿ ಇಡಬೇಕು ಅಂತ. ಹಾಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ 8 ದಿಕ್ಕಿಗೂ ಕೂಡ ತೆಗೆದು ಇಟ್ಟಾಯಿತು. ಕಡೆಗೆ ಅದು ಕೆಳಗೆ ಬಿದ್ದು ಪುಡಿ ಪುಡಿ ಆಯಿತು. ಎಷ್ಟು ಆಣಿ ಬಡಿಯುವುದು ಗೋಡೆಗೆ. ಹಾಗಾಗಿ ಇಂಥ ರೀತಿಯಲ್ಲಿ ಎಷ್ಟೋ ಬದಲಾವಣೆಗಳನ್ನು ಜ್ಯೋತಿಷ್ಯದ ಮೇಲೆ ಅದನ್ನು ನೋಡಿಕೊಂಡು ಹೋಗುವವರು ಇವತ್ತಿದ್ದಾರೆ. ಹಾಗಾಗಿ ಏನೋ ಇರಲಿ, ಆ ಶಾಪಾನುಗ್ರಹವನ್ನು ಜಗತ್ತಿಗೆ ತೋರಿಸುವುದು ಹೇಗೆ ಅಂತೇಳಿ ಶ್ರೀಕೃಷ್ಣ ತನ್ನ ಲೀಲೆಯನ್ನು ಆಲೋಚನೆ ಮಾಡ್ತಾನೆ. ಮಾಡಿ ಹಾಗೆ ಇತ್ತು. ಅಯ್ಯೋ ದೇವರೇ, ನಿಮಗೆ ಅಪವಾದ ಬರ್ತದೇನೋ ಅಂತ ಹೆಂಡತಿ ಕೂಡ ಹೇಳಿದಳು. ಇದೆ ಅಪವಾದ ಬಂದಾಗಲ್ವ ಅದು ನಾನು ನೋಡ್ತೇನೆ ಅಂತೇಳಿ ಶ್ರೀಕೃಷ್ಣ ಹೆಂಡತಿ ರುಕ್ಮಿಣಿಯನ್ನು ಸಮಾಧಾನ ಮಾಡಿದ್ದಾನೆ. ಆಮೇಲೆ ಕಾಲಕ್ರಮೇಣವಾಗಿ ಒಂದು ಕಥೆ ನಡೀತದೆ. ಬಹಳ ವಿಶೇಷವಾಗಿ ವೃಂದಾವನ ರಾಜ್ಯಾಧಿಕಾರಿಯಾಗಿರ್ತಕ್ಕಂಥ ಸತ್ರಾಜಿತನು ಒಮ್ಮೆ ದ್ವಾರಕೆಗೆ ಬರ್ತಾ ಇದ್ದಾನೆ. ಆ ಕೃಷ್ಣನಲ್ಲಿಗೆ ಬರುವಂಥ ಈ ಸಂದರ್ಭಕ್ಕೆ ಒಂದು ಅವಕಾಶದಲ್ಲಿ ಒಂದು ಬರ್ತಾ ಇದ್ದಾನೆ. ಬರುವಾಗ ಏನಾಗಿದೆ, ವೈಭವದಿಂದ ಬರ್ತಾನೆ, ಯಾವ ಆಶ್ಚರ್ಯದಿಂದ ಬರ್ತಾನೆ ಅಂತ ಹೇಳಿದರೆ, ಸತ್ರಾಜಿತ ಶುಭ ನಾಮ ಸೂರ್ಯೋಪಾಸಕ ಅವಸುಕ್ಷೇಮ. ಸತ್ರಾಜಿತ ಶುಭ ನಾಮ, ಸತ್ರಾಜಿತ ಶುಭ ನಾಮ ಸೂರ್ಯೋಪಾಸಕ ಅವಸುಕ್ಷೇಮ, ಸೂರ್ಯೋಪಾಸಕ ಅವಸುಕ್ಷೇಮ. ಮಣಿಷಮಂತಕ ಪಡೆದಿಹ ಮಹಿಮಾ, ಮಣಿಷಮಂತಕ ಪಡೆದಿಹ ಮಹಿಮ. ಎಣಿಪರಾರು ರಾಜನ ಶ್ರೀ ಭವಭ, ಎಣಿಪರಾರು ರಾಜನ ಶ್ರೀ ಭವಭ. ಕನಕ ಖಚಿತ ಮಣಿ ಧರಿಸಿ ಕೊರಳೊಳಗೆ, ಕನಕ ಖಚಿತ ಮಣಿ ಧರಿಸಿ ಕೊರಳೊಳಗೆ. ತನು ಶೋಭಿಪುದು ಕಿರಣದಿ ಅಮಮ, ತನು ಶೋಭಿಪುದು ಕಿರಣದಿ ಅಮಮ. ಸತ್ರಾಜಿತ ಶುಭ ಸೂರ್ಯೋಪಾಸಕ ಅವಸುಕ್ಷೇಮ. ಅಂದದ ದ್ವಾರಾವತಿಗೆ ಬರಲವನು, ಅಂದದ ದ್ವಾರಾವತಿಗೆ ಬರಲವನು. ಚಂದತಿ ಸ್ವಾಗತ ಗೈದ ಮುಕುಂದ, ಚಂದದಿ ಸ್ವಾಗತ ಗೈದ ಮುಕುಂದ. ಸುಂದರ ಮಣಿಯನು ಉಗ್ರಸೇನನ ಮಂದಿರ ಕರ್ಪಿಸು ಕೆಂದನು ನಗುತ್ತ. ಸುಂದರ ಮಣಿಯನು ಉಗ್ರಸೇನನ ಮಂದಿರ ಕರ್ಪಿಸು ಎಂದನು ನಗುತ್ತಾ. ಸತ್ರಾಜಿತ ಶುಭನ ಸೂರ್ಯೋಪಾಸಕ ಅವಸುಕ್ಷೇಮ, ಸೂರ್ಯೋಪಾಸಕ ಅವಸುಕ್ಷೇಮ. ಸತ್ರಾಜಿತ ಶುಭ ನಾಮ. ಸತ್ರಾಜಿತನೆಂಬಂಥ ಒಬ್ಬ ರಾಜ
ಒಳಗೊಳಗೋ ಸಂಬಂಧಿಗಳು ಆಗಿದ್ದಿರುತ್ತ ಒಂದು ವಿಶೇಷತೆಯಲ್ಲಿ ಒಂದು ದಿನ ದ್ವಾರಕಾ ನಗರಕ್ಕೆ ಅಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನನ್ನು ಕಾಣಲಿಕ್ಕೆ ಬರ್ತಾನೆ. ಬರುವಾಗ ಏನು ಆಶ್ಚರ್ಯ, ಬಹಳ ಒಂದು ಕನಕ ಖಚಿತ ಮಣಿ ಧರಿಸಿ ಕೊರಳಲು ಬಂದಿದ್ದಾನೆ. ಕನಕ ಖಚಿತವಾದಂಥ ಮಣಿಯನ್ನು ಧರಿಸಿಕೊಂಡು ಬಂದಿದ್ದಾನೆ. ಅದು ಯಾವುದು ಮಣಿಯಪ್ಪ? ಕಿರಣದಿ ಶೋಭಿಪುದು ಅಮಮ ಅಂದದ ದ್ವಾರಾವತಿಗೆ ಬರಲವನು. ಅಂಥ ಅಂದದ ದ್ವಾರಾವತಿಗೆ ಅವನು ಬರುವಾಗ ಬಹಳ ಶೋಭಾಯಮಾನವಾಗಿ ಪ್ರಕಾಶಮಾನವಾಗಿ ಕಾಣ್ತಾ ಇದ್ದಾನೆ. ಕೃಷ್ಣನಿಗೆ ಗೊತ್ತುಂಟದು ವಿಷಯ. ಸೂರ್ಯೋಪಾಸಕನಾಗಿ ಸೂರ್ಯನಿಂದ ಲಭಿಸಿದಂಥ ಒಂದು ಶಮಂತಕ ಮಣಿ, ಬಹಳ ಅತ್ಯಮೂಲ್ಯವಾದಂಥ ಮಣಿ, ಅದನ್ನು ಧರಿಸಿಕೊಂಡು ಬರುವಾಗ ಭಾರಿ ಸಂತೋಷ ಆಯಿತು. ಒಂದು ರೀತಿಯಲ್ಲಿ ಕೃಷ್ಣನಿಗೆ ಆನಂದವೂ ಆಯಿತು. ಆದರೆ ಆ ಮಣಿ ಸತ್ರಾಜಿತನೇ ಯಾಕೆ? ನಾವು ಕೇಳ್ಬೋದಲ್ವ, ನಮ್ಮ ಆಸ್ಥಾನ ನಮ್ಮ ಕುಟುಂಬದಲ್ಲೆಲ್ಲ ಇದ್ದರೆ ಒಳ್ಳೆಯದು ಎಂಬ ರೀತಿಯಲ್ಲಿ ಒಂದು ರೀತಿಯಲ್ಲಿ ನೇರವಾಗಿ ಮಾತಾಡ್ತಾ ಆ ವಿಷಯವನ್ನು, ಅಂದರೆ ಸುಂದರ ಮಣಿಯನು ಉಗ್ರಸೇನನ ಮಂದಿರ ಕರ್ಪಿಸು ಎಂದನು ನಗುತ್ತಾ. ಅಂದರೆ ಮಾತುಕತೆ ಎಲ್ಲ ಆದ ನಂತರ ಬಂದ ಕೂಡಲೇ ಒಂದು ವಿಷಯಕ್ಕೆ ಹೋಗೋದಲ್ಲ. ಯಾವಾಗಲೂ ಬಂದ ಕೂಡಲೇ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ, ಏನು ಬಂದಿದ್ದೀರಿ, ಬಾಯಾರಿಕೆ, ಸ್ವಾಗತ, ಸತ್ಕಾರ ಇದೆಲ್ಲ ಆದಮೇಲೆ ಉಳಿದದ್ದು ವಿಷಯ. ಬಂದ ಕೂಡಲೇ ಏನಾದರೂ ಅದೆಂಥದ್ದು ನಿಮ್ಮ ಇದರಲ್ಲಿ ಅಂತ ಕೇಳೋದಲ್ಲ ಅಲ್ವಾ. ಬಂದ ಕೂಡಲೇ ಇದು ಯಾವಾಗ ಬಳೆ ತಗೊಂಡು, ಇದು ಯಾವಾಗ ಸೀರೆ ತಗೊಂಡು ಕೇಳೋದು, ಬಂದ ಕೂಡಲೇ ಕೇಳೋದಲ್ಲ ಅಲ್ವಾ. ಬಂದ ಕೂಡಲೇ ಬೇರೆ, ಇಲ್ಲಿಂದ ಬಂದಿರಿ, ಏನು ಬಂದಿರಿ, ಬಾಯಾರಿಕೆ, ಸುರುವಿಗೆ ಬಾಯಾರಿಕೆ, ಮತ್ತೆ ಕೇಳಬೇಕಂತೆ ವಿಷಯವನ್ನು. ಸುರುವಿಗೆ ಬಾಯಾರಿಕೆ, ಸತ್ಕಾರ ಧರ್ಮ ಬಹಳ ಮುಖ್ಯವಾದ್ದು ಅಲ್ವಾ. ಕೆಲವರಿಗೆ ಅದು ಗೊತ್ತಿಲ್ಲ. ಮನೆಗೆ ಬಂದವರನ್ನು ಸತ್ಕರಿಸುವುದು ಹೇಗೆ, ಎಲ್ಲರೂ ಹಾಗಂತ ಹೇಳೋದಲ್ಲ ನಾನು. ಕೆಲವರಿಗೆ ಬಾಯಲ್ಲಿ ಏನಾದರೂ ಬಂದು ಬಿಡ್ತದೆ. ಒಂದು ಮನೆಗೆ ಹೋಗಿದ್ದೆ ಮೊನ್ನೆ, ಒಂದು 12 ಗಂಟೆ ಮಧ್ಯಾಹ್ನ ಹೋಗುವಾಗ ಜಳ 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 ಬಿಸಿಲು. ಆವಾಗ ನಿಜವಾದಂಥ ಗೃಹಿಣಿಯ ಧರ್ಮ ಏನೋ ಹೇಗಿರ್ಬೇಕಂತ ಹೇಳಿದ್ರೆ, ಯಜಮಾನ ಹತ್ರ ಯಾರಾದರೂ ಮಾತಾಡ್ತಾ ಇರುವಾಗಲೇ ಒಳಗಿಂದ ಬರಬೇಕು ಬಾಯಾರಿಕೆ ಅಥವಾ ಏನಾದರೂ ಅಲ್ವಾ. ಅದು ಧರ್ಮ ಅಂತೆ. ಇದು ಕೆಲವು ಸರ್ತಿ ಒಳ್ಳೆ ಒಂದು ಆರು ಎಕ್ಕಡ ಬೈದರ್ದಲ್ಲ ಬಾಜೋಲಿಜ್ಜ ಅಂತ ಅಂದರೆ ಏನಾದರೂ ಒಂದು ಬಾಯಾರಿಕೆ ಕೊಡು ಮಾರೈತಿ ಅಂತ ಕರೆದು ಹೇಳುವಲ್ಲಿವರೆಗೆ ಬರೋದಿಲ್ಲ. ಅವರ ಬಟ್ಟೆ ಒಗಿತಾ ಇರ್ತಾರೆ, ಅದು ಬೇರೆ ವಿಷಯ ಅಂತ ಹೇಳುವ. ಅಂತೂ ಇಂತೂ ಆ ಧರ್ಮಕ್ಕೆ ಅಂತೂ ಇಂತೂ ನಾನು ಹೋದಾಗ 12 ಗಂಟೆ ಜಳ ಜಳ ಆ ಬಿಸಿಲಿಗೆ ಮತ್ತೆ ಕರೆದು ಯಜಮಾಂತಿ ಹತ್ರ ಹೇಳಿದರು, ಅವಳಿ ಅವರು ಆಗ ಬಂದಿದ್ದಾರೆ ತೋರಿಸಿ, ಅವರು ಏನಾದರೂ ಒಂದು ಬಾಯಾರಿಕೆ ಮಾಡಿ. ಹೌದಲ್ಲ, ಏನು ಚಹಾ ಕಾಪಿ, ಯಾರಿಗೆ ಬೇಕು ಆ ಬಿಸಿಲಿಗೆ ಚಹಾ ಕಾಪಿ, ಅವ್ನು ಶರ್ಬತ್ ಆದ್ರೆ ಮಾಡಿ, ಜ್ಯೂಸು, ಆಯ್ತಪ್ಪ ಲಿಂಬೆಹಣ್ಣಿನ ಶರ್ಬತ್ತು, ನನಗೂ ಬೇಕಾಯಿತು ಅವರಿಗೂ ಬೇಕಲ್ಲ, ಮನೆಯವರೊಂದು ಸತ್ಕಾರ ಧರ್ಮ. ಅಂತೂ ಇಂತೂ ಬಂತು ಶರ್ಬತ್, ಒಂದು ಅರ್ಧ ಲೋಟ ಯಜಮಾನರಿಗೆ, ಒಂದು ಇಡೀ ಲೋಟ ನಮಗೆ. ಅದನ್ನು ಹಿಡ್ಕೊಂಡು ನಾವು ಮಾತಾಡ್ತಾ ಇದ್ದೇವೆ. ಅಷ್ಟೊತ್ತಿಗೆ ಆ ಹೆಂಗಸಿನ ಬಾಯಲ್ಲಿ ಬಂದ ಮಾತು, ಈಗ ಒಂದು ನಿಂಬೆ ಹಣ್ಣಿನ ಕ್ರಯ ಅಂದರೆ ಬೇಕಾ ಆ ಶರ್ಬತ್, ಅದನ್ನು ಕುಡಿಬೇಕಾ ಚೆಲ್ಲಬೇಕಂತ. ಅಂದರೆ ಎಲ್ಲರೂ ಹಾಗಲ್ಲ, ಕೆಲವರಿಗೆ ಅದು ಬಂದು ಬಿಡುದು, ಅದು ಜಿಪುಣತನವೋ ಏನಂತ ಗೊತ್ತಿಲ್ಲ. ಅಂದರೆ ನಾವು ಯಾವುದೇ ಬಾಯಾರಿಕೆ ಕೊಡುವಾಗ ನಿಂಬೆಹಣ್ಣಿನ ಕ್ರಯ ಮಾತಾಡಬಾರ್ದು, ಊಟ ಕೊಡುವಾಗ ಅಕ್ಕಿ ಕ್ರಯ ಮಾತಾಡಬಾರ್ದು, ಚಹಾ ಕೊಡುವಾಗ ಚಹಾ ಪುಡಿ ಕ್ರಯ ಮಾತಾಡಬಾರ್ದು. ಅದು ಧರ್ಮ ಸಂಸ್ಕೃತಿಯಲ್ಲಿ. ಎಷ್ಟಾದರೂ ಕಷ್ಟ ಆದರೂ ಪರವಾಗಿಲ್ಲ, ಅದು ಕೊಟ್ಟ ಮೇಲೆ ಅವ್ರು ಹೋದ ಮೇಲೆ ಬೇಕಾದ್ರೆ ಮಾತಾಡಿ ಅಲ್ವಾ. ಆ ರೀತಿಯ ಸಂಸ್ಕೃತಿ ನಮ್ಮದಾಗಿರಬೇಕು. ಸ್ವಾಗತ ಧರ್ಮ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಅತಿಥಿಗಳಲ್ಲಿ ನಾವು, ಅತಿಥಿ ದೇವೋಭವ ಅಂತ ಹೇಳ್ತಾರಲ್ವಾ. ಗುರುಗಳನ್ನು ದೇವರಾಗಿ ಕಾಣಿಸ್ಬೇಕು, ಗುರುದೇವೋಭವ. ಅದೇ ರೀತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ತಂದೆ ತಾಯಿಯನ್ನು ದೇವರಿಗೆ ಸಮಾನವಾಗಿ ಕಾಣುವಂಥದ್ದು. ಹಾಗಾಗಿ ಅತಿಥಿಗಳನ್ನು ಕೂಡ ಅದೇ ರೀತಿಯಲ್ಲಿ ನಾವು ಕಾಣಬೇಕು ಎಂಬ ದೃಷ್ಟಿಯಲ್ಲಿ ಕೃಷ್ಣ ಪರಿಪಾಠ ಮಾಡಿಕೊಟ್ಟಿದ್ದಾನೆ ನಮಗೆಲ್ಲ. ಹಾಗಾಗಿ ಸತ್ರಾಜಿತ ಬಂದಾಗ ಒಳ್ಳೆಯ ರೀತಿಯ ಸತ್ಕಾರವನ್ನು ಮಾಡಿ ಆಮೇಲೆ ಹೊಗಳಿ, ಸೂರ್ಯೋಪಾಸಕನಾಗಿ ನಿಂಗೆ ಸಿಕ್ಕಿದಂಥ ಈ ಒಂದು ಸಮಂತಕ ಮಣಿ ಬೇರೇನಿಲ್ಲ, ಈ ಮಣಿ ನಮ್ಮ ಉಗ್ರಸೇನನ ಬಳಿ ಇದ್ದರೆ ಇದು ಚಂದ, ಕೊಡುವುದಾದರೆ ಕೊಡ್ಬೋದಲ್ವೇ ಅಂತ ಕೇಳಿದಾಗ ಸ್ವಲ್ಪ ಸಿಟ್ಟು ಬಂತು. ಇವರಿಗೆ ಎಲ್ಲ ಬೇಕು, ಈ ಜನಕ್ಕೆ ಎಲ್ಲ ಉಂಟು, ಆದರೂ ಕೂಡ ನಮಗೊಂದು ಅಪರೂಪದಲ್ಲಿ ಸಿಕ್ಕಿದ್ದು ಇವರಿಗೆ ಬೇಕು, ಕೆಲವರಿಗೆ ಕೊಡಲಿಕ್ಕೆ ಮನಸ್ಸಿರುವುದಿಲ್ಲ ನೋಡಿ. ಹಾಗಾಗಿ ಕೊಡಲೊಪ್ಪದಂಥ ಸತ್ರಾಜಿತ ಏನಂತ ಎಣಿಸಿದ್ದೀರಿ ಕೃಷ್ಣ, ನೀವು ಕೇಳಿ ಕೇಳಿ ಅದು ಕೇಳುವುದಾ? ಎಂಥ ಮಣಿ ಅದು? ಅಲ್ಲ, ಅದು ಎಂಥ ಮಣಿ ಅಂತ ಗೊತ್ತುಂಟು ನನಗೆ, ಆದರೂ ಕೂಡ ನಾನೊಂದು ಕೇಳಿದ್ದು ಅದು ನಿನಗೆ ಯಾಕೆ ಅಂತೇಳಿ. ಅಂದರೆ ಕೃಷ್ಣನ ಆ ಪರಿಕಲ್ಪನೆ ಬೇರೆ ಇದೆ, ಯಾಕೆ ಕೇಳಿದ್ದಾನೆ ಎಂಬುದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆದರೆ ಇವ ಭೂಷಣದಲ್ಲಿ ಹೇಳ್ತಾ ಇದ್ದಾನೆ, ಏನಂತ ಎಣಿಸಿದ್ದೀರಿ? ಆ ಮಣಿಯ ಮಹಿಮೆ ಏನು ಗೊತ್ತು ಅಂತ ಹೇಳಿದ್ರೆ, ದಿನವೊಂದಕ್ಕೆ 18 ಭಾರ ಚಿನ್ನ ಕೊಡುವಂಥದ್ದು ಯೋಗ್ಯತೆ ಉಂಟು. ಅದಕ್ಕೆ ದಿನವೊಂದಕ್ಕೆ 18 ಭಾರ ಚಿನ್ನ ಸುವರ್ಣ ಕೊಡುವಂಥದ್ದಂತೆ. ಅದಕ್ಕಾಗಿ ಭಾಳ ವಿಶೇಷವಾಗಿ ಆ ಮಣಿಯ ಮಹಿಮೆಯನ್ನು ವರ್ಣಿಸಿದ್ದಾರೆ.
ಆದಿವ್ಯಾಧಿ ಭಯವಿಲ್ಲ, ಮೇದಿನಿಯೊಳು ದೌರ್ಭಾಗ್ಯಗಳಿಲ್ಲ. ಸಗಮದನಿಸ ಆದಿವ್ಯಾಧಿ ಭಯವಿಲ್ಲ, ಆದಿವ್ಯಾಧಿ ಭಯವಿಲ್ಲ, ಮೇದಿನಿಯೊಳು ದೌರ್ಭಾಗ್ಯಗಳಿಲ್ಲ, ಮೇದಿನಿಯೊಳು ದೌರ್ಭಾಗ್ಯಗಳಿಲ್ಲ, ಆದಿವ್ಯಾಧಿ ಭಯವಿಲ್ಲ. ವ್ಯಾಧಿ ಮೃತ್ಯು ಭಯ ಕ್ರೂರ ರೋಗ ಭಯ, ವ್ಯಾಧಿ ಮೃತ್ಯು ಭಯ ಕ್ರೂರ ರೋಗ ಭಯ, ಬಾರದು ಭಕ್ತಿಯು ಮಣಿಯನರ್ಚಿಸಲು, ಬಾರದು ಭಕ್ತಿಯು ಮಣಿಯನರ್ಚಿಸಲು. ಮೀರಿದ ಮಾಯ ಮಾಠ ಮಾರಣವು, ಮೀರಿದ ಮಾಯ ಮಾಠ ಮಾರಣವು, ಸೇರದು ಶಮಂತಕ ಮಣಿ ಬಳಿಗಿರಲು, ಸೇರದು ಶಮಂತಕ ಮಣಿ ಬಳಿಗಿರಲು, ಆದಿವ್ಯಾಧಿ ಭಯವಿಲ್ಲ. ಮೇದಿನಿಯೊಳು ದೌರ್ಭಾಗ್ಯಗಳಿಲ್ಲ, ಈ ಮೇದಿನಿಯಲ್ಲಿ ದೌರ್ಭಾಗ್ಯವಿಲ್ಲ. ಆ ಮನೆಯಲ್ಲಿ, ಆ ಮಣಿ ಊರಿನಲ್ಲಿದ್ದರೆ ಆದಿವ್ಯಾಧಿ ಯಾವುದೇ ವಿಷಯದಲ್ಲಿ ರೋಗ ರುಜಿನಗಳು ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಪವಿತ್ರವಾಗಿರ್ತಕ್ಕಂಥ ಮಣಿಯಂತ. ಅಂದ್ರೆ ವ್ಯಾಧಿ ಭಯ, ಮೃತ್ಯು ಭಯ, ಕ್ರೂರ ರೋಗ ಭಯ, ಯಾವ ರೋಗವೂ ಕೂಡ ಬರದಂತ ಶಕ್ತಿ, ಅನಂತ ಶಕ್ತಿ ಇರುವಂತ. ಅಂದ್ರೆ ಧ್ಯಾನ ಮಾಡಬೇಕು ಭಕ್ತಿಯಿಂದ. ಭಕ್ತಿಯಿಂದ ನಾವು ಧ್ಯಾನ ಮಾಡಿದಾಗ ಮಾತ್ರ ಆ ಮಣಿಯನ್ನು ಅರ್ಚಿಸಲು ಇದೆಲ್ಲ ಫಲ ಸಿಗ್ತದೆ, ಒಟ್ಟಾರೆ ಸಿಗುವುದಿಲ್ಲ. ಹಾಗೆ ಮೀರಿದ ಮಾಯಾ ಮಾಠ ಮಾರಣವು, ಮಾಯಕದಿಂದ ಮಾಠ ಮಾರಣ ಅದೆಲ್ಲ ಕೂಡ ಎಷ್ಟು ಜನ ಉಂಟು. ಅಂತ ರೀತಿಯಲ್ಲಿ ಕೂಡ ಭೂತ ಪ್ರೇತಗಳ ಅಥವಾ ಮಾಠ ಮಂತ್ರಗಳಿಗೂ ಕೂಡ ಅದೊಂದಿದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ಪ್ರತಿಭಟಿಸಬಹುದು ಅಂಥೇಳಿ. ಸೇರದು ಶಮಂತಕ ಮಣಿ ಬಳಿ ಇರಲು, ಆ ಮಣಿ ಹತ್ತಿರ ಇದ್ರೆ ಯಾವುದು ಕೂಡ ದೋಷ ಹತ್ತಿರ ಬರುವುದಿಲ್ಲ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಅದರಲ್ಲುಂಟು. ಅದನ್ನು ನೀನು ಉಗ್ರಸೇನೆ ಕೊಡು ಅಂತ ಕೇಳ್ತಾ ಇದೆಯಾ ಕೃಷ್ಣ. ಸಾಧ್ಯ ಇಲ್ಲ ಅಂತೇಳಿ ಹೇಳುವಾಗ ಅಲ್ಲ, ಅಂದ್ರೆ ಯಾವುದಾದ್ರೂ ಒಂದು ಒಳ್ಳೆಯ ವಸ್ತು ಒಳ್ಳೆಯದೆಲ್ಲ ಇದ್ರೆ ಕದ್ಕೊಂಡು ಹೋಗ್ತಾರೆ. ಈಗ ದಾರಿ ಮೇಲೆ ಹೋಗುವಾಗಲೇ ಕುತ್ತಿಗೆ ಕೈ ಹಾಕೊಂಡು ಚಿನ್ನ ತಗೊಂಡು ಹೋಗೋರಿದ್ದಾರೆ. ಆ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಕಳ್ಳತನ ಆಗ್ತದೆ, ದರೋಡೆ ಆಗ್ತದೆ, ಹಗಲು ದರೋಡೆ ಆಗ್ತದೆ. ಅಂಥ ರೀತಿಯಲ್ಲಿ ಅಂಥ ಒಳ್ಳೆಯ ಒಂದು ಪವಿತ್ರವಾದ ವಸ್ತುವನ್ನು ನೀನು ಇಟ್ಕೊಂಡ್ರೆ ರಕ್ಷಣೆ ಮಾಡಲಿಕ್ಕೆ ಕಷ್ಟ. ಅದರಿಂದ ಎಲ್ಲ ತೊಂದರೆ ಆಗೋದು, ಗಲಾಟೆ ಆಗೋದು, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಆ ಕಾರಣಕ್ಕೆ ಬೇಕಾಗಿ ಅದರ ಒಂದು ರಕ್ಷಣೆ ನನ್ನಲ್ಲಿದ್ದರೆ ಬೇಕಾದಾಗ ಬೇಕಾದ್ರೆ ಮತ್ತೆ ಕೊಡ್ಬೋದು ಅಂತೂ ಇಂತೂ ಏನೋ ಒಂದು ಮಾತಾಡಿಕೊಂಡು ಇದ್ದಾನೆ ಕೃಷ್ಣ. ಆವಾಗ ಮತ್ತೂ ಸಿಟ್ಟು ಬರ್ತದೆ, ಬೇಸರ ಆಗ್ತದೆ. ಸಿಟ್ಟು ಮಾಡಿ ದೊಡ್ಡ ಜಗಳ ಮಾಡಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ಕನಲು ತಲಿ ಸತ್ರಾಜಿತನು ಎಲೆದನು ಜಮರ್ದನ ನಿನ್ನ ಸ್ವಾರ್ಥಕ್ಕೆ. ಕನಲ್ತಾ ಇದ್ದಾನೆ ಯಾರು? ಸತ್ರಾಜಿತ. ಕನಲು ತಲಿ ಸತ್ರಾಜಿತನು ಎಲೆದನು ಜಮರ್ದನ ನಿನ್ನ ಸ್ವಾರ್ಥಕ್ಕೆ. ಮಣಿಯುವವನಾನಲ್ಲ ಮಣಿ ಕೊಡನು ಉಗ್ರನಿಗೆ, ಮಣಿಯುವವನಾನಲ್ಲ ಮಣಿ ಕೊಡನು ಉಗ್ರನಿಗೆ. ದಣಿವು ಹಸಿವು ತ್ರಸಗಳಿಲ್ಲವು ಮಣಿಯಿರಲು ಗ್ರಹದೊಳಗೆ. ನಾ ದಿನ ಮಣಿಯ ಮೆಚ್ಚಿಸಿ ಪಡೆದ ಈ ಮಣಿಯ ಕೊಡನು ದಿಟವು. ದಿನಮಣಿಯ ಮೆಚ್ಚಿಸಿ ಪಡೆದ ಮಣಿ ಇದು ಕೊಡೆನು ನಾದಿಟವು, ಕೊಡೆನು ನಾದಿಟವು. ದಿನಮಣಿಯನ್ನು ಪಡೆದು ಮೆಚ್ಚಿಸಿ, ಅಂದ್ರೆ ದಿನಮಣಿ ಅಂದ್ರೆ ಸೂರ್ಯನಿಂದ ನಾನು ಉಪಾಸಕನಾಗಿ ಪಡೆದಂಥ ಈ ಮಣಿ. ಹಾಗಾಗಿ ನಿನ್ನ ಯಾವುದೇ ಒಂದು ಬೇಡಿಕೆ ಇರಲಿ ಅಥವಾ ಜೋರು ಮಾಡಿ ನೀನು ಕೇಳುವುದಿದ್ದರೂ ಕೂಡ ಅಥವಾ ಸಮಾಧಾನದಲ್ಲಿ ಕೇಳುವುದು ಕೂಡ ಒತ್ತಾಯ ಮಾಡಿದರೂ ಕೂಡ ಅಂಥ ರೀತಿಯದ್ದು ನಾನು ಖಂಡಿತವಾಗಿ ಕೊಡುವುದಿಲ್ಲ ಎಂಬ ತೀರ್ಮಾನಕ್ಕೆ ಬರ್ತಾನೆ. ಬರ್ತೇನೆ, ನಮಸ್ಕಾರ ಅಂತೇಳಿ ಹೋದ. ಆಯ್ತಪ್ಪ
ನಿನ್ನ ಇಷ್ಟ, ಬಲಾತ್ಕಾರ ಇಲ್ಲ, ಒತ್ತಾಯ ಇಲ್ಲ ಅಲ್ವಾ. ಆ ರೀತಿಯಲ್ಲಿ ಬೇಟೆಗಾಗಿ ತೆರಳಿದಂಥ ಪ್ರಸೇನನ ಮೂಲಕ ಮುಂದೇನಾಯಿತು ಅಂತೆಂಬುದು ನೋಡಿ. ಬಹಳ ಒಳ್ಳೆ ಶ್ರದ್ಧೆಯಲ್ಲಿ ಕೂತಿದ್ದೀರ ನೀವು, ತುಂಬ. ಅದಕ್ಕಾಗಿ ಹೇಳಿದ್ದಾರೆ, ಅಂದರೆ ಪೂರ್ಣ ಮಂಗಳಾದ ಮೇಲೆ ಪ್ರಸಾದ ವಿತರಣೆ ಅಂತೇಳಿ. ಹಾಗಾಗಿ ಅಂದರೆ ಬೇರೆ ಪ್ರಸಾದ. ಆ ರೀತಿಯಲ್ಲಿ ನಾವೆಲ್ಲ ಕೂತು ಹರಿಕತೆ ಅಂತ ಹೇಳಿದ ಕೂಡಲೇ ಒಬ್ಬನೇ ಮಾತಾಡೋದು 2 ಗಂಟೆ. ಯಾರಿಗೆ ಬೇಕು ಕಿರಿಕಿರಿ ಅಲ್ವಾ? ಪೂರ್ಣ ವಿರಾಮವೇ ಇಲ್ಲ. ಕೆಲವು ಸರ್ತಿ ಅಡ್ಡ ಹೆಸರು ಊರಿನಲ್ಲಿ ಕೆಲವರಿಗೆ ಇಡ್ತಾರೆ. ಆಯನ ಹರಿಕತೆ ಕೆಂಡ ಪಕ್ಕ ಮುಗ್ಗಿನಾತೆ ಪೊಯ್ನಮ್ಮ ಅಂತೇಳಿ. ಅಂದರೆ ಅಡ್ಡ ಹೆಸರು ಇಡ್ತಾರೆ ಕೆಲವರಿಗೆ, ಪಿರಿಪಿರಿ ಮಾತಾಡುವವರಿಗೆ. ಅಂದರೆ ಯಾವಾಗಲೂ ಕಿರಿಕಿರಿ ಮಾತಾಡುವವರಿಗೆ ಹರಿದಾಸ ಒಂದು ಅಡ್ಡ ಹೆಸರು ಇರ್ತದೆ. ಅದಲ್ಲ, ಹರಿದಾಸರು ಅಂತ ಹೇಳಿದ್ರೆ ಅದು ಬೇರೆ ರೀತಿಯಲ್ಲಿ, ಬಹಳ ಒಳ್ಳೆ ರೀತಿಯಲ್ಲಿ ಭಕ್ತಿಯಿಂದ ಕೂತಿದ್ದೀರಿ ನೀವು ಅಂತ ಹೇಳಿದ್ರೆ ಜನ ಕೂಡ ಹಾಗೆ. ಈ ಸಭಾಂಗಣಕ್ಕೆ ಎಷ್ಟು ಬೇಕೋ ಅಷ್ಟು, ಎಲ್ಲೂ ಇಷ್ಟು ಜನ ಸೇರುವುದಿಲ್ಲ ಊರಿನಲ್ಲಿ, ಹರಿಕತೆಗೆ ಸೇರುವುದಿಲ್ಲ. ಹಾಗಂತ ಹೇಳಬೇಡಿ ಊರಿಗೆ ಹೋಗಿ ಬರ್ತೇನೆ ನಾನು ಮರ್ಯಾದೆ ತೆಗೆದಿಲ್ಲ ಊರಿಂದ ಅಂತೇಳಿ. ಅಂಥ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಸಭಾಂಗಣವನ್ನು ಸೇರಿದ್ದೀರಾ. ಕೆಲವೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ಜನ ಆಗ್ತಾರೆ. ನಮ್ಮ ಊರಿನಲ್ಲಿ ಕಾರ್ಕಳದಲ್ಲಿ ಒಮ್ಮೆ ಏಪ್ರಿಲ್ 2ನೇ ವಾರದಲ್ಲಿ ಒಂದು ಸರ್ತಿ ಹರಿಕತೆ ಆಗಿತ್ತು. ಏಪ್ರಿಲ್ 2ನೇ ವಾರದಲ್ಲಿ ಹರಿಕತೆ ಆಗುವಾಗ ಕಾರ್ಕಳದ ಭಜನಾ ಮಂದಿರದಲ್ಲಿ ಒಂದು 300 ಜನ ಕೂತ್ಕೊಳ್ಳೋ ಒಂದು ಸಣ್ಣ ಸಭಾಂಗಣ. ಆ ಸಭಾಂಗಣದಲ್ಲಿ ಗಂಟೆಗೆ ಸರಿಯಾಗಿ ಶುರುವಾಗುವುದಿಲ್ಲ, ಒಂದು 25 ಜನ ಬಂದಿದ್ದಾರೆ. ಅಧ್ಯಕ್ಷರು ಹೇಳಿದರು, ಶುರು ಮಾಡಿ. ಅಲ್ಲ, ಜನ ಸ್ವಲ್ಪ ಇಲ್ಲ, ತೊಂದರೆ ಇಲ್ಲ, ಮತ್ತೆ ಬರ್ತಾರೆ. ಅದು ನೀವು ಶುರು ಮಾಡಿ, ಈಗ ಟೈಮ್ ಆಯ್ತಲ್ಲ, ಅರ್ಧ ಗಂಟೆ ಜಾಸ್ತಿ ಆಯ್ತಲ್ಲ, ಶುರು ಮಾಡಿ ಅಂತ. ಶುರು ಮಾಡಿದೆ ನಾವು. ಶುರು ಮಾಡಿದಾಗ ಸಾಧಾರಣ ಒಂದು 50 ಜನ ಇದ್ದರು. ಮತ್ತೆ ಶುರು ಮಾಡುವಾಗ ಪ್ರಾರ್ಥನೆ, ಪೀಠಿಕೆ ಆಗಿ ಕತೆ ಶುರು ಮಾಡುವಾಗ ಸಾಧಾರಣ 300 ಜನವೂ ಒಳಗೆ ಬಂತು. ಬಹಳ ಖುಷಿಯಾಯಿತು ನನಗೆ. ಕಡೆಗೆ ನಾನು ಹೇಳಿದೆ ಅಧ್ಯಕ್ಷರ ಹತ್ರ, ನಿಮ್ಮ ಊರಿನಲ್ಲಿ ಈ ಹರಿಕತೆ ಕೇಳಲಿಕ್ಕೂ ಇಷ್ಟು ಇಂಟ್ರೆಸ್ಟ್ ಉಂಟಲ್ಲ ಅಧ್ಯಕ್ಷರೇ ಅಂತ ಕೇಳಿದೆ. ಇಂಟ್ರೆಸ್ಟ್ ಕರ್ಮ ಮಾರಾಯ, ಮತ್ತೆ ಅಂಥದ್ದು ಸುರುವಿನ ಮಳೆ ಅಲ್ವಾ, ಯಾರು ಕೊಡೆ ತರಲಿಲ್ಲ, ಹಾಗಾಗಿ ಎಲ್ಲ ಒಳಗೆ ಬಂದರು. ಯಾವ್ಯಾವ ನಮೂನೆಯಲ್ಲಿ ಜನ ಆಗ್ತದೆ ನೋಡಿ. ಏಪ್ರಿಲ್ 2ನೇ ವಾರದಲ್ಲಿ ಸುರುವೆ ಮಳೆ ಬರೋದು, ಯಾವಾಗ ಕೊಡೆ ಇರುವುದಿಲ್ಲ. ಅದು 4 ಮೇ ಜೂನಿಗೆಲ್ಲ ಕೊಡೆ ಹಿಡ್ಕೊಂಡು ತಿರುಗ್ತಾರೆ ನಮ್ಮ ಊರಿನಲ್ಲಿ. ಸುರು ಏಪ್ರಿಲ್ ಮೇಗೆ ಕೊಡೆ ಹಿಡ್ಕೊಳ್ಳೋದಿಲ್ಲ, ಮಳೆ ಬಂದರೆ ಪ್ರಾಬ್ಲಮೇ ಸ್ವಲ್ಪ. ಅಂಥ ರೀತಿಯಲ್ಲಿ ಅವರು ಹೇಳ್ತಾರೆ. ಅಂತೂ ಹಾಗಾದರೆ ಅವರು ಹರಿಕತೆಗಾಗಿ ಒಳಗೆ ಬಂದು ಕೂತವರಲ್ಲ, ಮಳೆದಿಗಾಗಿ ಬಂದು ಕೂತವರು. ಆದರೆ ಇಲ್ಲಿ ಹಾಗೆಯಾ, ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸಂಘದ ಮೇಲಿನ ಅಭಿಮಾನ, ಭಾರತದಿಂದ ಬಂದಂಥ ಕಲಾವಿದರಿಗೆ ಕೊಡಬೇಕಾದಂಥ ಗೌರವದಿಂದ ನೀವು ಕೂತಿದ್ದೀರ. ತುಂಬ ಪ್ರಣಾಮಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಹಿಂದೆ ಬಂದಂಥ ಸತ್ರಾಜಿತನ ತಮ್ಮನಾಗಿರ್ತಕ್ಕಂಥ ಪ್ರಸೇನ ಒಂದು ದಿವಸ, ಯಾಕಂದರೆ ಪ್ರಸೇನ ಮಣಿಯನ್ನು ಹಿಡಿಬೋದು, ಯಾಕಂದರೆ ತಮ್ಮ ಕೃಷ್ಣನಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅವನ ಮನೆಯಲ್ಲಿ, ಇದು ಅವನ ಮನೆಯದ್ದಲ್ವಾ. ಈಗ ಅಣ್ಣ ತಮ್ಮಂದಿರ ಅಂತ ಹೇಳಿದ್ರೆ ಅಣ್ಣ ತಕೊಂಡು ಬಂದ ಬೈಕನ್ನು ತಮ್ಮ ಹಿಡ್ಕೊಂಡು ಹೋಗೋದು ಉಂಟು ಒಮ್ಮೊಮ್ಮೆ ಅಲ್ವಾ, ತಮ್ಮನ ಬೈಕನ್ನು ಅಣ್ಣ ಹಿಡ್ಕೊಂಡು ಹೋಗ. ಅದೇ ರೀತಿಯಲ್ಲಿ ಆ ಸತ್ರಾಜಿತ ಪಡೆದಂಥ ಮಣಿಯಾದರೂ ಕೂಡ ಒಂದು ದಿನ ಬೇಟೆಗೆ ಹೋಗುವಂಥ ಯುವರಾಜ ಸತ್ರಾಜಿತ ಏನು ಮಾಡ್ತಾನೆ, ಆ ಮಣಿಯನ್ನು ಧರಿಸಿಕೊಂಡು ಬೇಟೆಗೆ ಹೋಗ್ತಾನೆ. ಬೇಟೆಯಾಡುವೆನೆಂದು ಅಶ್ವವನು ಏರಿಗೆ, ಬೇಟೆಯಾಡುವೆನೆಂದು ಅಶ್ವವನು ಏರಿ ಭೂಪಕ ಪ್ರಸೇನ ಮೃಗಕೂಟಗಳ ಸವರಿ. ಮೀಟಿದನು ಮಂಥನಕ್ಕೆ ಸಾಟಿ ಎಂದೆಂದೆನಿಸಿ, ಮೀಟಿದನು ಮಂಥನಕ್ಕೆ ಸಾಟಿ ಇಲ್ಲೆಂದೆನಿಸಿ, ಮೃಗಕೂಟಗಳ ಮಧ್ಯದಲ್ಲಿ ಸಿಡಿದೆದ್ದ ಸಿಂಹ, ಮೃಗಕೂಟಗಳ ಮಧ್ಯದಲ್ಲಿ ಸಿಡಿದೆದ್ದ ಸಿಂಹ, ಓಟ ಹೋರಾಟದಲ್ಲಿ ತರಿದು ಭೂಪನ ಮಣಿಯ, ಓಟ ಹೋರಾಟದಲ್ಲಿ ತರಿದು ಭೂಪನ ಮಣಿ, ಕಸಿದು ಓಡಿತು ಘೋರ ಕಾಡಿನೊಳಗೆ, ಕಸಿದು ಓಡಿತು ಘೋರ ಕಾಡಿನೊಳಗೆ. ಏನಾಯ್ತು ನೋಡಿ, ಪ್ರಸೇನ ಆ ಮಣಿಯನ್ನು ಧರಿಸಿಕೊಂಡು ಬೇಟೆಗೆ ಹೋಗ್ತಾನೆ. ಆವಾಗ ಬೇಟೆ ಆಡ್ತಾ 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 ಇರುವಂಥ ಈ ಸಂದರ್ಭದಲ್ಲಿ ಮೃಗಕೂಟಗಳ ಮಧ್ಯದಲ್ಲಿ ಸಿಡಿದೆದ್ದ ಸಿಂಹ, ಮೃಗರಾಜ ಸಿಂಹ ಬಹಳ ಭೀಕರವಾದ್ದು. ಕಾಡಿನಲ್ಲಿ ಮೃಗರಾಜ, ಮೃಗಗಳಿಗೆಲ್ಲ ರಾಜನಾಗಿರ್ತಕ್ಕಂಥವನು. ಅಂಥ ರೀತಿಯ ಸಿಡಿದೆದ್ದ ಸಿಂಹ ಶುರುವಾಯಿತು. ಸಿಂಹ ಹತ್ತಿರ ಬರುವಾಗ ಇವನು ಬಾಣ ಬಿಡ್ತಾನೆ ಅಥವಾ ಬೇಕಾಗಿ ಬಿಟ್ಟರೂ ಕೂಡ ಅದಕ್ಕೆ ಧೈರ್ಯ ಜಾಸ್ತಿ ಇರ್ತದೆ. ಹಾಗಾಗಿ ಮುಂದೆ 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 ಬಂದು ಓಟ ಹೋರಾಟದಲ್ಲಿ ಸಿಂಹಕ್ಕೂ ಪ್ರಸೇನನಿಗೂ ಯುದ್ಧ ನಡೀತಾ ಉಂಟು ಕಾಡಿನಲ್ಲಿ. ಓಟ ಹೋರಾಟದಲ್ಲಿ ತರಿದು ಭೂಪನ, ಯಾರು ಪ್ರಸೇನನನ್ನು ಸಿಂಹ ಕೊಂದು ಬಿಡ್ತಾರೆ. ಮಣಿಯ ಕಸಿದು ಓಡಿತು ಘೋರ ಕಾಡಿನೊಳಗೆ, ಘೋರ ಕಾಡಿನೊಳಗೆ ಆ ಮಣಿಯನ್ನು ಕಸಿದುಕೊಂಡು ಓಡ್ತದೆ. ಅದಕ್ಕೆ ಎಂತಕ್ಕಪ್ಪ,
ಅದು ಏನಂತ ಗೊತ್ತಿಲ್ಲ, ಸುಮ್ಮನೆ ಅವನ ಕೈಯಲ್ಲಿ ಫಳ ಆಗ್ತಾ ಉಂಟು. ಯಾವುದೇ ಆದರೂ ಒಂದು ಗುಲುಗುಂಜಿ ಆದರೂ ಅದು ಹಕ್ಕಿ ನೋಡ್ತದೆ, ಟಕ್ ಅಂತ ಕುಡಿತದೆ ಅಲ್ವಾ. ಆ ರೀತಿಯಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅದರ ಸರಿಯಾದಂಥ ಅರ್ಥ ಗೊತ್ತಿಲ್ಲದರೂ ಕೂಡ ಆಕರ್ಷಣೀಯವಾಗಿ ಕಂಡಾಗ ಅದಕ್ಕೊಂದು ರೀತಿಯ ಕುತೂಹಲ ಇರ್ತದೆ. ಆ ಕುತೂಹಲಕ್ಕೆ ಬೇಕಾಗಿ ಇವನನ್ನು ಕೊಂದು ಬಿಸಾಡಿದೆ. ಆಮೇಲೆ ಆ ಮಣಿಯನ್ನು ಹಿಡ್ಕೊಂಡು ಹೋಗಿದೆ ಅದು ಬಾಯಲ್ಲಿ. ಹೋದಂಥ ಸಂದರ್ಭದಲ್ಲಿ ಪ್ರಸೇನ ಸತ್ತು ಬಿದ್ದ. ಆವಾಗಲೇ ಆ ಕಾಡಿನಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಆ ಮೃಗ ಅಂಥೇಳಿದರೆ ಮೃಗರೂಪದಲ್ಲಿರತಕ್ಕಂಥ ಆ ಜಾಂಬವನ ಒಂದು ವಿಶೇಷವಾದಂಥ ಗುಹೆ ಅಲ್ಲಿ ಕೂಡ ಇತ್ತು. ಆ ಗುಹೆಯಿಂದ ಹೊರಗೆ ಬಂದು ಕಾಡಿನೊಳಗೆ ಆಹಾರವನ್ನು ಹುಡುಕುತ್ತಾ ಇರುವಾಗ ಇಲ್ಲಿ ಸಿಂಹ ಕಾಣ್ತಾ ಉಂಟು. ಸಿಂಹಕ್ಕೇನು ಹೆದರುವುದಲ್ಲ ಜಾಂಬವ, ಭೀಕರವಾದಂಥ ದೊಡ್ಡ ಪ್ರಾಣಿ. ಹಾಗಾಗಿ ಅಂಥ ರೀತಿಯಲ್ಲಿ ಜಾಂಬವ ಏನು ಮಾಡ್ತಾನೆ, ಚಂಗನೆ ಸಿಂಹದ ಮೇಲೆ ಹಾರಲಿಕ್ಕೂ ಕಾರಣ ಉಂಟು. ಏನೋ ಪ್ರಕಾಶಮಾನವಾಗಿರತಕ್ಕಂಥ ಒಂದು ಹೊಳಿತಾ ಉಂಟು ಅದರ ಬಾಯಲ್ಲಿ. ಜಾಡಿಸಿ ಜಾಂಬವ ಒದೆಯ ಸಿಂಹವನ್ನು ಒಡದುರುಳಿತೈತಾದರೆಗೆ, ಜಾಡಿಸಿ ಜಾಂಬವ ಒದೆಯ ಸಿಂಹವನ್ನು ದರದರಲಿತೈತಾದರೆಗೆ, ಧರಬಲನು ಸೆಣ ಸಾಡಿ ಕೇಸರಿಯ ಮಾಡಿ ಶವವ ಮಣಿ ಹೊರತೆಗೆಯ. ಜಾಂಬವ ಸಿಂಹಕ್ಕೂ ಯುದ್ಧ ಆಗ್ತಾ ಉಂಟು, ಹೋರಾಟ ಆಗ್ತಾ ಉಂಟು, ಜಗಳ ಆಗ್ತಾ ಉಂಟು ಪ್ರಾಣಿಗಳು. ಆ ರೀತಿಯಲ್ಲಿ ಹೋರಾಟ ಮಾಡುವಾಗ ಸಿಂಹ ಶಕ್ತಿಯೇ ಕಡಿಮೆ ಆಯಿತು, ಜಾಂಬವನ ಶಕ್ತಿ ಹೆಚ್ಚಾಯಿತು. ಗಾಢಬಲನು ಸೆಣಸಾಡಿ ಕೇಸರಿಯ ಮಾಡಿ ಶವವ, ಕೇಸರಿ ಆ ಸಿಂಹವನ್ನು ಶವ ಮಾಡಿ ಹಾಕ್ತದೆ ಅದು. ಆಮೇಲೆ ಅಲ್ಲಿ ಕೂಡ ಪ್ರಕಾಶಮಾನವಾಗಿ ಏನೋ ಒಂದು ಹೊಳಿತಾ ಉಂಟು ಸಿಂಹದ ಕೈಯಲ್ಲಿ. ಜಾಂಬವನಿಗೆ ಕೂಡ ಅದು ಅರ್ಥ ಇಲ್ಲ, ಅದು ಅಗತ್ಯವೂ ಇಲ್ಲ. ಆದರೂ ಕೂಡ ಕುತೂಹಲ, ಆಕರ್ಷಣೆಯ ಕುತೂಹಲದಿಂದ ಮಾಡಿ ಶವವ ಕೇಸರಿಯ ಮಣಿಯ ಹೊರತೆಗೆದು ಸರಿಯ ತನ್ನ ಗುಹೆಗೆ ತಗೊಂಡು ಹೋಗ್ತಾನೆ. ಅದರ ಪರಿಣಾಮ ಏನು, ಅದರ ಫಲ ಏನು ಯಾವುದು ಗೊತ್ತಿಲ್ಲ. ಕೆಲವು ಸರ್ತಿ ಹಾಗೆ ಅದರ ಅರ್ಥ ಗೊತ್ತಿಲ್ಲದಿದ್ದರೆ, ಅದರ ಪ್ರಯೋಜನ ಗೊತ್ತಿಲ್ಲದಿದ್ದರೆ ಆಟಕ್ಕೆ ಉಪಯೋಗಿಸಿ ಮಾಡೋದು. ಹಾಗೆ ಅಲ್ಲಿರತಕ್ಕಂಥ ಬಾಲಕಿ ಜಾಂಬವತಿಗೆ ಆಟಕ್ಕೆ ಕೊಡ್ತಾನವ. ಆಟಕ್ಕೆ ಕೊಡುವಂಥ ಸಂದರ್ಭ ಜಾಂಬವತಿ ಅದನ್ನು ಆಟ ಆಡ್ತಾ ಇದ್ದಾಳೆ. ಒಳ್ಳೊಳ್ಳೆಯ ವಸ್ತುಗಳನ್ನು ಕೆಲವು ಮಕ್ಕಳು ಆಟ ಆಡೋದು ಉಂಟಲ್ವಾ. ಯಾಕಂದರೆ ಮಕ್ಕಳು ಯಾವ ರೀತಿಯಲ್ಲಿ ಯಾವುದನ್ನು ಹೇಗೆ ಉಪಯೋಗಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೀತಿಯಲ್ಲಿ ಮಕ್ಕಳು ಅದನ್ನು ಆಟ ಆಡುವಂಥ ರೀತಿಯಲ್ಲಿ ಜಾಂಬವತಿಯು ಕೂಡ ಅದೇ ಆಟವನ್ನು ಆ ಮಣಿಯನ್ನು ಹಿಡ್ಕೊಂಡು ಆಡಲಿಕ್ಕೆ ಶುರು ಮಾಡಿದಳಂತೆ. ಇಷ್ಟ ಆಗುವಾಗ ಇಲ್ಲಿ ಪ್ರಸೇನ ಹೋದವ ಬರಲಿಲ್ಲ, ಸತ್ತು ಬಿದ್ದಿದ್ದಾನಂತೆ ಕಾಡಿನಲ್ಲಂತೆ. ಗುಸುಗುಸು ಸುದ್ದಿ ಸತ್ರಾಜಿತನ ಅರಮನೆಗೆ ಬಂತು. ಅರಮನೆ ಬಂದಾಗ ಭಾಳ ಒಂದು ರೀತಿಯಲ್ಲಿ ಸರಿಯಪ್ಪ, ಪ್ರಸೇನ ಈ ರೀತಿಯಲ್ಲಿ ಸತ್ತು ಬೀಳಲಿಕ್ಕೇನು ಕಾರಣ, ಅವನ ಕೊರಳಲ್ಲಿ ಶಮಂತಕ ಮಣಿ ಇತ್ತು, ದರೋಡೆಕೋರರು ಅಥವಾ ಇನ್ಯಾರೋ ಅದನ್ನು ಅಪಹರಿಸಲಿಕ್ಕೋಸ್ಕರವಾಗಿ ಕೊಲೆ ಮಾಡಿದ್ದಾರೆ. ಈ ರೀತಿ ಗುಸುಗುಸು ಸುದ್ದಿ ಆಗ್ತದೆ. ಆದರೆ ಸತ್ರಾಜನಿಗೆ ಬಂದಂಥ ಅನುಮಾನ, ಅವನ ಮೂಲಕವಾಗಿ ಇಡೀ ಅರಮನೆಗೆ ರಾಜ್ಯಕ್ಕೆ ಬಂದಂಥ ಅನುಮಾನ ಬೇರೆ ಯಾವುದೂ ಅಲ್ಲ. ನಾನು ಆ ದ್ವಾರಕಾ ನಗರಿಯಲ್ಲಿ ಕೃಷ್ಣನ ಬಳಿಗೆ ಹೋದಾಗ ಕೃಷ್ಣ ಅದನ್ನು ಕೇಳಿದ್ದು, ನಾನು ಕೊಡಲಿಕ್ಕೆ ಒಪ್ಪದಿದ್ದದ್ದು, ಆಮೇಲೆ ಒತ್ತಾಯ ಮಾಡಿದ್ದವ, ಆಮೇಲೂ ನಾನು ಕೊಡದಿದ್ದದ್ದು. ಹೊರಗೆ ಬಂದಾಗ ಈ ಮಣಿಯನ್ನು ನಾನು ಪಡೆಯಲೇಬೇಕೆಂಬ ರೀತಿಯಲ್ಲಿ ಪ್ರಸೇನನ ಬಳಿ ಇರುವಾಗ ಅವನನ್ನು ಕೊಂದು, ಅವನ ಕಡೆ ಜನ ಬಂದು ಅವನನ್ನು ಕೊಂದು ಯಾಕೆ ಕೊಂಡೋಗಬಾರದು, ಇದು ಅನುಮಾನ. ಈ ಅನುಮಾನದ ಅಪವಾದ ಶ್ರೀಹರಿಯ ಮೇಲೆ ಬಿತ್ತು. ರುಕ್ಮಿಣಿಗೆ ಬಹಳ ದುಃಖ ಆಯಿತು. ಕೃಷ್ಣನಿಗೂ ಒಂದು ರೀತಿಯಲ್ಲಿ ಬೇಸರ ಆಗ್ತಾ ಉಂಟು. ಅಯ್ಯೋ ದೇವರೇ, ಸುಮ್ಮನೆ ಒಂದು ಅಪವಾದ ಬಿತ್ತಲ್ಲ ನಮಗೆ. ಅಪವಾದ ಕಳೆವುದಂತು, ಅಪವಾದ ಕಳೆವುದಂತು, ಅಪಾಯವಿಲ್ಲದೆ ಉಪಾಯದಲ್ಲಿ ಅಪವಾದ ಕಳೆವುದಂತು. ಅಪರಾಧಕ್ಕಿಂತ ಅಪವಾದವೇ ಹಿರಿದು, ಅಪರಾಧಕ್ಕಿಂತ ಅಪವಾದವೇ ಹಿರಿದು, ಮಾಧವ ಚಿಲ್ತಿಪ ಮನುಜರ ತೆರದೆ, ಮಾಧವ ಚಿಲ್ತಿಪ ಮನುಜರ ತೆರದೆ, ಯಾದವಗೇತರ ಬಾಧೆಗಳಿಲ್ಲ. ಅಪಾಯವಿಲ್ಲದೆ ಉಪಾಯದಲ್ಲಿ
ಅಪವಾದ ಕಳೆಯುವುದಂತೂ. ಅಪವಾದ ಕಳೆಯುವುದಂತೂ ಅಂದರೆ ಅಪರಾಧಕ್ಕಿಂತ ಅಪವಾದವೇ ಹಿರಿದು ಅಂತೇಳಿ ಭಾವಿಸಿದ್ದಾನೆ ಶ್ರೀಕೃಷ್ಣ. ಇಂಥ ಅಪವಾದವನ್ನು ನಾನು ಬಿದ್ದರೆ ಅದನ್ನು ಹೇಗೆ ತೆಗೆಯುವುದು ಅಂತೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ಬಹಳ ವಿಶೇಷವಾಗಿ ಇದನ್ನು ಆಲೋಚನೆ ಮಾಡ್ತಾ ಕೂತಿದ್ದಾನೆ. ರುಕ್ಮಿಣಿಯ ಒಂದಿಗೆ ಸಂವಾದ ಮಾಡ್ತಾ ಕೂತಿದ್ದಾನಂತೆ ಕೃಷ್ಣ. ಮಾಧವ ಚಿಂತಿಪ ಮನುಜರ ತೆರದಿ. ಮಾಧವ ಶ್ರೀಹರಿ ಮನುಷ್ಯರಾಗಿ ಚಿಂತೆ ಮಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಚಿಂತೆ ಮಾಡುವಾಗ ಅಪವಾದ ನಾನು ಕಳಿಬೇಕಾದರೆ ಅದನ್ನು ನಾನು ಪರೀಕ್ಷೆ ಮಾಡಬೇಕು. ನನಗೆ ಬಂದಂಥ ಅಪವಾದ ಅಲ್ಲ, ನಾನಲ್ಲ ಅಂತೇಳಿ ಆಗಬೇಕಾದ್ರೆ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ಅದನ್ನು ನಾನು ಪರಂಬರಿಸಿ ನೋಡಬೇಕು. ಎಲ್ಲಿ ಹೇಗೆ ಆಗಿದೆ ಅಂತೇಳಿ ನಾನು ಪುರಾವೆ ಸಮೇತ ಒದಗಿಸಿ ಸತ್ಯರಾಜ್ಯತೆಗೆ ಕೊಡಬೇಕು. ಆವಾಗ ನಾನಲ್ಲ ಅಂತ ಗೊತ್ತಾಗ್ತದೆ ಅಲ್ವಾ. ಜಡ್ಜ್ಮೆಂಟ್ ಆಮೇಲೆ ಆಗೋದಲ್ವ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಾವು ಇದನ್ನೆಲ್ಲ ಆಲೋಚನೆ ಮಾಡುವಾಗ ಯಾವುದೇ ರೀತಿಯಲ್ಲಿ ಯಾರಿಗೆ ಯಾವುದು ಅನುಕೂಲ ಮಾಡಬೇಕು ಅದನ್ನೆಲ್ಲ ಕೊಡಬೇಕು. ನಮ್ಮ ಯಾವುದೇ ಒಂದು ವಿದ್ವತ್ತುಂಟು ಅಥವಾ ಯಾವುದೇ ಪಂಡಿತತನ ಉಂಟು ಅಂತೇಳಿ ನಾವು ಹಸಿದವರಿಗೆ ಊಟವನ್ನು ಕೊಡುವಂಥ ಸತ್ಕರ್ಮ. ಆ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿಯೇ ಅವತಾರಕ್ಕೆ ಬಂದಂಥ ಶ್ರೀಹರಿ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಇದೆಲ್ಲವನ್ನು ತನ್ನ ಲೀಲಾ ನಾಟಕದಲ್ಲಿ ತೋರಿಸ್ತಾ ಹೋಗಿದ್ದಾನೆ ಅಲ್ವಾ. ನಾವು ಮಾಡಬೇಕಾದಂಥ ಧರ್ಮ ಅದೇ ಹಸಿದವರಿಗೆ ಊಟ ಕೊಡುವಂಥದ್ದು, ಅನ್ಯಾಯ ಮಾಡದಿರುವಂಥದ್ದು, ಸತ್ಕರ್ಮದ ಮೂಲಕವಾಗಿ ತಪ್ಪೆಲ್ಲಾಗಿದೆ ಅದನ್ನೆಲ್ಲ ಸರಿಯಾಗಿ ಸರಿಪಡಿಸಿಕೊಂಡು ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವಂಥದ್ದು ಅಲ್ಲವೇ. ಹಾಗಾಗಿ ಇಂಥ ಸಹಾಯವನ್ನು ಅಥವಾ ಬೇರೆ ಬೇರೆ ರೀತಿಯ ಉಪಕಾರವನ್ನು ಹೇಗೆ ಮಾಡಬಹುದು, ಯಾರಿಗೂ ನಾವು ಜಗಳ ಮಾಡೋದೊಂದೇ ಉದ್ದೇಶವನ್ನು ಇಟ್ಕೊಳ್ಬಾರ್ದು ಅಂಥೇಳಿ ಎಲ್ಲ ಮಾರ್ಗದರ್ಶನ ಮಾಡಿಕೊಂಡು ಬಂದಿದ್ದ ಶ್ರೀಹರಿ. ಎಷ್ಟೋ ಸರ್ತಿ ಭಿಕ್ಷೆ ಬೇಡುವಾಗಲೂ ನಾವು ದೊಡ್ಡ ಜನ, ನಾವು ದೊಡ್ಡ ವಿದ್ವಾಂಸರು ಅಂಥೇಳಿ ನಾವು ಎಷ್ಟು ದಾನ ಮಾಡ್ತೇವೆ, ನಮ್ಮಲ್ಲಿ ಉಂಟಾ ಆ ದಾನ ಬುದ್ಧಿ ಇರುವುದಿಲ್ಲ ನಮ್ಮಲ್ಲಿ. ಕೆಲವು ಸರ್ತಿ ಒಬ್ಬರು ಭಿಕ್ಷುಕರು ಹೋದಾಗ ಅಮ್ಮ ಹಸಿವೆ ಅಂತ ಹೇಳಿದಂತೆ. ಒಂದು ದೊಡ್ಡ ಲೇಔಟ್, ಒಂದು ಕನ್ನಡ ಪಂಡಿತರ ಮನೆ, ಅಲ್ಲ ಎಲ್ಲರೂ ಹಾಗಂತ ಹೇಳೋದಲ್ಲ ನಾನು, ಒಂದು ಸಂಸ್ಕೃತ ಪಂಡಿತರ ಮನೆ, ಒಂದು ವಕೀಲರ ಮನೆ, ಮತ್ತೊಬ್ಬರ ಮನೆ, ಹೀಗೆಲ್ಲ ಒಂದು ಹೀಗೆ ಮನೆ ಇರುವಾಗ ಅಮ್ಮ ಭಿಕ್ಷೆ ಅಂತ ಹೇಳಿದಾನೆ. ಈಗಿನ ಭಿಕ್ಷುಕರೆಲ್ಲ ಭಾಳ ಶ್ರೀಮಂತರಿದ್ದಾರೆ ಬಿಡಿ. ಒಬ್ಬ ಹೋಗಿ ಭಿಕ್ಷೆ ಕೇಳ್ತಾ ಇದ್ದಾನಂತೆ. 11 ಗಂಟೆಗೆ ನಿನ್ನೆದೆಲ್ಲ ಖಾಲಿ ಆಯಿತು, ಈಗ ಮಾಡ್ತಾ ಇದ್ದೇವೆ ಅಷ್ಟೇ, ನಿನ್ನೆದೆಲ್ಲ ಖಾಲಿ ಆಗಿದೆ, ಏನು ಭಿಕ್ಷೆ 11 ಗಂಟೆಗೆ ನಾವು ಊಟ ಮಾಡೋದು ಬೇಡವಾ, ಬೇಯ್ತಾ ಉಂಟು, 3 ಗಂಟೆಗೆ ಬಾ, ನಮ್ಮ ಊಟ ಆದಮೇಲೆ ಮತ್ತೆ ಕೊಡುವ ಅಂತ ಹೇಳಿದ್ರಂತೆ ಭಿಕ್ಷುಕ. ಅದಕ್ಕೆ ಭಿಕ್ಷುಕ ಹೇಳ್ತಾನಂತೆ, ಗಡಿಬಿಡಿ ಮಾಡಬೇಡಿ, ಅದಕ್ಕೆಲ್ಲ ಗಟ್ಟಿ ಮಾತಾಡೋದು ಯಾಕೆ ಅಮ್ಮ ಅಂತ ಕೇಳಿದಂತೆ. ಮತ್ತೆಂಥದ್ದು ನಿಂದು 11ವರೆಗೆ? ಅಲ್ಲ ತೊಂದರೆ ಇಲ್ಲ, 3 ಗಂಟೆಗೆ ಬರ್ತೇನೆ, ನನ್ನ ಮೊಬೈಲ್ ನಂಬರ್ ತೆಕೊಳ್ಳಿ, ಆಮೇಲೆ ಫೋನ್ ಮಾಡಿ ಅಂತೇನೆ. ಭಿಕ್ಷುಕರು ಶ್ರೀಮಂತರಿದ್ದಾರೆ ಈಗ, ಹಾಗಾಗಿ ಏನು ಮಾಡಲಿಕ್ಕೆ ಬರುವುದಿಲ್ಲ. ಅಂಥ ಭಿಕ್ಷೆ ಬೇಡುವಂಥ ಸಂದರ್ಭದಲ್ಲಿ ಅಮ್ಮ ಅಂತ ಹೇಳ್ತಾನೆ, ಅಮ್ಮ ಹಸಿವೆ. ಆವಾಗ ಒಬ್ಬರು ಕನ್ನಡ ಪಂಡಿತರು ಹೊರಗೆ ಮಾಡಿದ್ದಾನೆ, ಬಾಗಿಲು ಹಾಕಿಂಟು. ಏನು ನಿನಗೆ ಭಿಕ್ಷೆ? ಹಸಿವೆ, ಹೊಟ್ಟೆ ಚುರುಚುರು ಅಂತ ಇದೆ, ಭಿಕ್ಷೆ ಬೇಕು, ಅನ್ನ ಅಂತ ಹೇಳ್ತಾನೆ. ಅನ್ನ ಅಂತ ಹೇಳುವಾಗ ಕನ್ನಡ ಪಂಡಿತರು ಹೇಳ್ತಾನೆ, ಅನ್ನ ಎಂಬ ಪದದ ಮೂಲ ಧಾತು ಯಾವುದಂತ ಗೊತ್ತುಂಟ ನಿನಗೆ ಅಂತ ಕನ್ನಡ ಪಂಡಿತರು. ಅನ್ನ ಎಂಬ ಪದದ ಮೂಲ ಧಾತು ಯಾವುದಂತ ಅವನಿಗೇನು ಗೊತ್ತು ಪಾಪ. ನಾನು ಹಸಿವೆಯಿಂದ ಸಪ್ತ ಧಾತುಗಳು ಸುಟ್ಟೋಗಿದೆ ನನಗೆ. ಹಾಗಾಗಿ ಸ್ವಾಮಿ ನಿಮ್ಮ ಕನ್ನಡ ಪಾಂಡಿತ್ಯದಲ್ಲಿ ನನಗೆ ಗೊತ್ತಿಲ್ಲ, ಹಸಿವೆ ಮಾತ್ರ ಅಂತ ಹೇಳಿದಾನೆ. ಹೋಗು ಅಂತ ಬಾಗಿಲು ಹಾಕಿದ್ರು ಅವರು. ಕೊಡಲಿಲ್ಲ ಊಟ. ಮತ್ತೆ ಮುಂದೆ ಹೋದ ಸಂಸ್ಕೃತ ಪಂಡಿತರ ಮನೆ. ಬಾಗಿಲು ಬಡಿದಾಗ ಅಮ್ಮ ಅಪ್ಪ ಭಿಕ್ಷೆ, ಹಸಿವೆ, ಅನ್ನ ಅಂತ ಕೇಳಿದ. ಅವ್ರು ಮತ್ತೊಂದು ಕೇಳ್ತಾರೆ, ಇದರ ಸಂಸ್ಕೃತ ರೂಪ ತದ್ಭವ ರೂಪ ಯಾವುದಂತ ಗೊತ್ತುಂಟ? ಸಂಸ್ಕೃತ ಪಂಡಿತರು ಕೇಳ್ತಾ ಇದ್ದಾರೆ. ಆಯಿತಾ, ಇಲ್ಲ ಹೋಗು ಸ್ವಾಮಿ ಹಸಿವೆ. ನೆಕ್ಸ್ಟ್ ಮನೆ ವಕೀಲರದ್ದು, BA LLB ಅಂತ ಹಾಕಿದ್ದಾರೆ. ಆವಾಗ ಅಲ್ಲಿ ಬಾಗಿಲು ಬೇಡುವಾಗ ವಕೀಲರು ಹೊರಗೆ ಬಂದರು. ಏನು ಸ್ವಾಮಿ ಹಸಿವೆ, ಅನ್ನ ಅಂತ ಕೇಳುವಾಗ ಹಸಿವೆ ಆಗ್ತದೆ, ಅನ್ನ ಬೇಕು, ಹಾಗಂತ ಕೋರ್ಟಿಗೊಂದು ಅರ್ಜಿ ಕೊಡು, 2 ಜನ ಸಾಕ್ಷಿ ಬೇಕು, ಆಮೇಲೆ ನಿನಗೆ ಹಸಿವೆ ಆಗೋದು ಹೌದು, ಅನ್ನ ಬೇಕು ಅಂತೇಳಿ ಕೊನೆಗೆ ತೀರ್ಮಾನ ಬಂದ ಮೇಲೆ ಮತ್ತೆ ಕೊಡುವ ಅಂತ ಈ ರೀತಿ ಹೇಳುವ. ಅದಲ್ಲ, ಹಸಿದವನಿಗೆ ಊಟಕ್ಕೆ ನಾವು ಕೊಡಬೇಕಾದ ಸಮಯೋಚಿತವಾಗಿ ಸಕಾಲಿಕವಾಗಿ. ಯಾವುದೇ ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ನಾವು ಇದಂಥ ವಿಡಂಬನೆಗಳು ಇರುವಂಥದ್ದು ಏನಂತ ಹೇಳಿದರೆ, ಸದ್ಧರ್ಮದಿಂದ ಎಲ್ಲರೂ ಇರಬೇಕು. ಅಂಥ ರೀತಿಯಲ್ಲಿ ವಿಶೇಷವಾಗಿ ಈ ಅಪರಾಧಕ್ಕಿಂತ ಅಪವಾದವೇ ಹಿರಿದಾಗಿರ್ತಕ್ಕಂಥ ಮಾಧವ ಚಿಂತಿಪ
ಮನುಜರ ತೆರದಿ ಅಂತೇಳಿ ಶ್ರೀಕೃಷ್ಣನೇ ರುಕ್ಮಿಣಿ ಹತ್ರ ಹೇಳಿದ್ದಾನೆ. ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಎಲ್ಲಿ ಏನಾಗಿದೆ ಎಂಬುದನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಕಾಡಿನಲ್ಲಿ ಸಿಂಹ ಸತ್ತು ಬಿದ್ದಿದೆ. ಬರೇ ಸಿಂಹ ಮಾತ್ರ ಸತ್ತು ಬಿದ್ದಿದೆ, ಅಲ್ಲಿ ಏನಿಲ್ಲ. ಹಾಗಾದರೆ ಸಿಂಹ ಸತ್ತು ಬಿದ್ದದ್ದು ಯಾರಿಂದ ಹೇಗೆ ಅಂತೇಳಿ ಅಲ್ಲಿ ಪಾದವನ್ನು ಏನು ಹೇಳಿ ಪಾದ ಗುರುತು ಹೆಜ್ಜೆಯನ್ನು ನೋಡಿ 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 ಹೋಗ್ತಾನೆ. ಹೋಗುವಾಗ ಅಲ್ಲಿ ಯಾವುದೋ ಒಂದು ಗುರುತು ಕಾಣ್ತಾ ಇದೆ. ಸಿಂಹ ಸತ್ತದ್ದು ಯಾರಿಂದ ಅಂತೇಳಿ ಜಾಂಬವನ ಈ ಒಂದು ವಿಶೇಷ ಪಾದ ಸ್ಪರ್ಶವನ್ನು ನೋಡ್ತಾ 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 ಹೋಗ್ತಾನೆ. ಓಹೋ, ಪ್ರಸೇನ ಸತ್ತದ್ದು ಸಿಂಹದಿಂದ, ಸಿಂಹ ಸತ್ತದ್ದು ಜಾಂಬವನಿಂದ. ಈ ಹೆಜ್ಜೆ ಗುರುತನ್ನು ಹುಡುಕುತ್ತಾ ಹೋದ. ಅದು ಪರಿಶೀಲನೆ ಮಾಡಿದ ನೋಡಿ. ಆ ಪ್ರಸೇನ ಸತ್ತದ್ದು ಸಿಂಹದಿಂದ, ಆಮೇಲೆ ಮುಂದಿನ ಗುರುತು ಯಾವುದು ಅಂತೇಳಿ ಸಿಂಹ ಸತ್ತದ್ದು ಯಾರಿಂದ ಅಂತೇಳಿದ್ರೆ ಜಾಂಬವನಿಂದ. ಆ ಜಾಂಬವ ಎಲ್ಲಿ ಹೋಗಿದ್ದಾನಂತೇಳಿ ನೋಡ್ತಾ 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 ಹೋಗುವಾಗ ಭೀಕರವಾದಂಥ ಗುಹೆಯ ಒಳಗೆ ಹೋದದ್ದು ಕಾಣ್ತದೆ ಅವನಿಗೆ. ಅಷ್ಟಾಗುವ ಗುಹೆ ಬಳಿ ಬಂದು ನಿಲ್ತಾನಂತೆ ಕೃಷ್ಣ. ನಿಂತಾಗ ಅಲ್ಲಿ ಗುಹೆಯ ಹೊರಭಾಗದಲ್ಲಿ ಪ್ರಕಾಶಮಾನವಾಗಿ ಒಂದು ಕಾಣ್ತಾ ಇದೆ. ಇದೇನಪ್ಪ ಅಂತೇಳಿ ಒಳಗಡೆ ಮಣಿ ಉಂಟು, ಶಮಂತಕ ಮಣಿ. ಅದರ ಪ್ರಭೆ ಹೊರಗೆ ಬರ್ತಾ ಉಂಟು. ಒಳ್ಳೆಯ ಒಂದು ಪ್ರಭೆ ಬಂದರೆ ಆ ರೀತಿಯಲ್ಲಿ ಪ್ರಕಾಶಮಾನವಾಗಿ ಬರ್ತಾ ಉಂಟು. ಅದನ್ನು ನೋಡಿದಾಗ ಗೊತ್ತಾಯಿತು, ಓ ಈ ಗುಹೆಯಲ್ಲಿರುವಂಥ ಪ್ರಾಣಿ ಅದನ್ನು ಹಿಡ್ಕೊಂಡು ಬಂದಿದೆ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದ ಕೃಷ್ಣ. ಹೀಗೆ ಬಂದು ಇನ್ನು ಹೇಗಾದರೂ ಮಾಡಿ ಇಲ್ಲಿ ಹೊರಗೆ ಬರಬೇಕಲ್ಲ ಪ್ರಾಣಿ ಅಂಥೇಳಿ ನೋಡಿದಾಗ ಅಲ್ಲೇ ನಿಂತು ತನ್ನಲ್ಲಿರತಕ್ಕಂಥ ಒಂದು ಶಂಖವನ್ನು ಊದಿ ಬಿಡ್ತಾನೆ. ಭೂ ಅಂತೇಳಿ ಊದುವುದೇ ತಡ ಅದರ ಶಬ್ದಕ್ಕೆ ಬಾಗಿಲಲ್ಲಿ ನಿಂತು ಆ ಮಣಿಯಲ್ಲಿ ಆಟ ಆಡ್ತಿರುವಂಥ ಜಾಂಬವತಿ ಜೋರಾಗಿ ಕಿರ್ಚ್ತಾಳೆ. ಅಪ್ಪ ಅಂತೇಳಿ ಕಿರ್ಚ್ತಾಳೆ. ಆವಾಗ ಒಳಗಡೆ ಇದ್ದಂಥ ಆ ಗುಹೆಯೊಳಗಿದ್ದಂಥ ಜಾಂಬವ ಹೊರಗೆ ಬರ್ತಾನೆ. ಬಂದವನು ಅಯ್ಯೋ ದೇವರ, ನನ್ನ ಮಗಳಾಗಿರ್ತಕ್ಕಂಥ ಜಾಂಬವತಿಗೆ ಏನಾಯಿತು ಅಂತೇಳಿ ನೋಡ್ತಾ ನೋಡ್ತಾ ಅವಳಿಗೇನು ತೊಂದರೆ ಆಗ್ಬೋದು, ಅಥವಾ ಯಾರೋ ಬಂದಿದ್ದಾರೆ ವಿರೋಧಿಗಳು, ಅಥವಾ ಯಾವುದೇ ಒಂದು ರೀತಿಯಲ್ಲಿ ನಮಗೆ ಒಂದು ಭಯದ ವಾತಾವರಣ ಉತ್ಪತ್ತಿ ಆಗಿದೆ ಅಂತೇಳಿ ಗೊತ್ತಾಗಿ ಹೊರಗಡೆ ಬರುವಾಗ ಒಂದು ರೀತಿಯಲ್ಲಿ ಶ್ರೀಕೃಷ್ಣ ಚಕ್ರಧಾರಿಯಾಗಿ ಶಂಖಧಾರಿಯಾಗಿ ಎಲ್ಲ ನಿಂತಿದ್ದಾನೆ. ಓ, ಇದು ಯಾವುದೋ ಒಂದು ರೀತಿಯಲ್ಲಿ ನನ್ನನ್ನು ಹೋರಾಟ ಮಾಡಲಿಕ್ಕೆ ಅಥವಾ ಗುಹೆಯನ್ನು ಧ್ವಂಸ ಮಾಡಲಿಕ್ಕೆ ಬಂದವರು ಇರಬಹುದು ಅಂತೇಳಿ ನೋಡುತ್ತಾ ಛಂಗನೆ ಪ್ರಾಣಿಯ ವಿಶೇಷತೆ, ಪ್ರಾಣಿ ಸಹಜವಾದಂಥ ಒಂದು ರೀತಿಯಲ್ಲಿ ಹೋರಾಟ ಮಾಡಿ ಹೇಗಾದರೂ ಜಯಿಸಬೇಕು ಅಂಥೇಳಿ ಜೀವವನ್ನು ಉಳಿಸಬೇಕು ಎಂಬಂಥ ರೀತಿಯಲ್ಲಿ ಛಂಗನೆ ಆ ಜಾಂಬವ ಕೃಷ್ಣನ ಮೇಲೆ ಹಾರಿಬಿಟ್ಟ. ಕೃಷ್ಣ ಎಲ್ಲ ತಯಾರಾಗಿ ಬಂದಿದ್ದಾನೆ. ಪಕ್ಕನೆ ಎಲ್ಲಿಯಾದರೂ ಯುದ್ಧ ಆದರೆ ಹೋರಾಟ ಆದರೆ ಅದಕ್ಕೂ ಕೂಡ ತಯಾರಾಗಿರಬೇಕು ಅಂತ. ಆವಾಗಿ ತಡ ಮಾಡದೆ ಆ ಶಕ್ತಿಯನ್ನೆಲ್ಲ ಭರಿಸಿಕೊಂಡು ಹೋರಾಟ ಆದರೂ ಸಿದ್ಧ, ಯಾರು ಏನು ಅಂತ ಗೊತ್ತಿಲ್ಲದೆ ಒಂದು ಪ್ರಾಣಿ ನನ್ನ ಮೇಲೆ ಹಾರಿದೆ. ಯುದ್ಧ ಶುರುವಾಯಿತು. ಯಾರಿಗೆ? ಜಾಂಬವ ಮತ್ತು ಶ್ರೀಹರಿ ಕೃಷ್ಣನಿಗೆ. ನಡೆಯಿತು ಯುದ್ಧವು ಘೋರ, ಜಾಂಬವ ಸೆಣಸಿದ ರಣಧೀರ. ನಡೆಯಿತು ಯುದ್ಧವು ಘೋರ, ಜಾಂಬವ ಸೆಣಸಿದ ರಣಧೀರ. ಅಜಪಿತ ಅಜಸುತರಿಗೆ ನಿಜರಣವು, ಅಜಿತ ನಾಮ ಹರಿತಡೆಯಲು ಕ್ಷಣವು. ಜಾಂಬೂಲತಗಿರಿ ಪರ್ವತಗಳನ್ನು ಜಾಂಬವ ಎಸೆದನು ಹರಿತಡೆದನು. ರಾಮ ರಾಮ ಸ್ಮರಣೆಯ ಸಂಗ್ರಾಮ, ರಾಮಕೃಷ್ಣ ಜಯ ಸುರಸೋಮ. ನಡೆದುದು ರಣದಿನ 28, ತಡೆಯಲು ಮುಂದಾಗಲು ಯಾರುಂಟು. 28 ದಿವಸ ರಣ ನಡೀತಾ ಉಂಟಂತೆ. ನಡೆದುದು ರಣದಿನ 28, ತಡೆಯಲು ಮುಂದಾಗಲು ಯಾರುಂಟು. ಕುದ್ದಾಡಿದ ಅಚ್ಚುತ ರಕ್ತದಲ್ಲಿ ಒದ್ದಾಡಿದ ಜಾಂಬವತ ಹೊರಳಿ. ಕೃಷ್ಣನ ಮುಷ್ಟಿಯ ಹತಿಗೊರಗಿದನು, ವಿಷ್ಣು ನಾಮ ಪರೆಯೊಂದೊರಳಿದನೋ. ಹೊರ ರಘುನಂದನ ರಾವಣ ಮರ್ದನ, ಹೊರ ರಘುನಂದನ ರಾವಣ ಮರ್ದನ. ಜಯ ಜಯ ರಕ್ಷಿಸು ಜಾನಕಿ ರಮಣ. ಜಯ ಜಯ ರಕ್ಷಿಸು ಜಾನಕಿ ರಮಣ. ಜಾನಕಿ ರಮಣ. ಧಪ್ಪನೆ ಬಿದ್ದಿದ್ದಾನೆ ಜಾಂಬವ. ಆದರೆ ಕೃಷ್ಣನ ಮುಷ್ಟಿಯ ಹತಿಗೊರಗಿದ್ದಾನೆ, ವಿಷ್ಣು ನಾಮ ಪೊರೆಯೊಂದೊರಲಿದನೋ. ಮಾತ್ರವಲ್ಲ, ಇಂಥ ಗುದ್ದಾಟದಿಂದ ಆಗುವಂಥ ಇಷ್ಟರವರೆಗೆ ನಾನು ಸೋತಿಲ್ಲ. ನನ್ನನ್ನು ಸೋಲಿಸುವಂತ ಇವನು ಯಾರಪ್ಪ ಅಂತ
ಅಂತೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ವೇದನೆಯಿಂದ ಭೂಮಿಗೆ ಒರಗುವ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಯಾವಾಗಲೂ ದೇವಾ ರಕ್ಷಿಸು, ಅಮ್ಮ ರಕ್ಷಿಸು, ಅಪ್ಪ ರಕ್ಷಿಸು ಅಂತ ಮಾತು ಬರ್ತದೆ ಕೊನೆ ಕ್ಷಣದಲ್ಲಿ. ಹಾಗಾಗಿ ಪೊರೆ ರಘುನಂದನ ರಾವಣ ಮರ್ಧನ ಅಂತ ಬಿಡ್ತಾ ಇದ್ದಾನೆ. ಜಯ ಜಯ ರಕ್ಷಿಸು ಜಾನಕಿ ರಮಣ, ಜಯ ಜಯ ರಕ್ಷಿಸು ಜಾನಕಿ ರಮಣ. ರಾಮ ರಾಮ ಅಂತೇಳಿ ಉಸಿರು ಬಿಡುವಾಗ ಗುದ್ದುದನ್ನು ನಿಲ್ಲಿಸಿದ ಕೃಷ್ಣ. ಇನ್ನೊಂದು ಗುದ್ದು ಕೊಡ್ತಾರೆ ಅವನು ಸಾಯ್ತಾನೆ. ಜಾನಕಿ ರಮಣ ಪೊರೆ ರಘುನಂದನ ಅಂತ ಹೇಳ್ತಾ ಇದ್ದಾನಲ್ಲ. ಹಾಗಾದರೆ ಇವನು ಪರಮ ಭಕ್ತ, ಶ್ರೀರಾಮನ ಪರಮ ಭಕ್ತ ಅಂತ ಹೇಳಿದ್ರೆ ನನ್ನ ಭಕ್ತನೂ ಹೌದು ಅಂಥೇಳಿ ಸಂಪೂರ್ಣ ಅರ್ಥ ಆಯ್ತಂತೆ ಶ್ರೀಹರಿಗೆ. ಆವಾಗ ರಕ್ತ ಚಿಮ್ಮಿ ಜಾಂಬವ ಧರೆಗೆ ಬಿದ್ದಿದ್ದಾನೆ. ಕೃಷ್ಣ ಕೊಲ್ಲದೆ ಬಿಟ್ಟಿದ್ದಾನೆ. ಜಾನಕಿ ರಮಣ ಅಂತೇಳಿ ಹೇಳುವಾಗ ಹೀಗೆ ನೋಡ್ತಾ ಇರುವಾಗ ರಾಮ 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 ಅಂತ ಹೇಳ್ತಾ ಇರುವಾಗ ಅವನ ಮೇಲೆ ವಿಶೇಷವಾದಂಥ ಕರುಣೆ ಬರ್ತದೆ. ಹಿಡಿದು ಕೂತುಕೊಳಿಸ್ತಾನೆ. ಕೂತುಕೊಳಿಸಿ, ಯಾರಪ್ಪ ನೀನು ನನ್ನೊಡನೆ ಈ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಸಮಬಲದಿಂದ, ಅದಕ್ಕಿಂತಲೂ ಹೆಚ್ಚಿನ ಬಲದಿಂದ ಅಂತೇಳಿ ಹೇಳುವಾಗ ಒಮ್ಮೆ ರಾಮನಾಗಿ ಅವನಿಗೆ ಕಾಣ್ತಾನಂತೆ ಬಿಲ್ಬಾಣ ಧರಿಸಿ. ಯಾರು? ಶ್ರೀಹರಿ. ಇನ್ನೊಮ್ಮೆ ಚಕ್ರಧಾರಿಯಾಗಿ ಕೃಷ್ಣನಾಗಿ ಕಾಣ್ತಾ ಇದ್ದಾನೆ. ಒಮ್ಮೆ ರಾಮನಾಗ್ತಾನೆ, ಒಮ್ಮೆ ಕೃಷ್ಣನಾಗ್ತಾನೆ, ಒಮ್ಮೆ ರಾಮನಾಗ್ತಾನೆ, ಒಮ್ಮೆ ಕೃಷ್ಣನಾಗ್ತಾನೆ. ಅದನ್ನು ನೋಡ್ತಾ ಇದ್ದಾನೆ. ಕಣ್ಣು ಗೊತ್ತಲೇ ಬರ್ತಾ ಇದೆ, ಇದು ಸತ್ಯವೋ ಮಿಥ್ಯವೋ, ಏನಿದು ನನಗೆ ಕನಸು ಅಂತೇಳಿ ನೋಡ್ತಾ ಇದ್ದಾನೆ. ಆವಾಗ ಜಾಂಬವ, ಈಗೋ ನನ್ನ ಭಕ್ತನೇ ಆಗಿದ್ದುಕೊಂಡು ತ್ರೇತಾಯುಗದಲ್ಲಿ ನನ್ನನ್ನು ನಂಬಿ ಒದಗಿದವನ್ನ ನೀನು ಅಂತ ಗೊತ್ತಾಯಿತು. ರಾಮ ರಾಮ ಅಂತ ಉಚ್ಚರಿಸಿದಾಗ ನನಗೆ ಗೊತ್ತಾಯ್ತು, ಕೃಷ್ಣನಾಗಿ ನಾನು ಬಂದಿದ್ದೇನೆ, ಅದೇ ರಾಮ ನಾನು. ಹಾಗಾಗಿ ರಾಮನಾಗಿ ಕಾಣ್ತಾ ಇದ್ದೇನೆ ನಿನಗೆ. ಈಗೋ ನಾನು ಕೃಷ್ಣನಾಗಿ ಕಾಣ್ತೇನೆ, ರಾಮನಾಗಿ ಕಾಣ್ತೇನೆ, ಕೃಷ್ಣನಾಗಿ ಕಾಣ್ತೇನೆ. ಇರುವಾಗ ಅಪ್ಪಿ ಅವನ ಪಾದ ಕಮಲಕ್ಕೆ ಬಿತ್ತಾ ಇದ್ದೇನೆ. ಜಾಂಬವ, ಅರಿಯದಾದೆ ಹರಿ ನಿನ್ನ ಮಹಿಮೆಯ, ಪರಿಪರಿಯಲ್ಲಿ ನಿಂದಿಸಿದೆ ನಾನು ನಿನ್ನನು. ಯುದ್ಧ ಮಾಡಿದೆ, ನಿನ್ನಲ್ಲಿ ಹೋರಾಟ ಮಾಡಿದೆ, ಗುತ್ತು ಕೊಟ್ಟೆ ನಿನಗೆ. ಅಯ್ಯೋ ದೇವರೇ, ಅರಿಯದಾದೆ ಹರಿ ನಿನ್ನ ಮಹಿಮೆಯ, ಪರಿಪರಿಯಲ್ಲಿ ನಿಂದಿಸಿದೆ ನಾನಿನ್ನ. ದೊರೆದಯ ತೋರುತ್ತ ಪೊರೆಯನ್ನನು, ದೊರೆದಯ ತೋರುತ್ತ ಪೊರೆಯನ್ನನು ನೀ. ಕರುಣಿ ಕೃಷ್ಣ ಯಾದವ ಮಾಧವನೇ, ಕರುಣಿ ಕೃಷ್ಣ ಯಾದವ ಮಾಧವನೇ. ಕೃಷ್ಣ ರಾಮನಾಥ, ಜಯ ಜಯ ರಾಮ ಕೃಷ್ಣನಾಥ. ಕೃಷ್ಣ ರಾಮನಾಥ, ಜಯ ಜಯ ರಾಮ ಕೃಷ್ಣನಾಥ. ರಾಮ ಕೃಷ್ಣ ಗೋವಿಂದ, ನಾರಾಯಣ ಹರಿ ಗೋವಿಂದ. ರಾಮ ಕೃಷ್ಣ ಗೋವಿಂದ, ನಾರಾಯಣ ಹರಿ ಗೋವಿಂದ. ರಾಧಾ ಕೃಷ್ಣ ಗೋವಿಂದ, ಜಾನಕಿ ರಮಣ, ಜಾನಕಿ ರಮಣ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ, ಎಲ್ಲವೂ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಲಕ್ಷ್ಮೀ ರಮಣ ಗೋವಿಂದ, ಗೋವಿಂದ. ಈ ರೀತಿಯಲ್ಲಿ ರಾಮನಾಗಿ ಕೃಷ್ಣನಾಗಿ ಕಾಣುವಾಗ ಅರಿಯದಾದೆ ಹರಿ ನಿನ್ನ ಮಹಿಮೆಯ. ಹರಿಯ ಮಹಿಮೆಯನ್ನು ಅರಿಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಹಾಗಾಗಿ ಇಂಥ ಮಹಿಮೆಯನ್ನು ತೋರಿದಂಥ ನೀನು ಧೀಮಂತ. ರಾಮನಾಗಿ ಕಂಡೆ ನಾನು, ಕೃಷ್ಣನಾಗಿ ಕಂಡೆ ನೀನೇ. ಅಯ್ಯೋ ದೇವರೇ, ನೋಡುವಂಥ ಸೌಭಾಗ್ಯ ನನಗೂ ಕೂಡ ಬೇಕಿತ್ತು ಈ ದ್ವಾಪರ ಯುಗದಲ್ಲಿ. ಹಾಗಾಗಿ ಖಂಡಿತವಾಗಿ ನೀನು ಲಭಿಸಿದೆ ನನಗೆ, ಬೇರೆ ಏನೂ ಅಲ್ಲ. ಜಾಂಬವ ತಡ ಮಾಡಲಿಲ್ಲ. ನೀವು ಬಂದದ್ದು ಯಾಕೆ, ಹೋರಾಟ ಮಾಡಲಿಕ್ಕೆ ನಿಂತದ್ದು ಯಾಕೆ ಅಂತ ಕೇಳುವಾಗ ಏನಿಲ್ಲ ಮಾರಾಯ, ಬೇರೆ ಏನಲ್ಲ, ಹೀಗೀಗಾಯ್ತು, ಹೀಗೀಗಾಯ್ತು, ಹೀಗೀಗಾಯ್ತು ಎಲ್ಲ ಅಲ್ವಾ. ಮತ್ತೆ ಪುನಃ ಹೇಳಬೇಕಂತಿಲ್ಲ, ತೋರಿಸ್ತಾರಲ್ಲ, ಇನ್ನೊಮ್ಮೆ ಹೇಳುವಾಗ ತಕಪ ಮಾಡಿ ಅಂದರೆ ಅದು ಒಮ್ಮೆ ಹೇಳಿದ ಇನ್ನೊಮ್ಮೆ ಹೇಳಿದಾಗ ಅದು ಜೋರಾಗಿ ತ್ವರಿತಗತಿಯಲ್ಲಿ ತೋರಿಸುವಂಥದ್ದು. ಹಾಗಾಗಿ ಇಂಥ ರೀತಿಯಲ್ಲಿ ಆ ಶಮಂತಕ ಮಣಿಯನ್ನು ನಾನು ಕೇಳಿದ್ದು, ಶತ್ರಾಜಿತ ಕೊಡದಿದ್ದದ್ದು, ಪ್ರಸೇನ ಬೇಟೆಗೆ ತಗೊಂಡೋದ್ದು, ಪ್ರಸೇನನನ್ನು ಸಿಂಹ ಕೊಂದದ್ದು, ಸಿಂಹವನ್ನು ಜಾಂಬವ ಕೊಂದದ್ದು, ಆ ಮಣಿಯನ್ನು ತಂದು ಗುಹೆಯಲ್ಲಿ ಇಟ್ಟದ್ದು.
ಅದು ನನಗೆ ಅಪವಾದ ಬಂದದ್ರಿಂದ ನಿನ್ನ ಈ ಮಣಿಯನ್ನು ಹುಡುಕೊಂಡು ಬಂದದ್ದು. ನಿನ್ನನ್ನು ಕೊಲ್ಲಬೇಕು ಅಥವಾ ನಿನಗೆ ಪೆಟ್ಟು ಕೊಡಬೇಕಂತ ನಾನು ಬಂದದ್ದಲ್ಲ ಅಂತ. ಕೃಷ್ಣ ಹೌದಾ? ಓಹೋ, ನಿನ್ನ ಮಹಿಮೆಯನ್ನು ಅರಿಯದೆ ನಿನ್ನ ದರ್ಶನವಾಗಿ ನನಗೆ ಆಯ್ತಲ್ವ ಕೃಷ್ಣ. ಕೃಷ್ಣ 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 ಅಂತೇಳಿ ಪಾದಕಮಲದಲ್ಲಿ ರಾಮ ಕೃಷ್ಣ ರಾಮ ಕೃಷ್ಣ ಅಂತೇಳಿ ಭಕ್ತಿಯಿಂದ ಹೊರಳಾಡ್ತಾ ಇದ್ದಾನೆ. ಅವನ ದೇಹವನ್ನು ತಡವರಿಸಿದ್ದ ತಡ ಪೆಟ್ಟು ಬಿದ್ದದ್ದೆಲ್ಲ ನೋವು ಹೋಗಿದೆ. ಶ್ರೀಹರಿ ಭಗವಂತ ಅಲ್ಲಿದ್ದಾನೆ. ಎಲ್ಲ ನೋವು ವಾಸಿಯಾದ ನಂತರ ಕೂತ್ಕೊಳ್ಬೇಕು, ಸತ್ಕಾರ ಸ್ವೀಕರಿಸಬೇಕು ಅಂತ ಹೇಳುವಾಗ ಯಾವುದು ಬೇಡ, ಆ ಮಣಿ ಕೊಟ್ಟರೆ ಒಂದು ಕೊಂಡೋಗ್ತೇನೆ ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳಿದ್ರು. ಹೌದಾ, ಮಣಿ ಅಲ್ಲ, ಈಗ ತಕೋ, ನನಗೆ ಯಾಕೆ ಆ ಮಣಿ ಅಂತೇಳಿ ಜಾಂಬವ ಎತ್ತಿ ಆ ಶಮಂತಕ ಮಣಿಯನ್ನು ಕೃಷ್ಣನ ಕೈಗೆ ಕೊಟ್ಟದ್ದು ಮಾತ್ರವಲ್ಲದೆ, ಈಗೋ ನನ್ನ ಮಗಳಾಗಿರ್ತಕ್ಕಂಥ ಜಾಂಬವತಿಯನ್ನು ನಿನಗೆ ಧಾರೆ ಎರೆದು ಕೊಡ್ತೇನೆ ನೋಡಿ, ಒಂದಕ್ಕೆ ಒಂದು ಫ್ರೀ ಅಲ್ವಾ, ಅಲ್ಲಿ ಎಲ್ಲ ಅಂಗಡಿಯಲ್ಲಿ ಬರೆದು ಹಾಗೆಯ ಹಾಗಲ್ಲ, ಇದೇ ವಿಶೇಷವಾದಂಥ ಭಕ್ತಿಯಿಂದ ಪ್ರೀತಿಯಿಂದ ಆತ ಆ ಕೆಲಸವನ್ನು ಮಾಡ್ತಾನೆ. ಪುಣ್ಯ ಸಂಪಾದನೆ ಆಗ್ತದೆ ಎಂಬ ದೃಷ್ಟಿಯಲ್ಲಿ 16,108 ಮಂದಿ ಮಡದಿಯರನ್ನು ಪಡೆದಿರತಕ್ಕಂಥ ಕೃಷ್ಣನಿಗೆ ಒಂದು ಅಪವಾದ, ಅಷ್ಟು ಜನ ಹೆಣ್ಣಂದಿರಿ ಹೇಗೆ ನೋಡಿಕೊಳ್ತಾನೆ, ಅದಲ್ಲ, ಅವರಿಗೆ ರಕ್ಷಣೆ ಕೊಟ್ಟದ್ದು ಭಗವಂತ. ಅವರು ಯಾವ್ಯಾವುದೋ ಸಮಸ್ಯೆಯಲ್ಲಿದ್ದವರನ್ನು ನೀವು ಬನ್ನಿ ನಾನು ನೋಡಿಕೊಳ್ತೇನೆ ಅಂತಿಲ್ಲ, ಆದರೆ ಅದನ್ನು ಬೇರೆ ಮತ್ತೊಂದು ದೃಷ್ಟಿಯಲ್ಲಿ ನೋಡುವವರು ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಲ್ವಾ. ಆ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಇಲ್ಲಿ ಹಿಮ್ಮೇಳದಲ್ಲಿ ಭಾಗವಹಿಸುವಂಥ ಶೋಧನ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ನುಡಿಸ್ತಾರೆ. ಹಾಗೆ ಇವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಹೆಮ್ಮೇಳ ಭಾಳ ಒಳ್ಳೆ ತಬಲದಿಂದಲೇ ಪದ್ಯ ಯಶಸ್ವಿ ಆಗಬೇಕಲ್ವ. ಮೊನ್ನೆ ಒಬ್ಬರ ಹತ್ರ ಕೇಳಿದೆ, ಶೋಧನ್ ಅವರ ತಬಲ ಕೇಳಿದ್ದೀರ ಅಂತ ಕೇಳಿದೆ ಮರ ರಾಜನ ಕೊಡುವುದಿಲ್ಲ ಹೇಳ್ತದೆ ಅಂತ. ಅಂದರೆ ಮಾರಾಟಕ್ಕಲ್ಲ, ಅವ್ರು ನುಡಿಸಿದ್ದು ಕೇಳಿದ್ದೀರ ಅಂತ ಅಲ್ವಾ. ಅಂಥ ರೀತಿಯಲ್ಲಿ ಪ್ರತಿಭೆಯನ್ನು ಹೊಂದಿದವರು. ಅಂದರೆ ಇದೆಲ್ಲ ಲೈವ್ ಪ್ರೋಗ್ರಾಮ್, ಇದರಲ್ಲಿ CD ಫ್ಲಾಪಿ ಆಗೋದಿಲ್ಲ ಹರಿಕತೆಗೆ. ಬೇರೆ ಸಂಗೀತ ಆರ್ಕೆಸ್ಟ್ರಕ್ಕೆಲ್ಲ CD ಫ್ಲಾಪಿ ಆಗ್ತದೆ, ಯಾವುದಕ್ಕೂ ಆಗ್ತದೆ ಅದು, ಆದರೆ ಹರಿಕತೆಗೆ CD ಫ್ಲಾಪಿ ಆಗೋದೇ ಇಲ್ಲ, ಎಲ್ಲ ಲೈವ್ ಆಗಬೇಕು ಅಲ್ವಾ. ಸ್ವಂತ ಪ್ರತಿಭೆಯನ್ನು ತೋರತಕ್ಕಂಥ ಕಲಾವಿದರು ನಮ್ಮ ಹಿಮ್ಮೇಳದಲ್ಲಿದ್ದಾರೆ. ಅಂಥ ರೀತಿಯಲ್ಲಿ ಆ ಜಾಂಬವತಿಯನ್ನು ಶಮಂತಕ ಮಣಿಯನ್ನು ಹಿಡ್ಕೊಂಡು ಹೊರಟಿದ್ದಾನೆ. ಆದರೆ ಇಲ್ಲಿ ತಲೆಬಿಸಿ ಯಾರಿಗೆ? ರುಕ್ಮಿಣಿಗೆ. ಓ ದೇವರೇ, ನನ್ನ ಗಂಡ ಲೋಕೋದ್ಧಾರ ಮಾಡ್ತೇನೆ ಅಂತ ಹೋದವ ತಿಂಗಳಿಗಟ್ಟಲೆ ಮನೆಗೆ ಬರುವುದಿಲ್ಲಲ್ಲ. ಈ ರೀತಿಯಲ್ಲಿ ಗಂಡ ಯಾವಾಗಲೂ ಹಾಗೆ ಯಜಮಾನರಿಗೆ ಸಂಘ ಸಂಸ್ಥೆ ಜಾಸ್ತಿ ಆದ ಕೂಡಲೇ ಮನೆಯಲ್ಲಿ ಬೈಯುವವರೇ ಇರೋದು. ಅರಿತ ಮುಡಿ ಬರ್ತಾನಿಲ್ಲ ಅಂತೇಳಿ. ಅಂದರೆ ಅಕ್ಕಿ ಮುಡಿ ಬರ್ತದೆ ಅಂತ ಹೋಗಿದ್ದಾರೆ, ಬೆಳಿಗ್ಗೆ ಮೀಟಿಂಗ್ ರಾತ್ರಿ ಮೀಟಿಂಗ್, ಎಂಥದ್ದು ಮೀಟಿಂಗ್, ಇವರು ಎಂತ ಮಾಡ್ತಾರೆ ದೇವರೊಬ್ಬರಿಗೆ ಗೊತ್ತು. ಅವರು ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಆದರೆ ಮನೆಯವರು ಅದನ್ನು ಅರ್ಥ ಮಾಡಿಕೊಂಡು ಪ್ರೋತ್ಸಾಹ ಮಾಡಬೇಕಾಯ್ತಾ. ಆ ರೀತಿಯಲ್ಲಿ ಅಂಥ ರೀತಿಯಲ್ಲಿ ಸಮಾಜದ ಒಂದು ಒಳ್ಳೆಯ ಹಿತಚಿಂತಕರಾಗಿ ನೀವು ಬರಬೇಕು. ಮಹಿಳಾ ಸಮಿತಿಯನ್ನು ಕೂಡ ರಚನೆ ಮಾಡಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಪರಸ್ಪರ ಇಂತಹ ಒಂದು ಕೆಲಸಗಳನ್ನು ಮಾಡಿದಾಗ ಒಳ್ಳೆಯದಾಗ್ತದೆ. ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಗೋಸ್ಕರವಾಗಿ ಶ್ರೀಕೃಷ್ಣ ಪರಮಾತ್ಮ ಹೆಣಗಾಡ್ತಾ ಇರುವಾಗ ರುಕ್ಮಿಣಿಯ ಸಹಕಾರ ಬೇಡವೇ? ಆದರೆ ಗಂಡನಿಗೆ ಬೈತಾ ಕೂತಿದ್ದಾಳೆ, ಎಲ್ಲಿ ಹೋಗಿದ್ದಾರೆ ಏನೋ ಬರಲೇ ಇಲ್ಲ, ಇವರು ಊರು ಉದ್ಧಾರ ಮಾಡ್ತಾನೆ ಅಂತೇಳಿ ಹೋದವರು, ನನಗೆ ಬೇಡವ ಗಂಡ ಅಂತೇಳಿ ಅವಳು ಒಂದು ಚಂಡಿಕ ಹೋಮ ಮಾಡಲಿಕ್ಕೆ ಶುರು ಮಾಡಿದ್ದಾಳೆ. ಅಂದರೆ ವಿಶೇಷವಾಗಿ ದುರ್ಗಾ ನಮಸ್ಕಾರ ಪೂಜೆ. ದುರ್ಗೆ ದುರ್ಗತಿಹಾರಿ ದುರ್ಗಮ ಬಾಬನು ನಿರ್ಗಮಗೊಳಿಸಲು ವರ್ಗದಿ ವಿನುತೆ ಸ್ವರ್ಗಾತವಾದವ ಅನ್ನಪೂರ್ಣ ಪರಮೇಶ್ವರಿ ಶಂಕರಿ ವರಿಜಾಂಬ ಶತಕೋಟಿ ಪ್ರಭಾಕರಿ ನೀರಜಾಕ್ಷಿ ಮಹಾಕಾಳಿ ಭಯಂಕರಿ ರಾಣಿವಾಣಿ ಸುರ ಪೂಜ್ಯ ಮನೋಹರಿ ದುರ್ಗೆ ದುರ್ಗತಿಹಾರಿ ದುರ್ಗಮ ಬಬವನ್ನು ನಿರ್ಗಮಗೊಳಿಸುತ್ತ ವರ್ಗದಿ ವಿನುತೆ ಸ್ವರ್ಗಾಪವಾದವ ದುರ್ಗೆ ದುರ್ಗತಿಹಾರಿ. ದುರ್ಗತಿಯನ್ನು ಪರಿಹಾರ ಮಾಡತಕ್ಕಂಥವಳು ಯಾರು? ದುರ್ಗಾ ಪರಮೇಶ್ವರಿ. ಅಂತಹ ರೀತಿಯಲ್ಲಿ ಈ ಅಪವಾದವನ್ನೆಲ್ಲ ಕೂಡ ಪರಿಹಾರ ಮಾಡು ತಾಯೇ, ನನ್ನ ಗಂಡ ಎಲ್ಲಿದ್ದರೂ ಬೇಗ ಬರಲಿ, ಆ ಶಮಂತಕ ಮಣಿ ಸಿಗುವಾಗೆ ಆಗಲಿ ಅಂತೇಳಿ ಅವಳು ಪ್ರಾರ್ಥನೆ ಮಾಡುತ್ತಾ ದೇವಿಯನ್ನು ವಂದಿಸುವಾಗಲೇ ಬರ್ತಾನೆ. ಯಾರು? ಶ್ರೀಕೃಷ್ಣ. ಬಂದೆ ಅಂತ ದೇವರಿಗೆ ಒಂದು ಹರಕೆ ಕೊಟ್ಟರೆ, ಒಂದು ಪೂಜೆ ಮಾಡಿದರೆ ಅದರಲ್ಲಿ ಫಲ ಸಿಗ್ತದಂತೆ, ಇದನ್ನೆಲ್ಲ ನೋಡಿ ಮರೀಬೇಕು ಅಂತೇಳಿ ಭಾಳ ಸಂತೋಷ ಪಡ್ತಾಳೆ, ಕಾಲಿಗೆ ಅಡ್ಡ ಬೀಳ್ತಾಳೆ. ಈಗೋ ಮಾರೈತಿ, ಪುನಃ ಅವಳ ಹತ್ರ ಕಥೆ ಹೇಳೋದು ಬೇಡ, ಏನೆಲ್ಲ ಆಯ್ತಂತ ಎಲ್ಲ ಆದದ್ದನ್ನು ವಿವರಿಸಿದ ಅಂತ ಅರ್ಥ. ಶ್ರೀಕೃಷ್ಣ ಎಲ್ಲವನ್ನು ಹೇಳಿದ, ಆಯಿತು ಏನೇ ಆಗಲಿ ಸಿಕ್ಕಿತಲ್ವ, ನಮ್ಮ ಮೇಲಿನ ಅಪವಾದ ಹೋಯ್ತಲ್ಲ, ಹೋಗುವ ಸತ್ತರಾಜ್ಯತನ ಅರಮನೆಗೆ ಬೃಂದಾವನಕ್ಕೆ ಹೋಗಿ ಅಂತೇಳಿ ಇಬ್ಬರು ಹೋಗ್ತಾರೆ. ಈಗೋ ಆದಂಥ ಕಥೆ ಇದು. ಪ್ರಸೇನ ಬೇಟೆಗೆ ಹೋದಾಗ ನಾನು ಅವನನ್ನು ಕೊಂದು ಆ ಮಣಿಯನ್ನು ಕೊಂದದ್ದಲ್ಲ, ಈಗೋ ವಿಷಯ ಹೀಗೆ ಅಂತೇಳಿ ಇದು ಜಾಂಬವನ ಗುಹೆಯಲ್ಲಿತ್ತು.
ತಗೊಂಡು ಬಂದಿದ್ದೇವೆ, ನಾವಲ್ಲ ಅಪರಾಧಿಗಳು, ನನ್ನ ಮೇಲಿನ ಬಿದ್ದ ಅಪವಾದ ಹೋಗಲಿ ಅಂತೇಳಿ ತಂದು ಕೊಟ್ಟಿದ್ದೇವೆ ಅಂತ ಹೇಳುವಾಗ ಸತ್ರಾಜಿತ ಹಾಗೂ ಅರಮನೆಯವರೆಲ್ಲರೂ ಕೂಡ ಭಗವಂತನ ಪಾದಕಮಲಕ್ಕೆ ಬಿದ್ದು ಮಂಗಳಾರತಿ ಮಾಡಿದ್ದಾರಂತೆ. ಓ, ಅಂಥ ಸತ್ರಾಜಿತನಿಗೆ ಮಣಿ ನೀಡಿ ಅಪವಾದವನ್ನು ತಾನು ಕಳೆದುಕೊಂಡ. ಅಪವಾದ ಬರಲಿಕ್ಕೆ ಎಷ್ಟು ಸುಲಭ, ಅದನ್ನು ಕಳೆದುಕೊಳ್ಳಲಿಕ್ಕೆ ಎಷ್ಟು ಕಷ್ಟ ಉಂಟು, ಹೌದಾ? ಇದು ಯಾರ್ದು? ಶಾಪಾನುಗ್ರಹ. ಮಹಾಗಣಪತಿಯು ಈ ರೀತಿಯಲ್ಲಿ ಚಂದ್ರನಿಗೆ ಕೊಟ್ಟಂಥ ಶಾಪ ಜಗತ್ತಿಗೆ ಗೊತ್ತಾಗುವುದು ಹೇಗೆ ಎಂಬುದನ್ನು ಆ ಅಪವಾದವನ್ನು ತನ್ನ ಮೇಲೆ ಹಾಕಿಕೊಂಡು ಶ್ರೀಕೃಷ್ಣ ಆ ಲೀಲಾ ನಾಟಕವನ್ನು ತೋರಿದ್ದಾನೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಹೇಳಿದ್ದು ಪೀಠಿಕಾ ಪ್ರಕರಣದಲ್ಲಿ, ಹರಿ ನಿನ್ನ ಮಹಿಮೆ ಅಪಾರ, ಶರಣರ ಪೊರೆಬುದೇ ನಿನ್ನ ವ್ಯಾಪಾರ, ಹರಿ ನಿನ್ನ ಮಹಿಮೆ ಅಪಾರ, ಭಕುತರಿಗಾಗಿ ನಿನ್ನ ಮತಾರ, ಭಕುತರ ಬಳಿಯೇ ನಿನ್ನ ಸಂಗಾರ, ಹರಿ ನಿನ್ನ ಮಹಿಮೆ ಅಂತ. ಹರಿಯ ಮಹಿಮೆ ಅಪಾರವಾದ್ದರಿಂದ ಲೀಲಾ ನಾಟಕ ಮೂರ್ತಿಯಾಗಿ ಭಗವಂತ ಈ ರೀತಿಯಲ್ಲಿ ಬೇರೆ ಬೇರೆ ಕಥೆಗಳ ಮೂಲಕವಾಗಿ, ಬೇರೆ ಬೇರೆ ನಮನಗಳ ಮೂಲಕವಾಗಿ ಭಕ್ತರ ಉದ್ಧಾರಕ್ಕಾಗಿ ಎಲ್ಲವನ್ನು ಮಾಡಿದ್ದಾನೆ. ಇದನ್ನೆಲ್ಲ ನಾವು ಅರಿತು ಇಂಥ ಭಕ್ತಿಯನ್ನು ಮಾಡಬೇಕು, ಶ್ರದ್ಧೆ ಕಥೆಗಳನ್ನು ಕೇಳಬೇಕು, ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂಥೇಳಿ ಇಂಥ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಒಂದು ಒಳ್ಳೆಯ ಸಂತೋಷ ಆಯಿತು. ಹರಿಯ ಮಹಿಮೆಯಿಂದ ಈ ರೀತಿಯಲ್ಲಿ ಶ್ರೀ ಗಣೇಶನ ಮಹಿಮೆಯನ್ನೂ ತೋರಿಸಿಕೊಟ್ಟಿದ್ದಾನೆ ಹರಿ. ಅಂಥ ರೀತಿಯಲ್ಲಿ ಆ ಶಮಂತಕ ಮಣಿಯ ಮೂಲಕವಾಗಿರತಕ್ಕಂಥ ಚೌತಿಯ ಚಂದ್ರ ಇತ್ಯಾದಿ ಎಲ್ಲವೂ ಕೂಡ ಬರುವ ಮೂಲಕವಾಗಿ ಭರತನಾಟ್ಯ ಮತ್ತು ಹರಿಕಥೆ ಎರಡೂ ಕೂಡ ನಿಮ್ಮ ಗಣೇಶ ಹಬ್ಬ ಸಮಿತಿಯ ಈ ಹಬ್ಬದೋತ್ಸವದ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಬಂದಿದೆ. ಹಾಗಾಗಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವೆಲ್ಲ ಪ್ರೋತ್ಸಾಹದಿಂದ ಆಶೀರ್ವಾದ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಅವಿನಾಶ್ ಕಿಣಿಯವರು, ವಿಮಲ್ ಅವರು ಮತ್ತು ಶೋಧನ್ ಅವರು ಒಳ್ಳೆಯ ರೀತಿ ಹೆಮ್ಮೇಳೆ ಕೊಟ್ಟಿದ್ದಾರೆ. ಅವರಿಗೆ ನನ್ನ ವಂದನೆಗಳು. ಒಳ್ಳೆಯ ಧ್ವನಿವರ್ಧಕಕ್ಕೆ ನನ್ನ ನಮಸ್ಕಾರ. ಅದಕ್ಕಾಗಿ ನಾನಾ ವೇಷಧಾರಕ ದೋಷಗಂಧ ವಿದ್ರೂರ ಜಗತ್ಪೋಷಕ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನ ಶೇಷವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯ ಸಕ ಸಂತೋಷ ಪಡಿಸುವನು ತನ್ನವರಿಗೆ. ಮಂಗಳ ಜಯ ಶುಭ ಮಂಗಳ, ಮಂಗಳ ಜಯ ನಿತ್ಯ ಮಂಗಳ. ಭೂಮಿಯ ದಾನವ ಬೇಡಿದವನಿಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ, ರಾಮಚಂದ್ರನೆಂಬ ದಶರಥ ಸುತರಿಗೆ ಬಾವೆಯರಿಸ ಗೋಪಾಲ ಕೃಷ್ಣಗೆ ಮಂಗಳೋ ಜಯ ಮಂಗಳೋ ಮಂಗಳೋ ಶುಭ ಮಂಗಳೋ. ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ ಗಿರಿಯ ಬೆನ್ನಲಿ ಪೊತ್ತ ಕೂರ್ಮನಿಗೆ, ಜಲದಲ್ಲಿ ಚಲಿಸುವ ಮತ್ಸ್ಯನಿಗೆ ಗಿರಿಯ ಬೆನ್ನಲಿ ಪೊತ್ತ ಕೂರ್ಮನಿಗೆ, ಧರೆಯನ್ನು ಧರಿಸಿದ ವರಹವತಾರಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಮಂಗಳೋ 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 ಶುಭ ಮಂಗಳೋ. ಭಕ್ತಲು ನಿಂತಿಗ ಬೌದ್ಧನಿಗೆ ಉತ್ತಮ ಹಯವನ್ನು ಏರಿದ ಕಲ್ಕೆಗೆ, ಹತ್ತವತಾರನೆ ಪ್ರಕುತರ ಸಂದುವ ಸೃಷ್ಟಿ ಶ್ರೀ ಪುರಂದರ ವಿಠಲಗೆ ಮಂಗಳೋ ಮಂಗಳೋ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭ ವಾರ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭ ವಾರ, ಇಂದಿನ ಲಗ್ನ ಶುಭ ಲಗ್ನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ.